ಗೀತಾ ಎಸ್ ಹೆಗ್ಡೆಯವರು ಬಂದು ತಮ್ಮ ಅಧ್ಯಕ್ಷರು ಬಂದು ತಮ್ಮ ಆಸನವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ಕೇಳಿಕೊಳ್ತೇನೆ. ಹಾಗೆ ಜೊತೆ ಕಾರ್ಯದರ್ಶಿಯಾದ ಸಪ್ನಾ ಹರೀಶ್ ಹಾಗೂ ಕೋಶಾಧಿಕಾರಿಯಾದ ಸತೀಶ್ ಭಂಡಾರಿಯವರು ಕೂಡ ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸೌಮ್ಯ ಆರ್ ಶೆಟ್ಟಿ ಅವರು ಕೂಡ ತಮ್ಮ ಆಸನವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೀಟಿಂಗನ್ನು ಸ್ಟಾರ್ಟ್ ಮಾಡಿದ್ರಿಂದ ಪ್ರಾರಂಭಿಸ್ತಾ ಇದ್ದೇವೆ. ಟು ಕಾಲ್ ದ ಮೀಟಿಂಗ್ ಟು ಆರ್ಡರ್. ಧನ್ಯವಾದಗಳು. ಇದೀಗ ಲಯನ್ಸ್ ಪ್ರೇಯರ್ ಬೈ ಲಯನ್ ಭಾನುಮತಿ ಕೆ. ನನ್ನ ಹೃದಯಾಂತರಾಳದಿಂದ ನಿನ್ನನ್ನು ಪ್ರಾರ್ಥಿಸುವೆ. ನನ್ನ ಜೀವನದಲ್ಲಿ ಬರುವ ಸುಖ ದುಃಖ ಇವೆರಡನ್ನು ಒಳ್ಳೆ ಭಾವನೆಗಳಿಂದ ಅನುಭವಿಸುವ ಶಕ್ತಿ ಕೊಡು. ನನ್ನ ಪ್ರೀತಿಯು ಇತರರ ಸೇವೆಯಲ್ಲಿ ಪರಿಪಕ್ವವಾಗುವಂತೆ ನನ್ನನ್ನು ಬಲಪಡಿಸು. ದೀನ ದಲಿತರನ್ನು ನಾನೆಂದು ಧಿಕ್ಕರಿಸದಂತೆ ದುರಹಂಕಾರದ ಶಕ್ತಿಯ ಮುಂದೆ ವಿನಾ ತಲೆಬಾಗದಂತೆ ನನ್ನನ್ನು ಕಾಪಾಡು. ದಿನನಿತ್ಯ ಬರುವ ಕಷ್ಟ ಸಮಸ್ಯೆಗಳನ್ನು ಎದುರಿಸಿ ನಾನು ತಲೆ ಎತ್ತಿ ನಡೆಯುವಂತೆ ನನ್ನ ಜೀವ ಆತ್ಮ ಪ್ರಾಣವನ್ನು ಪ್ರೀತಿಯಿಂದ ನಿನ್ನ ಬಿತ್ತಕ್ಕೆ ಒಪ್ಪಿಸಿ ಜೀವಿಸುವ ಶಕ್ತಿಯನ್ನು ಪರಮಾತ್ಮನೇ ನೀ ನನಗೆ ದಯಪಾಲಿಸು. ಈಗ ಫ್ಲಾಗ್ ಸೆಲೆಬ್ರೇಷನ್ ಬೈ ಸಪ್ನಾ ಹರೀಶ್. Salute our national flag and pledge our allegiance to the same. It is honor and history. It is honor and its glory depend upon zeal and assiduity with which each one of us will shoulder his responsibilities of a good citizen. It is history written in letters of gold, inspires us to put in good work for the fair name of our country. We declare our unflinching loyalty to our national flag and maintain that its course shall be our course, and that each individual among us shall make genuine efforts to add to its lesser and glory, make it fly proudly aloft in the community of nations. Code of ethics to show my faith in the worthiness of my vocation by industrious application to the end that I may merit a reputation for quality of service. To seek success and demand all fair remuneration or profit as my just due, but to accept no profit or success as the price of my own self-respect, lost because of unfair advantage taken or because of questionable act on my part. To remember that in building up my business, it is not necessary to tear down another's. To be loyal to my clients or customer and true to myself. Whenever a doubt arises as to the right or ethics of my position or action towards others, to resolve such doubt against myself. To hold friendship as an end and not a means, to hold that true friendship exists not on account of service performed by one to another, but that true friendship demands nothing but accept service in the spirit in which it is given. To always to bear in mind my obligations as a citizen to my nation, my state and my community, and to give them my unswearing loyalty in word, act and deed. To give them freely of my time, labor and means. To avoid others by giving my sympathy to those in distress, my aid to weak and my substance to the needy, and liberal with my praise to build up and not destroy. ಧನ್ಯವಾದಗಳು ಲಯನ್ ಮಹೇಶ್ ಕುಮಾರ್ ಅವರಿಗೆ. ಇದೀಗ ವಿಶ್ವಶಾಂತಿಗಾಗಿ 1 ನಿಮಿಷದ ಓಂ ಶಾಂತಿ 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 ಎಲ್ಲರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೆ. ನಮ್ಮ ಲಯನ್ಸ್ ಕ್ಲಬ್ಬಿನ ಸೆಕ್ರೆಟರಿ ಅವರಾದ ಸ್ವಪ್ನಾ ಹರೀಶ್ ಅವರಿಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಟ್ರೆಜರರ್ ಆಗಿರುವ ಸತೀಶ್ ಭಂಡಾರಿ ಅವರನ್ನು ಸ್ವಾಗತಿಸ್ತೇನೆ. ನಮ್ಮ ಇಂದಿನ ಮುಖ್ಯ ಅತಿಥಿಯಾಗಿರುವ ನಮ್ಮ ಭಾರತಿ ಪ್ರಕಾಶ್ ರವರನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಕ್ಲಬ್ಬಿನ ಎಲ್ಲ ಸದಸ್ಯರೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಹಾಗೆ ಮಕ್ಕಳೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹಾಗೆ ನಮ್ಮ ಈ ಫಂಕ್ಷನಿಗೆ ಇನ್ನರ್ವೆಲ್ ಸೆಕ್ರೆಟರಿ ಆಗಿರುವ ಗೀತಾ ರೈ ಅವರು ಕೂಡ ಬಂದಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ.
ಮುಖ್ಯ ಅತಿಥಿ ಈ ಒಂದು ರೀಜನ್ ಚೇರ್ಮನ್ ವಿಸಿಟಿನ ನಮ್ಮ ಬ್ರೈಡ್ ಗ್ರೂಮ್ ಅಂತ ಹೇಳಬೇಕು. ಅವರು ಇದೀಗ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಅಧ್ಯಕ್ಷರವರಿಗೆ ಹೂ ಕೊಟ್ಟು ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೆ. ಇದೀಗ ನಮ್ಮದು GST ಮತ್ತು GLT ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದಾರೆ ಲಯನ್ ಜಗದೀಶ್ ಎಡಪಡಿತಾರೆ. ಕಾರ್ಯಕ್ರಮದ ಅಧ್ಯಕ್ಷರಾದ ಆತ್ಮೀಯರಾದ ಗೀತಾ ಹೆಗ್ಡೆ ಅವರೇ, ಅದೇ ರೀತಿ ನಮ್ಮ ಜೊತೆ ಇದ್ದಾರೆ ಮ್ಯಾಂಗ್ಳೂರ್ನ ಬಹುಶಃ ಪ್ರೊಫೆಸರ್ ಆಗಿರುವಂಥ ಭಾರತಿ ಮೇಡಮ್ ಅವರೇ, ಅದೇ ರೀತಿ ಮಿಸೆಸ್ ಶೆಟ್ಟಿ ಅವರೇ, ಹಾಗೆ ನನ್ನ ಆತ್ಮೀಯರಾಗಿರೋ ಅದೇ ನನ್ನ ಕ್ಲಬ್ನ ಸದಸ್ಯರಾಗಿದ್ದುಕೊಂಡು ಇಡೀ ನಮ್ಮ ರೀಜನ್ ಚೇರ್ಪರ್ಸನ್ ಆಗಿರುವಂಥ ಲಕ್ಷ್ಮಣ್ ಕುಲಾಲ್ ಅವರೇ, ಹಾಗೆ ನನ್ನ ಟೀಮ್ ಮೆಂಬರ್ಸ್ GMT ಪ್ರಶಾಂತ್ ಶೆಟ್ಟಿ ಅವರೇ, ಹಾಗೂ ನಮ್ಮ ಚಂದ್ರರಾಜ್ ರೈ ಅವರು LCF ಕೋಆರ್ಡಿನೇಟರ್, ಹಾಗೂ ಇಲ್ಲಿರುವ ಎಲ್ಲ ಸದಸ್ಯರು. ಯಾಕೆಂದರೆ ಬಹುಶಃ ನನಗೆ ಇಂಡಿವಿಜುವಲಿ ನಾನು ಎಲ್ಲರ ಹೆಸರನ್ನು ಮೆನ್ಷನ್ ಮಾಡ್ಬೋದು, ಆದರೆ ಮಾಡ್ಲಿಕ್ಕೆ ಹೋಗೋದಿಲ್ಲ, ಯಾಕೆಂದ್ರೆ ನನ್ನ ಕೆಲಸ ಬೇರೆ ಇದೆ. ಆದರೂ ಕೆಲವರು ಬಹುಶಃ ನಮ್ಮ ಸಿರಿಲ್ ಅವರಿದ್ದಾರೆ, ಹಾಗೆ ನನ್ನ ಪ್ರೆಸಿಡೆಂಟ್ ಇದ್ದವರು, ನಾನು ಪ್ರೆಸಿಡೆಂಟ್ ಆಗಿರುವಾಗಿದ್ದವರು KCN, ಅದೇ ರೀತಿ ಮೊನ್ನೆ ತಾನೇ ತುಳುವಲ್ಲಿ MA ಆಗ್ತಾ ಇದೆ, ಬಹುಶಃ ಬೇಗದಲ್ಲಿ ಎಕ್ಸಾಮ್ ಆಗ್ತದೆ, ನಮಿತಾ ಶ್ಯಾಮ್ ಅವರು ಆಗಿರುವಂಥ ಎಲ್ರಿಗೂ ನಮಸ್ಕಾರ ಹೇಳ್ತಾ ನಾನು ಕೊಟ್ಟಂತ ಒಂದು ಸಣ್ಣ ಕೆಲಸ ನಾನಿಲ್ಲಿ ಮಾಡ್ತಾ ಇದ್ದೇನೆ. ಬಹುಶಃ GMT ಆದ ಪ್ರಶಾಂತ್ ಶೆಟ್ಟಿ ಅವರು ಫಸ್ಟಿಗೆ ಮಾತಾಡಬೇಕಿದೆ, ಬಟ್ ಅವರು ಮಾತಾಡಿದ್ದಾರೆ. ಬಹುಶಃ ನಮ್ಮದನ್ನು ಕೇಳಲಿಕ್ಕೆ ನಿಮ್ಗೆ ಅಷ್ಟು ಇಂಟ್ರೆಸ್ಟ್ ಇರಲಿಕ್ಕಿಲ್ಲ, ಅದಕ್ಕಾಗಿ ನಾವು ಫಸ್ಟಿಗೆ ಅಪರ್ಚುನಿಟಿ ಯೂಸ್ ಮಾಡಿ ಮತ್ತೆ ಅವರಿಗೆ ಕೊಡ್ತಾ ಇದ್ದೇವೆ. ಸೊ ನಾನು ಏನು ಮಾಡ್ತೇನೆ, ನಾನು ಐ ಟೇಕ್ ಇನ್ ಕನ್ನಡ ಒನ್ಲಿ, ಬಿಕಾಸ್ ಇಟ್ಸ್ ಎ ಮಿಕ್ಸ್ಚರ್ ಆಫ್ ಆಲ್ ಟೈಪ್ ಆಫ್ ಮೆಂಬರ್ಸ್. ಅದಕ್ಕಾಗಿ ಅದೇ ರೀತಿ ಈ ಸಲ ನಾವು ಲಯನ್ಸಲ್ಲಿ ಕನ್ನಡಕ್ಕೆ ಸ್ವಲ್ಪ ಪ್ರಿಫರೆನ್ಸ್ ಕೊಡ್ತಾ ಇದ್ದೇವೆ, ಹಾಗಾಗಿ ಕನ್ನಡದಲ್ಲಿ ಸ್ವಲ್ಪ ಜಾಸ್ತಿ ಇದು ಮಾಡ್ತಾ ಇದ್ದೇವೆ. ಮೇಡಮ್, ನನ್ನ ಟೈಮ್ ಎಷ್ಟು ಹೇಳಿದ್ರೆ ನಾನು ಐ ಅಡ್ಜಸ್ಟ್ ಫಾರ್ ದಟ್. ಅಲ್ಲ ತೊಂದರೆ ಇಲ್ಲ, ನಾನು 8 ಗಂಟೆವರೆಗೂ ಮಾತಾಡ್ತೇವೆ, ಯಾಕೆಂದ್ರೆ ನಮಗೆ ಅದು ಓಕೆ. ಎನಿವೆ, ಐ ಟ್ರೈ ಟು ಫಿನಿಶ್ ವಿದಿನ್ 10 to 15 minutes max, and I have 2 subjects. One is GLT. ಆ್ಯಕ್ಚುಲಿ ಕುಡುಪಿ ಅರವಿಂದ್ ಶೆಣೆ ಅವರು GLT ಕೋಆರ್ಡಿನೇಟರ್, ಅವರ ಬದಲಿಗೆ ನಾನು ಅದೇ ರೀತಿ GST ಓಸ್ವಾಲ್ ಡಿಸೋಜ್ ಇದ್ದಾರೆ, ಅವರ ಸಬ್ಜೆಕ್ಟ್ ಕೂಡ ನಾನೇ ಮಾಡ್ತಾ ಇದ್ದೇನೆ, ಯಾಕೆಂದರೆ ನಮ್ಮದು ಡ್ಯುಯಲ್ ರೋಲ್ ಆಗಿದೆ ಇವತ್ತು. ಸೊ ನೀವೆಲ್ಲರೂ ಬಹುಶಃ ನಮ್ಮ ಗೆಸ್ಟ್ ಇದ್ದಾರೆ, ಅವರು ಸ್ವಲ್ಪ ಅಂದರೆ ಇದು ಟೋಟಲಿ ಡಿಫ್ರೆಂಟ್ ಫೀಲ್ಡ್, ಯಾಕೆಂದರೆ ಲಯನ್ಸ್ನ ಬಗ್ಗೆ ನಾವು ಲಯನ್ಸ್ನವ್ರಿಗೆ ಓರಿಯೆಂಟೇಷನ್ ಕೊಡ್ತಾ ಇದ್ದೆ, ಹಾಗಾಗಿ ನಿಮಗೆ ಟಾಪಿಕ್ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಲಿಕ್ಕಿಲ್ಲ. ಆದರೂ ಕೆಲವೊಂದು ವಿಚಾರ ನಿಮಗೆ ಯೂಸ್ಫುಲ್ ಆದಿತ್ತು, ಅಥವಾ ಫ್ಯೂಚರಲ್ಲಿ ನಮ್ಮ ಲಯನ್ ಮೆಂಬರ್ ಆಗಿ ಬರುವಂಥ ಒಂದು ಅಪರ್ಚುನಿಟಿ ಇದೆ, ಖಂಡಿತವಾಗಿ ಅವರನ್ನು ನೀವು ವೆಲ್ಕಮ್ ಮಾಡ್ಬೋದು. ಇದರ ಬಗ್ಗೆ ನಮ್ಮ GMT ಅವರು ಖಂಡಿತವಾಗಿ ಅವರ ಬಗ್ಗೆ ಹೇಳ್ತಾರೆ ಅವರು. ಸೊ ನಾವೆಲ್ಲರೂ ಎಲ್ಲ ಕಡೆ ಗ್ಯಾಟ್ ಅಂತ ಹೇಳ್ತಾ ಇದ್ದೇವೆ, ಎಲ್ಲ ಪ್ರತಿಯೊಂದು ಕಡೆಯಲ್ಲಿ ಏನಿದೆ ಈ ಗ್ಯಾಟ್ ಅಂತ ಹೇಳಿದ್ರೆ ಎಂಥದ್ದು. ಮುಂಚೆ GLT ಬೇರೆ ಇತ್ತು, GMT ಬೇರೆ ಇತ್ತು, GST ಬೇರೆ ಇತ್ತು. ಬಟ್ ಈಗ ಏನಾಗಿದೆ, ಒಂದು 2-3 ವರ್ಷದಿಂದ ಇವರನ್ನೆಲ್ಲರನ್ನು ಒಟ್ಟಿಗೆ ಸೇರಿಸಿ ನಾವು ಗ್ಯಾಟ್ ಇಂದ ಮಾಡ್ತೇವೆ, ಗ್ಲೋಬಲ್ ಆಕ್ಷನ್ ಟೀಮ್ ಅಂತೇಳಿ. ಈ ಗ್ಲೋಬಲ್ ಆಕ್ಷನ್ ಟೀಮ್ ಏನಂತ ಹೇಳಿದ್ರೆ ಎಲ್ಲ ರೀತಿಯ ಒಂದು ಸಪೋರ್ಟ್ ಡಿಸ್ಟ್ರಿಕ್ಟಿಗೆ, ಅದೇ ರೀತಿ ಇಂಟರ್ನ್ಯಾಷನಲ್ ಮಲ್ಟಿಪಲ್ ಎಲ್ಲದಕ್ಕೂ. ಈ ಗ್ಯಾಟಲ್ಲಿ ಯಾರೆಲ್ಲ ಬರ್ತಾರೆ ಅಂತ ಹೇಳಿದರೆ ಗ್ಲೋಬಲ್ ಮೆಂಬರ್ಶಿಪ್ ಟೀಮ್ ನಮ್ಮ ಪ್ರಶಾಂತ್ ಶೆಟ್ಟಿ ಅವರಿದ್ದಾರೆ, ಅದೇ ರೀತಿ ಗ್ಲೋಬಲ್ ಲೀಡರ್ಶಿಪ್ ಟೀಮ್ ಅರವಿಂದ್ ಶೆಣೆ ಅವರು, ಹಾಗೆ ಗ್ಲೋಬಲ್ ಸರ್ವಿಸ್ ಟೀಮ್ ಅಂತ, ಅದನ್ನು 3 ಒಟ್ಟಿಗೆ ಮಾಡಿ ನಾವು ಗ್ಯಾಟ್ ಅಂತ ಮಾಡಿದ್ದೇವೆ. ಈ ಸ್ಟ್ರಕ್ಚರ್ ಒಂದು ಎಷ್ಟು ವೆಲ್ ಡಿಫೈನ್ಡ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಬಹುಶಃ ಕ್ಲಬ್ ಲೆವೆಲಿಂದ ಈ ಒಂದು ಸ್ಟ್ರಕ್ಚರ್ ಸ್ಟಾರ್ಟ್ ಆಗ್ತದೆ. ಕ್ಲಬ್ಬಲ್ಲಿ ಕೂಡ ಈಗ ನಮ್ಮ ಗ್ಯಾಟಿದು ಮೆಂಬರ್ಸ್ ಇದ್ದಾರೆ, ಗ್ಯಾಟಿ ಒಂದು ಚೇರ್ಪರ್ಸನ್ ಇದ್ದಾರೆ, ಅವರು ಯಾರು ಅಂತ ಹೇಳಿದರೆ ನಮ್ಮ ಹೆಗ್ಡೆ ಅವರು, ಕ್ಲಬ್ ಪ್ರೆಸಿಡೆಂಟ್, ಅದರ ಚೇರ್ಪರ್ಸನ್ ಗ್ಯಾಟಿದ್ದು. ಅದೇ ರೀತಿ GLT ಮೆಂಬರ್ ಇದ್ದಾರೆ, ಅವರು ಯಾರು ಅಂತ ಹೇಳಿದರೆ ನಮ್ಮ ಫಸ್ಟ್ ವೈಸ್ ಪ್ರೆಸಿಡೆಂಟ್. ಯಾವತ್ತು ಫಸ್ಟ್ ವೈಸ್ ಪ್ರೆಸಿಡೆಂಟ್ ಬಹುಶಃ ಮೇಡಮ್ ಅವರು ಇರ್ಬೋದು, ಯಾರು ಫಸ್ಟ್ ವೈಸ್ ಪ್ರೆಸಿಡೆಂಟ್ ನೆಕ್ಸ್ಟ್ ಇಯರ್ ಇದೆ, ಅದೇ ನನಗೆ ಸುದ್ದಿ ಸಿಕ್ಕಿದ್ದು ಅವರು ಅಂತಲೇ, ಹಾಗಾಗಿ ರೈಟ್ ಚಾಯ್ಸ್. ಓಕೆ, ಸೊ ಅವರು ಫಸ್ಟ್ VP, ಅವರು ಲೀಡರ್ಶಿಪ್ ಇದು ಮೆಂಬರ್. ನೀವು ಅದೇ ರೀತಿ ಮೆಂಬರ್ಶಿಪ್ಪಿಗೆ ಕ್ಲಬ್ ಮೆಂಬರ್ಶಿಪ್ ಇದ್ದಾರೆ, ಯಾರು ನಮ್ಮ ಕ್ಲಬ್ ಮೆಂಬರ್, ಓಕೆ, ಹರಿಣಾಕ್ಷಿ ಮೇಡಮ್ ಅವರು, ಓಕೆ, ಅವರು ಕ್ಲಬ್ ಮೆಂಬರ್ಶಿಪ್, ಯಾಕೆ ನಿಮಗೆ ರೆಸ್ಪಾನ್ಸಿಬಿಲಿಟಿ ಇದೆ. ಅದೇ ರೀತಿ ಕ್ಲಬ್ ಸರ್ವಿಸ್ ಚೇರ್ಪರ್ಸನ್ ಯಾರು ಅಂತ ಹೇಳಿದ್ರೆ ಕ್ಲಬ್ಬಲ್ಲಿ ಸರ್ವಿಸ್ ಚೇರ್ಪರ್ಸನ್ ಅವರು, ಇದು 3 ಸೇರಿ ಲಕ್ಷ್ಮಣ್ ಸರ್ ಅವರು. ಬಹುಶಃ ಅವರಿಗೆ ನಾವು ಏನು ಹೇಳಲಿಕ್ಕಿಲ್ಲ, ಯಾಕಂದ್ರೆ ಅವರ ಸರ್ವಿಸ್ ನಾವು ನೋಡ್ತಾ ಇದ್ದೇವೆ, ಇದು ಹಲವಾರು ವರ್ಷದಿಂದ ನೋಡ್ತಾ ಇದ್ದೇವೆ, ಇದು ಅವರು ಮಾಡೋ. ಹಾಗಾಗಿ ಕ್ಲಬ್ ಲೆವೆಲಲ್ಲಿ ಆ ಸ್ಟ್ರಕ್ಚರ್ ಇದೆ. ಅದೇ ಇದು ಡಿಸ್ಟ್ರಿಕ್ಟಿಗೆ ಹೋಗುವಾಗ GLT ಕಾರ್ಡ್ ನಾನು ಈಗಾಗಲೇ ಹೇಳಿದೆ ಕೊಡುತ್ತಿದ್ದಾರೆ, GMT ಪ್ರಶಾಂತ್ ಶೆಟ್ಟರು, ಅದೇ ರೀತಿ GSTಗೆ
ನಮ್ಮ ಓಸ್ವಾಳ್ ಇದ್ದಾರೆ, ಅದೇ ಜೊತೆಗೆ ನಮ್ಮ LCIF ಇದೆ, ಬೇರೆ ಎಲ್ಲರೂ ಇದ್ದಾರೆ. ಅದೇ ರೀತಿ ಮಲ್ಟಿಪಲ್ಗೆ ಹೋಗ್ತದೆ. ಮಲ್ಟಿಪಲ್ ಹೋಗುವಾಗಲೂ ಅದೇ ರೀತಿ ಮಲ್ಟಿಪಲ್ GLT, GMT, GST. ಬಹುಶಃ ಈ ವರ್ಷದ ಮಲ್ಟಿಪಲ್ GMT ಕೋಆರ್ಡಿನೇಟರ್ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ನಮ್ಮ PDG ಗೋಮ್ಸ್ ಅವರು, ರೊನಾಲ್ಡ್ ಗೋಮ್ಸ್ ಅವರು ಈ ಸಲ ಮಲ್ಟಿಪಲ್ GMT ಕೋಆರ್ಡಿನೇಟರ್. ಅದೇ ರೀತಿ ಮಲ್ಟಿಪಲ್ ಇದು ಗ್ಯಾಟ್ ಇದು ಚೇರ್ಪರ್ಸನ್ ಯಾರು ಅಂತ ಹೇಳಿದ್ರೆ ನಮ್ಮವರನ್ನ ವಸಂತ್ ಕುಮಾರ್ ಶೆಟ್ಟಿ ಅವರು MCC ಚೇರ್ಮನ್. ಹಾಗಾಗಿ ಅವರು ಈ ವರ್ಷದ ಒಂದು ಮಲ್ಟಿಪಲ್ ಇದು ಚೇರ್ಪರ್ಸನ್ ಇದು ಗ್ಯಾಟ್ ಇದು ಒಂದು ಸ್ಟ್ರಕ್ಚರ್. ಬಟ್ ನಾನೀಗ ಖಾಲಿ GLT ಮಾತ್ರ ಹೇಳಲಿಕ್ಕೆ ಹೋಗ್ತೇನೆ, ಯಾಕಂದ್ರೆ ಈಗಾಗಲೇ GMT ಅವರು ಇದ್ದಾರೆ, LCIF ಇದ್ದಾರೆ, ಹಾಗಾಗಿ ಅವರು ಅದರ ಬಗ್ಗೆ ಹೇಳ್ತಾರೆ. ನಾನು GMT ಬಗ್ಗೆ ಹೇಳಲಿಕ್ಕೆ ಹೋಗ್ತೇನೆ. ಸೊ ನಾನೊಂದು ಟೋಸ್ಟ್ ಮಾಸ್ಟರ್ ಮೆಂಬರ್, ಹಾಗಾಗಿ ನನಗೊಂದು 10 ನಿಮಿಷ ಆಗೋ ಒಂದು ಜಸ್ಟ್ ರೇಸ್ ಯುವರ್ ಹ್ಯಾಂಡ್, ಯಾಕಂದ್ರೆ ನಾನು ಯಾವತ್ತೂ ಟೈಮ್ ಜಾಸ್ತಿ ಇದು ಮಾಡ್ಲಿಕ್ಕೆ ಹೋಗೋದಿಲ್ಲ, ಆದಷ್ಟು ಶಾರ್ಟ್ ಆಗಿ ಮಾಡ್ತೇನೆ. ಸೊ ಒಂದು ಬಿಫೋರ್ ಸ್ಟಾರ್ಟಿಂಗ್ ಮೈ ಟಾಕ್ ನಾನೊಂದು 10 keys ಟು ಬಿ ಹ್ಯಾಪಿ ಆಫ್ ಹ್ಯೂಮನ್ ರಿಲೇಷನ್ಸ್ ಅಂತ, ಯಾಕೆಂತ ಹೇಳಿದ್ರೆ ನಮ್ಮ ಲೀಡರ್ಶಿಪ್ ಅಲ್ಲಿ ಇದು ಕೂಡ ಬರ್ತಾರೆ. ಯಾವತ್ತು ಲಯನ್ಸ್ ನಾವು ಹ್ಯಾಪಿ ಆಗಿದ್ರೆ ಸರ್ವಿಸ್ ಜಾಸ್ತಿ ಆಗ್ತದೆ, ಅಥವಾ ಎಲ್ಲವೂ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ತದೆ. ಅದು ಯಾಕೆಂತ ಹೇಳಿದ್ರೆ ನಾವೊಂದು 10 ಕಮಾಂಡೆಂಟ್ಸ್ ಅಂತ ಹೇಳ್ಬೋದು, ಅಥವಾ 10 ಒಂದು ಕೀಸ್ ಅಂತ ಹೇಳ್ಬೋದು, ಅದನ್ನು ಯಾವತ್ತೂ ಮೈಂಟೈನ್ ಮಾಡಬೇಕಾಗ್ತದೆ. ಫಸ್ಟ್ ಇಸ್ ಸ್ಪೀಕ್ ಟು ಪೀಪಲ್. ನಾವು ಯಾವತ್ತು ನಮ್ಮ ಸದಸ್ಯರೊಟ್ಟಿಗೆ ನೀವು ಮಾತಾಡಿದ ಏನಾಗ್ತದೆ, ನಿಮ್ಮ ಒಂದು ರಿಲೇಶನ್ಶಿಪ್ ಜಾಸ್ತಿ ಆಗ್ತದೆ. ಇದು ಬಹಳಷ್ಟು ಅಗತ್ಯ. ಅದೇ ರೀತಿ ಸ್ಮೈಲ್ ಅಟ್ ಪೀಪಲ್. ಒಂದೊಂದ್ಸಲ ಅದು ನಮಗೆ ಫ್ರೀ ಆಗಿ ಸಿಗುವಂಥದ್ದು ಸ್ಮೈಲ್, ಆದರೆ ರೈಟ್ ಪ್ಲೇಸಲ್ಲಿ, ಎಲ್ಲ ಕಡೆ ಅಲ್ಲ, ಒಳ್ಳೆ ಪ್ಲೇಸಲ್ಲಿ ನೀವು ಸ್ಮೈಲ್ ಮಾಡಿ, ಅದು ಆಟೋಮೆಟಿಕ್ ನಿಮ್ಮ ಮೆಂಬರ್ಶಿಪ್ ಅನ್ನು ಕೂಡ ಬರ್ತದೆ. ಅದೇ ರೀತಿ ನಿಮ್ಮ ಒಂದು ಇಮೇಜ್ ಬಿಲ್ಡಪ್ ಆಗ್ತದೆ. ಹಾಗೆ ಕಾಲ್ ಪೀಪಲ್ ಬೈ ನೇಮ್, ಯಾಕೆಂದ್ರೆ ಸೀನಿಯರ್ಸ್ ಅನ್ನು ಆಗೋದಿಲ್ಲ, ಆದರೆ ಆದಷ್ಟು ಮಾಡುವಾಗ ಡೈರೆಕ್ಟ್ ಆಗಿ ನಾನು ಅದಕ್ಕೊಂದು ಮಿಸ್ಟರ್ ಅಥವಾ ಮಿಸ್ಸಸ್ ಸೇರಿಸ್ಬೋದು. ಹೆಸರಲ್ಲಿ ಕರೆಯುವಾಗ ನಮಗೆ ನಮ್ಮ ರಿಲೇಶನ್ಶಿಪ್ ಡೆವಲಪ್ ಆಗ್ತದೆ. ಹಾಗೆ ಬಿ ಕಾರ್ಡಿಯಲ್ ವಿತ್ ಆಲ್ ದಿ ಮೆಂಬರ್ಸ್, ಇದು ಕೂಡ ನಮ್ಗೆ ಅಂದ್ರೆ ಇದೆಲ್ಲ ಲಯನ್ಸ್ಗೆ ಬೇಕಾಗಿ ನಾನು ಹೇಳ್ತಾ ಇದ್ದೇನೆ. ಹಾಗೆ ಬಿ ಇಂಟ್ರೆಸ್ಟೆಡ್ ಇನ್ ಅದರ್ಸ್. ನಮಗೆ ನಾರ್ಮಲಿ ನಾವು ಏನು ಮಾಡ್ತೇವೆ, ನಮ್ಮ ಸ್ಟೋರಿ ಮಾತ್ರ ನಾವು ಹೇಳ್ತೇವೆ, ಇನ್ನೊಬ್ಬರದ್ದು ಕೇಳಲಿಕ್ಕೆ ನಮ್ಗೆ ಯಾವತ್ತೂ ಪೇಷನ್ಸ್ ಇರೋದಿಲ್ಲ, ಯಾಕಂದ್ರೆ ಅವರು ಹೇಳಿದ್ರು ನಾವು ಕೇಳೋದಿಲ್ಲ. ನಾವು ಯಾವತ್ತೂ ಇನ್ನೊಬ್ಬರ ಏನು ಸ್ಟೋರಿ ಯಾವಾಗ ಕೇಳ್ತೇವೆ, ಆಗ ಅವ್ರಿಗೆ ಕೂಡ ನಮ್ಮ ಹತ್ರ ಒಂದು ಇಂಟ್ರೆಸ್ಟ್ ಬರ್ತದೆ, ನಾವು ಇನ್ಫಾರ್ಮೇಶನ್ ಶೇರಿಂಗ್ ಬರ್ತದೆ. ಹಾಗೆ ಓಪನ್ ಟು ಒಪಿನಿಯನ್ಸ್. ಯಾವುದೇ ಲಯನ್ಸ್, ಯಾವುದೇ ಪ್ರೋಗ್ರಾಮಲ್ಲಿ, ಯಾವುದೇ ಸಜೆಷನ್ ಇರಲಿ, ನಾವು ಓಪನ್ ಆಗಿ ಅದನ್ನು ಆಕ್ಸೆಪ್ಟ್ ಮಾಡಬೇಕು. ಹಾಗೆ ಮಾಡಿದರೆ ಮಾತ್ರ ನಮ್ಮದು ಲಯನ್ಸ್ ಡೆವಲಪ್ ಆಗ್ತದೆ. ಅದೇ ರೀತಿ ಗಿವ್ ಸರ್ವಿಸ್ ಟು ಅದರ್ಸ್. ಇದನ್ನು ಈಗಾಗಲೇ ನಾವು ಮಾಡ್ತಾ ಇದ್ದೇವೆ. ಇದು ಇಟ್ ಈಸ್ ನಾಟ್ ಕನೆಕ್ಟೆಡ್ ಟು ಲಯನ್ಸ್, ಆದರೆ ನಾವು ಇದನ್ನು ಅಳವಡಿಸಿಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಲಯನ್ಸ್ ಬಹಳಷ್ಟು ಮೇಲೆ ಬರ್ತದೆ. ನಾವು ಯಾಕಾಗಿ ಲಯನ್ಸಿಗೆ ಸೇರಿದ್ದೇವೆ, ನಾವೆಲ್ಲರೂ ಈಗ ನೀವೆಲ್ಲರೂ ಲೈನ್ ಮೆಂಬರ್ ಯಾಕಾಗಿ ಸೇರಿದ್ದೇವೆ? ಆ್ಯಕ್ಚುಲಿ ಇದು 2 way ಟಾಪಿಕ್ಸ್, ಆದರೆ ನಾನು 2 way ಮಾಡ್ಲಿಕ್ಕೆ ಹೋದ್ರೆ ಬಹುಶಃ ಮೇಡಮ್ ಈಗಲೇ ಟೈಮ್ ಆಗ್ತಾ ನೋಡ್ತಾ ಇದ್ದೆ, ಹಾಗಾಗಿ ನಾನು ಜಾಸ್ತಿ ಮತ್ತೆ ಆದಷ್ಟು ಫಾಸ್ಟ್ ಹೋಗ್ತಾ ಇದ್ದೇನೆ. ಸೊ ರಿಮೆಂಬರ್ ವೈ ವಿ ಜಾಯಿನ್ ಲಯನ್ಸ್. ನಮ್ಮದು ಮೇನ್ ಉದ್ದೇಶ ಏನು? ಫೋಕಸ್ ಆನ್ ಸರ್ವಿಸ್. ಅದೇ ರೀತಿ ಸೆನ್ಸ್ ಆಫ್ ಬಿಲಾಂಗಿಂಗ್, ಯಾಕೆಂದ್ರೆ ನಾವು ನಮ್ಮವ್ರು ಅಂತ ಹೇಳುವ ಒಂದು ಆ ಪ್ರೀತಿ ಬರ್ತದೆ. ಇದು ಲಯನಿಸಮ್ ಅಲ್ಲಿ ಇರೋದು. ಇದು ಯಾಕೆ ಹೇಳ್ತಾನೆ ಅಂತ ಹೇಳಿದರೆ, ಒಂದು ಲಾಸ್ಟ್ 1.5 ವರ್ಷ ಹಿಂದೆ ನಮ್ಮ ರಿಲೇಟಿವ್ ಒಬ್ಬರು ಇಲ್ಲಿ ಹಾಸನದ ಹತ್ರ ಒಂದು ಆಕ್ಸಿಡೆಂಟ್ ಆಗಿ, ಒಂದು ಸಣ್ಣ ಸ್ಟೋರಿ ಅಷ್ಟೇ, ಅವರಿಗೆ ಆಕ್ಸಿಡೆಂಟ್ ಆಗಿ ಅವರ ಒಂಥರ ಸ್ಪೈನಲ್ ಕಾರ್ಡ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅವರನ್ನು ಅಲ್ಲಿ ಇದ್ದವರನ್ನು ಒಬ್ಬರು ಹಾಸ್ಪಿಟ್ಲಿಗೆ ಕೊಂಡೋದ್ರು. ಹಾಸ್ಪಿಟ್ಲಿಗೆ ಕೊಂಡೋಗಿ ಅವರು ಕೇಳುವಾಗ ಹೇಳಿದ್ದಾರೆ, ಹೀಗೆ ನಮ್ಮ ರಿಲೇಟಿವ್ ಪಾದಮುಲ್ಲಸಲ್ಲಿದ್ದಾರೆ ಅಷ್ಟೇ ಹೇಳಿದ್ದು. ಆಮೇಲೆ ಕೇಳಿದರು, ಮತ್ತೆ ಲಾಸ್ಟಿಗೆ ಕೇಳಿದಂತೆ ಅವ್ರು ಲಯನ್ ಮೆಂಬರ ಕೇಳಿದ್ರಂತೆ. ಸೊ ಹೌದು ಅಂತ ಹೇಳುವಾಗ ಅವರು ಎಲ್ಲಿವರೆಗೆ ಅಂತ ಹೇಳಿದರೆ, ಒಬ್ಬರು ನಮ್ಮ ಲಯನ್ ಮೆಂಬರ್ ಅಲ್ಲಿಯ ಪ್ರೆಸಿಡೆಂಟ್ ಅದೇ, ಅವರು ಈಸ್ ಎ ಲಾಯರ್. ಸೊ ಅವರು ಲೀಗಲಿ ಎಲ್ಲ ಹೆಲ್ಪ್ ಮಾಡಿದ್ರು. ಅದೇ ರೀತಿ ಇವರು ಡಾಕ್ಟರ್, ಆರ್ಥೋಪೆಡಿಕ್ ಸರ್ಜನ್. ಆ್ಯಕ್ಚುಲಿ ಎಲ್ಲಿ ಅವರ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿ ಅವರ ಒಂದು 1.5 ಲಕ್ಷ ಆದ ಬಿಲ್ಲಿಗೆ ಅವರೊಂದು 75,000 rupees ಕನ್ಸೆಷನ್ ಕೊಟ್ಟು, ಆಮೇಲೆ ಅವ್ರಿಗೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿ 1 ವಾರ ಅಲ್ಲಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಇದೊಂದು ಸಣ್ಣ ಎಕ್ಸಾಂಪಲ್ ನಾನು ಹೇಳಿದೆ. ಯಾಕೆಂತ ಹೇಳಿದ್ರೆ ಈ ಲಯನ್ಸ್ನ ರಿಲೇಶನ್ಶಿಪ್ ಒಂದು ಯಾವ ರೀತಿ ವರ್ಕ್ ಆಗ್ತದೆ ಅಂತ ಹೇಳೋದು ಇದು. ನಾನು ಒಂದ್ಸಲ ನಮ್ಮ ರಷ್ಯಾದ ಒಂದು ಸಣ್ಣ ಪರ್ಸನ್ ಇದರಲ್ಲಿ ಹೋಗುವಾಗ ಅಲ್ಲಿ ಕೂಡ ನಮ್ಮ ಲಯನ್ಸ್ ಇದಿದೆ. ಯಾಕಂದ್ರೆ ನನಗೂ ಒಂದು ಬಹಳಷ್ಟು ಹೆಲ್ಪ್ ಆಗಿದೆ. ಇದು ಖಾಲಿ ಲಯನ್ಸ್ನ ಬಗ್ಗೆ ಹೇಳ್ತಾ ಇದ್ದೆ, ಯಾಕಂದ್ರೆ ಯಾವ ಥರ ನಮ್ಮೊಂದು ರಿಲೇಷನ್ ಬಿಲ್ಡಪ್ ಆಗ್ತದೆ ಅಂತೇಳಿ. ಅದೇ ರೀತಿ ಅಪರ್ಚುನಿಟೀಸ್ ಫಾರ್ ಗ್ರೋತ್. ನಮಗೆ ಲಯನ್ಸಲ್ಲಿ ಯಾವ ಥರ ಗ್ರೋತ್ ಇದೆ ಅಂತ ಹೇಳಿದರೆ, ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಈಗ ನಮಗೆ ಎಷ್ಟೋ
ಸ್ಟೇಜಸ್. ಈಗ ನಾರ್ಮಲಿ ಟೀಚಿಂಗ್ ಅಥವಾ ಬೇರೆ ಇದರಲ್ಲಿ ಇದ್ದವ್ರೆ ಬೇಕಾದಷ್ಟು ಸ್ಟೇಜಸ್ ಸಿಗ್ತದೆ, ಆದರೆ ನಮಗೆ ಒಂದೊಂದ್ಸಲ ಎಷ್ಟೋ ಜನರ ಜೊತೆಗೆ ಒಂದು ಆ ಸ್ಟೇಜ್ ಎಲ್ಲ ಸದಸ್ಯ ಸಿಗ್ತದೆ. ಇದು ನಮ್ಮ ಲಯನ್ಸಲ್ಲಿ ಇರುವಂಥ ಒಂದು ಆಪರ್ಚುನಿಟಿ. ಅದೇ ರೀತಿ ನಮಗೆ ನಮ್ಮ ಲಯನ್ಸಲ್ಲಿ ಬೇಕಾದಷ್ಟು ಇನ್ಸ್ಟಿಟ್ಯೂಷನ್ಸ್ ಇದೆ, ನಿಮಗೆ ಗೊತ್ತಿರ್ಬೋದು ಹೆಚ್ಚಿನಾಗಿ. ಇಲ್ಲೇ ಈಗ ನಮ್ಮ RLLA ಗ್ರಾಜ್ಯುಯೇಟ್ ಇದ್ದಾರೆ, ನಮ್ಮ ವೆರಿ ಸೀನಿಯರ್ ELLA ಗ್ರಾಜ್ಯುಯೇಟ್ ಇದ್ದಾರೆ. ಬಹುಶಃ ELLA ಮಾಡಿದವರು ನಮ್ಮ ಡಿಸ್ಟ್ರಿಕ್ಟಲ್ಲಿ ಕೆಲವು ಜನಗಳಲ್ಲಿ ನಮ್ಮ KC ನಾರಾಯಣ ಕೂಡ ಒಬ್ಬರು. ಹಾಗೆ ನಮ್ಮ RLLA ಗ್ರಾಜ್ಯುಯೇಟ್ಸ್ ಚಂದ್ರದಾಸ್ ಅವರಿದ್ದಾರೆ, ನಮಿತಾ ಮೇಡಮ್ ಇದ್ದಾರೆ, ಹಾಗೆ ಲಕ್ಷ್ಮಣ್ ಅವರಿದ್ದಾರೆ. ಹಾಗಾಗಿ ಇದೆಲ್ಲ ಇನ್ಸ್ಟಿಟ್ಯೂಷನ್ ಎಲ್ಲಿವರೆಗೆ ಅಂತ ಹೇಳಿದರೆ ನಮ್ಗೆ ಇದು ಒಳ್ಳೆ ಆಪರ್ಚುನಿಟಿ ಗ್ರೋತಿಗೆ. ಅದು ರೀಜನಲ್ ಲೆವೆಲ್ ಇರ್ಬೋದು, ELLA ಅಂತ ಹೇಳಿದರೆ ಅದು ಒಂದು ಮಲ್ಟಿಪಲ್ ಲೆವೆಲಲ್ಲಿ ಬರುತ್ತೆ. ಅದೇ ರೀತಿ ELLA ಈಗಾಗಲೇ ಡ್ಯೂ ಓಪನ್ ಇದೆ, ಬಟ್ ಅಲ್ಲಿ ಇಟ್ ಈಸ್ ಇನ್ ಬಾಂಗ್ಲಾದೇಶ್. ಯಾಕೆಂದ್ರೆ ಬಾಂಗ್ಲಾಕ್ಕೆ ಯಾರಾದ್ರೂ ಹೋಗ್ಲಿಕ್ಕೆ ರೆಡಿ ಇದ್ರೆ ಹೋಗ್ಬೋದು. ಒಳ್ಳೆ ಆಪರ್ಚುನಿಟಿ, ಒಳ್ಳೆ ಕಲೀಲಿಕ್ಕೆ ಒಳ್ಳೆದಿದೆ. ಇದೆಲ್ಲ ಆಪರ್ಚುನಿಟೀಸ್ ನಮಗೆ ಲಯನ್ಸಲ್ಲಿ ಸಿಗೋದು. ಖಂಡಿತವಾಗಿ ಅದನ್ನು ಯೂಸ್ ಮಾಡಿಕೊಳ್ಬೋದು. ನಮಗೇನು ಎಕ್ಸ್ಟ್ರಾ ಜಾಸ್ತಿ ಪೇಮೆಂಟ್ ಮಾಡಲಿಕ್ಕೆ ಎಲ್ಲವೂ ಅವ್ರ ಕಡೆಯಿಂದ ಫ್ರೀ ಇದೆ. ಆದರೆ ಒಂದು ರಿಜಿಸ್ಟ್ರೇಷನ್ ಚಾರ್ಜಸ್ ಒಂದು ಇರ್ತದೆ ಅಷ್ಟೇ. ಒಂದು ELLAಗೆ 7,000 ಸಮಥಿಂಗ್ ವಿಲ್ ಹ್ಯಾವ್ ಟು ರಿಜಿಸ್ಟರ್. ಮತ್ತೆಲ್ಲ ಅವರ ಎಕ್ಸ್ಪೆನ್ಸ್, ಖಾಲಿ ಹೋಗಿ ಬರೋದು ಮಾತ್ರ ನಮ್ಮ ಖರ್ಚು. ಹಾಗಾಗಿ ಖಂಡಿತವಾಗಿ ಅದನ್ನು ಯೂಸ್ ಮಾಡಿಕೊಳ್ಬೋದು. ಸೊ ಕೆಲವೊಂದು ನಾನೊಂದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಯಾವ ಥರ ಮಾಡ್ಬೋದು ನಮ್ಮ ಕ್ಲಬ್ಬಲ್ಲಿ, ಅಂದರೆ ಇದೆಲ್ಲ ಕ್ಲಬ್ಬಲ್ಲಿ ಮಾಡಬೇಕಾದ್ದು. ಸೊ ಆಲ್ವೇಸ್ ಅಕ್ನಾಲೇಜ್ ದಿ ಸರ್ವಿಸ್ ಇನ್ ಈಚ್ ಮೀಟಿಂಗ್. ನಮ್ಮ ಮೀಟಿಂಗ್ಗಳಲ್ಲಿ ನಾವು ಯಾವ ಥರ ಅದನ್ನು ಒಂದು ಇಂಟ್ರೆಸ್ಟಿಂಗ್ ಮಾಡ್ಬೇಕಂತ ಹೇಳಿದ್ರೆ, ಯಾವುದೇ ಕೆಲಸ ಇರಲಿ ನಾವು ಅವರನ್ನು ಅಪ್ರಿಷಿಯೇಟ್ ಮಾಡಬೇಕು. ಒಂದೊಂದ್ಸಲ ನಾನೊಂದು ಶಿವಕೆರೆದ ಒಂದು ಸಣ್ಣ ಬುಕ್ಕಲ್ಲಿ ಒಂದು ನೋಡಿದೆ, ಒಂದು ಸಣ್ಣ ಶಾರ್ಟ್ ಆಗಿ ಹೇಳ್ತೇನೆ. ಒಬ್ಬರು ಒಂದು ನಾಯಿ ಸಾಕಿದ್ರಂತೆ. ಇಟ್ಸ್ ಎ ಫ್ಲೈಯಿಂಗ್ ಡಾಗ್, ಹಾರ್ತಾ ಇತ್ತು. ಸೊ ಒಂದ್ಸಲ ಬೀಚಿಗೆ ಹೋಗಿ ಎಲ್ಲರೂ ಜನ ಇದ್ರು, ಬರುವಾಗ ಒಂದು ಬಾಲ್ ಬಿಸಾಡಿದ್ರು. ಬಾಲ್ ಬಿಸಾಡುವಾಗ ಹೇಳಿದಂತೆ, ನೋಡಿ ನನ್ನ ನಾಯಿ ನೋಡಿ ಆ ಬಾಲನ್ನು ಹಾರಿಕೊಂಡು ಹೋಗಿ ತರ್ತದೆ ಅಂತ. ಅದೇ ರೀತಿ ಆ ಬಾಲನ್ನು ಹಾರಿಕೊಂಡು ಹೋಗಿ ನಾಯಿ ತಂದಿತ್ತು. ಸೊ ಇನ್ನೊಬ್ಬರ ಹತ್ರ ಹೇಳಿ, ನೋಡಿ ನನ್ನ ನಾಯಿ ಎಷ್ಟು ಸ್ಪೆಷಲ್, ಇದು ಹಾರ್ಲಿಕ್ಕೆ ಕಲ್ತಿದೆ ಅಂತ. ಆಗ ಒಟ್ಟಿಗಿದ್ದವೇನು ಹೇಳ್ದ, ನಿನ್ನ ನಾಯಿಗೆ ಹಾರ್ಲಿಕ್ಕೆ ಬರ್ತದೆ ಆದರೆ ಈಜಲಿಕ್ಕೆ ಬರೋದಿಲ್ಲ ಅಂತ. ಸೊ ದಟ್ ಈಸ್ ಆಕ್ಚುಲಿ ನೆಗೆಟಿವ್ ಥಿಂಕಿಂಗ್. ಅಂದರೆ ಆ ಹಾರದ ಇದನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕು ಬಿಟ್ಟು ನಾವು ಅದಕ್ಕೆ ಈಜಲಿಕ್ಕೆ ಬರೋದಿಲ್ಲ ಅಂತ ಆ ನೆಗೆಟಿವ್ ಥಿಂಕಿಂಗ್ ಯಾವತ್ತೂ ಮಾಡಬಾರ್ದು. ಇದು ನಮ್ಮ ಲಯನಿಸಮ್ ಅಲ್ಲಿ ಬಹಳಷ್ಟು ಅಗತ್ಯ. ಎಂಥದೇ ಇರಲಿ ವಿ ಹ್ಯಾವ್ ಟು ಅಪ್ರಿಷಿಯೇಟ್. ಅದೇ ರೀತಿ ಲೀಡ್ ಬೈ ಎಕ್ಸಾಂಪಲ್. ಹಾಗೆ ಕಮ್ಯುನಿಕೇಶನ್ಸ್ ಯಾವತ್ತು ಬೇಕು. ಯಾಕಂದ್ರೆ ನಾವು ನಾರ್ಮಲಿ ಯಾವಾಗಂದ್ರೆ ಒಂದು ಮೀಟಿಂಗ್ ಹಾಕಿ ನೆಕ್ಸ್ಟ್ ಮೀಟಿಂಗ್ನ ಮುಂಚಿನ ದಿನ ಫೋನ್ ಮಾಡೋದಲ್ಲಿ, ಅದರ ಬದಲು ರೆಗ್ಯುಲರ್ ಟಚ್ ಇಟ್ಕೊಳ್ಳಿ. ಏನೇ ಇರಲಿ, ಅವರ ಬರ್ಡೇ ಇರಲಿ ಅಥವಾ ಅವರ ಒಂದು ಅಚೀವ್ಮೆಂಟ್ ಇರಲಿ. ಈಗ ನಿಮ್ಮ ಲಯನ್ಸ್ ಮೀಟಿಂಗಲ್ಲಿ ಎಷ್ಟೋ ಜನ ಇದ್ದಾರೆ. ಒಂದು ಸಣ್ಣ ಎಕ್ಸಾಮ್, ನಾನು ಅಂದ್ರೆ ಅವರ ಬಗ್ಗೆ ಸ್ವಲ್ಪ ಜಾಸ್ತಿ ಗೊತ್ತು, ಹಾಗಾಗಿ ಅವರನ್ನು ಎಕ್ಸಾಂಪಲ್ ಆಗಿ ಹೇಳ್ತೇನೆ, ಬೇರೆ ಯಾರು ಆಲೋಚನೆ ಮಾಡಬೇಡಿ. ಈಗ ಇವರು MA ಮಾಡಿದ್ದಾರೆ, ನೆಕ್ಸ್ಟ್ ಇದರಲ್ಲಿ ಅವ್ರದ್ದು ಮಾರ್ಕ್ಸ್ ಬರ್ತದೆ, ಬಹುಶಃ ಫಸ್ಟ್ ಬರ್ಲಿಕ್ಕೆ ಸಾಕು, ಬಂದ್ರೆ ಕರೆದೊಂದು ಹೂ ಕೊಡಿ, ಇದು ಮಾಡಿ. ಯಾಕಂದ್ರೆ ಅದು ಓನ್ಲಿ ರೆಕಗ್ನಿಷನ್. ಅದು ಆ ಥರ ಎಲ್ಲರೂ ತುಂಬ ಜನ, ನಾನು ಅವರು ಒಬ್ಬರಿಗೆ ಹೇಳೋದಲ್ಲ, ಇದು ಬಹಳಷ್ಟು ಆಗತ್ತೆ. ಯಾಕಂದ್ರೆ ಅವ್ರದ್ದು ಏನೇ ಪರ್ಸನಲ್ ಅಚೀವ್ಮೆಂಟ್ ಇರ್ಬೋದು, ಅಥವಾ ನಮ್ಮ ಕಬಡ್ಡಿ ಪ್ಲೇಯರ್ ಇದ್ದಾರೆ ಸ್ಟೇಟ್ ಲೆವೆಲ್, ಹಾಗೆ ಅಂಥವು ಎಲ್ಲರನ್ನು ಗುರುತಿಸಿ ಇದು ಮಾಡಿ. ಅದು ಮಾಡಿದ್ರೆ ಏನಾಗ್ತದೆ, ಆ ಮೆಂಬರಿಗೆ ಖುಷಿ ಆಗ್ತದೆ, ಅವರು ಇನ್ವಾಲ್ವ್ ಆಗ್ತಾರೆ. ಇದು ಬಹಳಷ್ಟು ಅಗತ್ಯ. ಅದೇ ರೀತಿ ಒಂದು ಸೆಲ್ಫ್ ಇವ್ಯಾಲ್ಯೂಯೇಷನ್ ಅದು ಕೂಡ ಮಾಡಬೇಕಾಗ್ತದೆ. ಈ ಕ್ಲಬ್ ಗ್ರೋತ್ ಆಗಬೇಕಾದ್ರೆ ಇದೆಲ್ಲ ಬಹಳಷ್ಟು ಅಗತ್ಯ. ಹಾಗೆ ಸೆಲೆಬ್ರೇಟ್ ದಿ ಸಕ್ಸಸ್ ಅಂತೆ. ಯಾರದೇ ಸಕ್ಸಸ್ ಇರಲಿ, ಯಾವುದಿಲ್ಲ, ಅದನ್ನು ನಾವು ಸೆಲೆಬ್ರೇಷನ್ ಮಾಡಲೇಬೇಕು. ಸೊ ಇನ್ನೊಂದು ಬಹಳಷ್ಟು ಮುಖ್ಯವಾದ ವಿಷಯ ಅಂತ ಹೇಳಿದರೆ, ನಮ್ಗೆಲ್ಲರೂ ಮೋಟಿವೇಟರ್ಸ್ ಇದ್ದಾರೆ. ದೇರ್ ಆರ್ ಡಿಫರೆಂಟ್ ಮೋಟಿವೇಟರ್ಸ್ ಫಾರ್ ಡಿಫರೆಂಟ್ ಇದು ಯಾವುದು ಅಪೋಚ್. ಅಂದರೆ ಎಲ್ಲರೂ ಒಂದೇ ಲೆಕ್ಕ ಇರೋದಿಲ್ಲ. ಕೆಲವು ಟೀಚರ್ಸ್ ಇದ್ದಾರೆ, ಸರಿ, ಅವರ ಟೀಚರ್ಸ್ ಡೇ ಅವತ್ತು ಅವರಿಗೆ ಆಗುವಂಥ ಒಂದು ರೆಸ್ಪಾನ್ಸಿಬಿಲಿಟಿ ಅವರು ತುಂಬ ಇದು ಮಾಡ್ತಾರೆ. ಅಥವಾ ಡಾಕ್ಟರ್ಸ್ ಇದ್ದಾರೆ, ಅವರಿಗೆ ಆಗುವಂಥ ಹೆಲ್ತ್ ಕ್ಯಾಂಪ್ ಆ ಥರ ಕೊಡಿ. ಆಗ ನೀವು ಏನು ಮಾಡಬೇಕು, ಕ್ಲಬ್ಬಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಮಾಡಲಿಕ್ಕೆ ಅದೇ ಆ ಥರ ಅವರವರ ಇಂಟ್ರೆಸ್ಟ್ ಏನುಂಟು ಆ ಇದರಲ್ಲಿ ನೀವು ಕೊಟ್ಟರೆ ನಿಮ್ಮ ಕ್ಲಬ್ ಡೆವಲಪ್ ಆಗ್ತದೆ. ಇದು ಲೀಡರ್ಶಿಪ್. ಯಾಕಂದರೆ ಲೀಡರ್ಶಿಪ್ ಅಂತ ಹೇಳಿದ್ರೆ ಅದು ಅಂದರೆ ನಮ್ಮ ಫಾಲೋವರ್ಸ್ ಜಾಸ್ತಿ ಆದ ಮಾತ್ರ ಲೀಡರ್ಶಿಪ್ ಅಲ್ಲ, ನಾವು ಎಲ್ಲರನ್ನು ಒಟ್ಟಿಗೆ ಕೊಂಡೋಗ್ತೇವೆ, ಅದು ದಟ್ ಈಸ್ ಆ್ಯಕ್ಚುಲಿ ಲೀಡರ್ಶಿಪ್. ಸೊ ಅದಕ್ಕಾಗಿ ಲೀಡರ್ಶಿಪ್ ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಒಂದು 2 ನಿಮಿಷದಲ್ಲಿ ನನ್ನ GST ಇದೊಂದು ಮುಗಿಸಿಬಿಡ್ತೇನೆ. ಸೊ ಇದು ಗ್ಲೋಬಲ್ ಸರ್ವಿಸ್ ಟೀಮ್. ಈಗ ಟಾಪಿಕ್ ಚೇಂಜ್ ಮಾಡಿದ್ರೆ ಗ್ಲೋಬಲ್ ಸರ್ವಿಸ್ ಟೀಮ್ ಅಂತ ಹೇಳಿ ನಿಮಗೆಲ್ಲರಿಗೂ ಗೊತ್ತಿದೆ, GST ಅಂತ. ಕ್ಲಬ್ಬಲ್ಲಿ ಕ್ಲಬ್ ಸರ್ವಿಸ್ ಚೇರ್ಪರ್ಸನ್ ಇದ್ದಾರೆ. ಸೊ ಅವರು ಮಾಡುವಂಥ ಕೆಲಸ ಇದರಲ್ಲಿ ಯಾವುದೇ ಕ್ಲಬ್ಬಲ್ಲಿ ಹೊಸ ಮೆಂಬರ್ಸ್ ಬರಬೇಕು ಅಂತ ಹೇಳಿದರೆ
ಪ್ರಶಾಂತ್ ಶೆಟ್ಟರು ಡೀಟೇಲ್ ಆಗಿ ಹೇಳ್ತಾರೆ. ಬಟ್ ಒಂದು ಇದು ಏನಂತ ಹೇಳಿದ್ರೆ ನಾವು ಅವರನ್ನು ಇನ್ವಾಲ್ವ್ ಮಾಡಬೇಕು. ಯಾವತ್ತು ನಾವು ಸರ್ವಿಸಲ್ಲಿ ಇನ್ವಾಲ್ವ್ ಮಾಡ್ತೇವೆ ಅವರು ಖಂಡಿತ ಬಂದೇ ಬರ್ತಾರೆ. ಫೆಲೋಶಿಪ್ ಆ್ಯಂಡ್ ಸರ್ವಿಸ್. ಫೆಲೋಶಿಪ್ ಅಂತ ಹೇಳಿದರೆ ನಮ್ಮ ಫ್ರೆಂಡ್ಶಿಪ್, ಅದು ಬಹಳಷ್ಟು ಅಗತ್ಯ. ನಮಗೆ ಸರ್ವಿಸಿಗೆ ಆಗುವಾಗ ಸರ್ವಿಸ್ ಫ್ರೇಮ್ ವರ್ಕ್ ಅಂತಿದೆ. ಈಗಾಗಲೇ ನಮ್ಮ ಗ್ಲೋಬಲ್ ಕಾಸಸ್ ಇದೆ, 5 ವಿಚಾರ ಇದೆ ಗ್ಲೋಬಲ್. ಇದರಲ್ಲಿ ಡಯಾಬಿಟಿಸ್ ಇದೆ, ಅದೇ ರೀತಿ ಎನ್ವೈರನ್ಮೆಂಟ್ ಇದೆ, ಹಂಗರ್ ಇದೆ, ಹಾಗೆ ವಿಷನ್ ಆ್ಯಂಡ್ ಪೀಡಿಯಾಟ್ರಿಕ್ ಕ್ಯಾನ್ಸರ್. ಇದು ನಮ್ಮದು ಗ್ಲೋಬಲ್ ಇಂಟರ್ನ್ಯಾಷನಲ್ ಇದ್ದು ಒಂದು 5 ಕಾಸಸ್. ಸೊ ಈ ಇದರಲ್ಲಿ ಎಲ್ಲ ನಾವು ಸರ್ವಿಸ್ ಮಾಡಬಹುದು. ಅದರ ಜೊತೆಗೆ ನಮ್ಮ DG ಲೈನ್ ಸಂಜಯ್ ಶೆಟ್ಟಿ ಅವ್ರದ್ದೊಂದು 30 ಸರ್ವಿಸ್ ಬೇರೆ ಬೇರೆ ಇದು ಕೊಟ್ಟಿದ್ದಾರೆ. ನಾನು ಅದನ್ನಿಲ್ಲಿ ಓದ್ಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಹೇಗೋ ಅದು ಅಧ್ಯಕ್ಷರಿಗೆ ಗೊತ್ತಿದೆ ಮತ್ತು ನಮ್ಮ PhDಗಳಂತೂ ಗೊತ್ತಿದೆ, ಹಾಗಾಗಿ ಅದು ತುಂಬ ಇದಾಗ್ತದೆ, ಹಾಗಾಗಿ ಅದು ಹೋಗೋದಿಲ್ಲ. ಆದರೆ ಇನ್ನೊಂದು ವಿಚಾರ ಏನಂತ ಹೇಳಿದರೆ, ಯಾವುದೇ ನೀವು ಸರ್ವಿಸ್ ಮಾಡಿದರೆ, ನಾವು ಹಿಂದೆ ಏನಂತ ಹೇಳಿದರೆ ಈ ಕೈಯಲ್ಲಿ ಮಾಡಿದ್ದು ಈ ಕೈ ಗೊತ್ತಾಗಬಾರ್ದು ಅಂತ ಆ ಥರ ಒಂದು ಕಾಲ ಇತ್ತು. ಬಟ್ ಇವತ್ತು ಗೊತ್ತಾಗಬಾರ್ದು ಅಂತಿಲ್ಲ, ನಾವು ಗೊತ್ತಾದರೆ ಮಾತ್ರ ಅವು ಇನ್ನೊಬ್ಬ ಸರ್ವಿಸ್ ಮಾಡ್ತಾರೆ. ಯಾಕಂದರೆ ಯಾವಾಗಲೂ ಮೋಟಿವೇಶನ್ ಹೇಗೆ ಅಂತ ಹೇಳಿದರೆ, ನಾವು ಸರ್ವಿಸ್ ಮಾಡಿ ಅದನ್ನು ಇನ್ನೊಬ್ಬರಿಗೆ ಹೇಳಬೇಕು. ಹೇಳುವಾಗ ಏನಾಗ್ತದೆ, ಅವನಿಗೊಂದು ಆ ಸರ್ವಿಸ್ ಮಾಡುವಂತ ಹೇಳಿ ಬರ್ತದೆ, ಅದು ಮೋಟಿವೇಶನ್. ಯಾಕಂದ್ರೆ ನಾವು ಅವರನ್ನು ಆ ಥರ ಮೋಟಿವೇಶನ್ ಮಾಡಿದರೆ ಮಾತ್ರ ಸರ್ವಿಸ್ ಮಾಡ್ತಾರೆ. ಜನಗಳನ್ನು ಹೆಚ್ಚೆಚ್ಚಾಗಿ ಮೋಟಿವೇಟ್ ಮಾಡಬೇಕು. ಅದೇ ರೀತಿ ಇನ್ನೊಂದು ಏನಂತ ಹೇಳಿದ್ರೆ, ಈಗ ಸರ್ವಿಸ್ ಎಲ್ಲ ಮಾಡ್ತೀರಿ, ಯಾವ ರೀತಿ ಅದು ಯಾವುದೋ ನಾನು ಮಾತಾಡಲಿಕ್ಕೆ ಹೋಗಿದೆ, ಬಟ್ ಆ ಸರ್ವಿಸ್ ಮಾಡಿದನ್ನು ಯು ಹ್ಯಾವ್ ಟು ರಿಪೋರ್ಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಬೇರೆ ಬೇರೆ ಥರದ ರಿಪೋರ್ಟಿಂಗ್ ಇದೆ. ಒಂದು ಡಿಸ್ಟ್ರಿಕ್ಟಿಗಂತೂ ನೀವು ಖಂಡಿತ ರಿಪೋರ್ಟ್ ಮಾಡ್ತೀರಿ. ಅದು ಯಾಕೆ ಮಾಡ್ತೀರಿ ಅಂತ ಹೇಳಿದ್ರೆ ನಿಮಗೆ ಪಾಯಿಂಟ್ಸ್ ಬೇಕು, ಆಮೇಲೆ ನಾಳ್ದು ಆನರಿಂಗ್ ಎಲ್ಲ ಬೇಕು, ಹಾಗಾಗಿ ಅದು ಮಾಡ್ತೇವೆ. ಅದರ ಜೊತೆಗೆ ಮೈ LCI ಇದೆ, ಹಾಗೆ ಮೈ ಲಯನ್ ಇದೆ. ಮೈ LCIಯಲ್ಲಿ ಓನ್ಲಿ ಮೆಂಬರ್ಶಿಪ್ ಇದು ಮಾತ್ರ ಇದೆ. ಅದೇ ಮೈ ಲಯನಲ್ಲಿ ಏನಂತ ಹೇಳಿದ್ರೆ, ಏನು ಸರ್ವಿಸ್ ಮಾಡ್ತೀರಿ ಅದನ್ನು ಎಲ್ಲವೂ ನಾವು ರಿಪೋರ್ಟ್ ಮಾಡಬೇಕು. ಅದು ಯಾಕೆ ಮಾಡಬೇಕು ಅಂತ ಹೇಳಿದರೆ, ಒಂದು ನಾವು ಮೈಲಲ್ಲಿ ರಿಪೋರ್ಟ್ ಮಾಡೋದಿಲ್ಲ, ಲಾಸ್ಟ್ ಇಯರಿಗೆ ಪ್ರೆಸಿಡೆಂಟ್ ಎಷ್ಟು ರಿಪೋರ್ಟ್ ಮಾಡಿದಿರಿ ಅದು ಎಲ್ಲವನ್ನು ಈ ವರ್ಷದ ಪ್ರೆಸಿಡೆಂಟಿಗೆ ನೋಡ್ಲಿಕ್ಕೆ ಆಗ್ತದೆ. ಅವರು ಏನು ಮಾಡಿದ್ದಾರೆ ಎಲ್ಲವನ್ನು ನೋಡ್ಬೋದು. ಒಂದು ಅದು ಬೆನಿಫಿಟ್. ಅದೇ ರೀತಿ ನೀವು ಏನು ಮಾಡ್ತೀರಿ ಅಂತೇಳಿ ನಿಮ್ಮ ಎಲ್ಲ ಕ್ಲಬ್, ಡಿಸ್ಟ್ರಿಕ್ಟ್, ಮಲ್ಟಿಪಲ್, ಇಂಟರ್ನ್ಯಾಷನಲ್ವರೆಗೆ ಹೋಗ್ತದೆ. ಅದೇ ರೀತಿ ಇಂಟರ್ನ್ಯಾಷನಲ್ ಏನಾದರೂ ಅವಾರ್ಡ್ಸ್ ಎಲ್ಲ ಇದ್ದರೆ ಅದರ ಮೇಲೆ ಅವರು ನಮಗೆ ಅವಾರ್ಡ್ಸ್ ಬರುವಂಥ ಇದಿರ್ತದೆ. ಹಾಗೆ ಏನಾದರೂ LCF ಇಂದ ಫಂಡ್ಸ್ ಇರ್ಬೋದು ಅಥವಾ ಯಾವುದೇ ಇರ್ಬೋದು, ಅದು ಈ ಮೈ ಲೈನಿಂದ ಅವರು ಇದು ಮಾಡಿ ಬರುವಂಥ ಚಾನ್ಸಸ್ ಇರ್ತದೆ. ಅದೇ ರೀತಿ ಈವನ್ LCF ಕೂಡ ಯಾವುದರ ಅಂದರೆ ಬೇರೆ ಬೇರೆ ರೀಜನಲ್ಲಿ ಬೇರೆ ಬೇರೆ ಟೈಪಿನ ಸರ್ವಿಸ್ ಇರ್ಬೋದು, ಅವ್ರಿಗೂ ಪ್ರಿಯಾರಿಟೈಸ್ ಮಾಡಲಿಕ್ಕೆ ಭಾಳಷ್ಟು ಉಪಯೋಗ ಆಗ್ತದೆ. ಯಾಕೆಂದರೆ ನಮ್ಮಲ್ಲಿ ಇಲ್ಲಿ ಒಂದು ಥರ ಸರ್ವಿಸ್ ಇರ್ಬೋದು, ಅದೇ ನಾವು ಬೇರೆ ಕಂಟ್ರೀಸಿಗೆ ಹೋದರೆ ಬೇರೆ ಬೇರೆ ಇದಿರ್ಬೋದು. ಹಾಗಾಗಿ ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಡಲಿಕ್ಕೆ ಒಂದು ಉಪಯೋಗ ಆಗ್ತದೆ ಈ ಮೈ ಲೈನಲ್ಲಿ ಅಪ್ಡೇಟ್ ಮಾಡೋದ್ರಿಂದ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಯಾವತ್ತು ನೀವು ಸರ್ವಿಸ್ ಬೇಕಾದಷ್ಟು ಮಾಡ್ತೀರಿ, ನೀವು ಅಪ್ಡೇಟ್ ಮಾಡಲಿಲ್ಲ ಅಂತ ಹೇಳಿದರೆ ಅದರ ಮೀನಿಂಗ್ ಏನಂತ ಹೇಳಿದ್ರೆ ಯು ಆರ್ ನಾಟ್ ಡನ್ ಎನಿ ಸರ್ವಿಸ್ ಅಂತ. ಯಾಕಂದರೆ ಈ ರಿಪೋರ್ಟ್ ಮಾಡೋದು ಕೂಡ ಒಂದು ಸರ್ವಿಸೇ, ಯಾಕಂದರೆ ಅದರಲ್ಲಿ ನಿಮ್ಮ ಸಮಯ ತುಂಬ ಹೋಗ್ತದೆ. ಹಾಗಾಗಿ ಅದು ಕೂಡ ಒಂದು ಸರ್ವಿಸ್. ಹಾಗಾಗಿ ಅದನ್ನು ನೀವು ಅಪ್ಡೇಟ್ ಮಾಡ್ಬೋದು. ಹಾಗಾಗಿ ಎಲ್ಲರೂ ಯಾವುದೇ ಮಾಡಿ ಯು ಹ್ಯಾವ್ ಟು ಅಪ್ಡೇಟ್ ಆನ್ ಮೈ ಲೈನ್. ಇದು ಭಾಳಷ್ಟು ಅಗತ್ಯ. ಯಾಕೆಂತ ಹೇಳಿದರೆ ನಾಳೆ ನಾವು ಏನು ಮಾಡಿದ್ದೇವೆ ಅಂತ ಇಂಟರ್ನ್ಯಾಷನಲ್ ಪ್ರೂಫ್ ಇರೋದು ಮೈ ಲೈನಲ್ಲಿ ಮಾತ್ರ. ಹಾಗಾಗಿ ಎಲ್ಲರೂ ಇದನ್ನು ಮಾಡಲೇಬೇಕು. ಇದರ ಬಗ್ಗೆ ನಿಮಗೆ ನಮ್ಮ RC ಅವರಿದ್ದಾರೆ, ಅವರು ಪರ್ಸನಲಿ ಖಂಡಿತ ಕಾಂಟ್ಯಾಕ್ಟ್ ಮಾಡ್ತಾರೆ. ಯಾಕೆಂದರೆ ನೀವು ಮಾಡದಿದ್ರೆ ಅದ್ರ ರಿಪೋರ್ಟ್ ಅವರಿಗೆ ಹೋಗ್ತದೆ. ಹಾಗಾಗಿ ಎಲ್ಲರೂ ಮಾಡಲೇಬೇಕು ಅಂತ ಹೇಳ್ತಾ ನನ್ನನ್ನು ತಮ್ಮ ಅವಕಾಶ ಕೊಟ್ಟಿದ್ರಿ. ಹಾಗಾಗಿ ನಾನು ಬಹುಶಃ ಒಂದು 2 ನಿಮಿಷ ಮಾತ್ರ ಜಾಸ್ತಿ ಮಾತಾಡಿದೆ. ಹಾಗಾಗಿ ಇನ್ನೂ ನಮ್ಮ ದೊಡ್ಡ ದೊಡ್ಡ ಒರೇಟರ್ಸ್ ಇದ್ದಾರೆ, ಹಾಗಾಗಿ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಈ ಒಂದು ನಿಮ್ಮ ಪೇಷಂಟ್ ಹೇರಿಗೆ ಧನ್ಯವಾದ ಹೇಳ್ತಾ, ಥ್ಯಾಂಕ್ ಯು ಒನ್ಸ್ ಅಗೇನ್ ಎಲ್ರಿಗೂ, ಇಲ್ಲಿದ್ದವರು ಎಲ್ರಿಗೂ, ಲಕ್ಷ್ಮಣ ಶೆಣವರಿದ್ದಾರೆ, ಅವರಿಂದ ಹಿಡಿದು ಪ್ರತಿಯೊಬ್ಬರಿಗೂ ನನ್ನ ಒಂದು ಅಭಿನಂದನೆಗಳು ಹೇಳ್ತಾ ಇದ್ದೆ. ಯಾಕೆಂದರೆ ಮುಂಚಿಂದು ಈ ಚೋಟ ಮಂಗಳೂರಿಗೆ ಬರೋದು ಅಂತ ಹೇಳಿದ್ರೆ ಒಂದು ಖುಷಿ. ಬಹುಶಃ ಒಂದು ಲಾಸ್ಟ್ 1-2 ವರ್ಷ ಸ್ವಲ್ಪ ನನ್ನ ಪರ್ಸನಲ್ ಕಾರಣದಿಂದ ಬರ್ಲಿಕ್ಕೆ ಆಗಲಿಲ್ಲ. ಬಟ್ ಈ ವರ್ಷ ಪುನಃ ನಿಮ್ಮ ಜೊತೆ ಇದ್ದೇನೆ. ಯಾವುದೇ ರೀತಿ ಅದು ನಮ್ಮ ಪರ್ಸನ್ ಇರ್ಬೋದು ಅಥವಾ ಎನಿಥಿಂಗ್ ಫ್ರಮ್ ಮೈ ಸೈಡ್, ಅಂದರೆ ನಮ್ಮ ಹಾಸ್ಪಿಟಲ್ ಸೈಡಿಂದ ಬೇಕಾದರೂ ಎನಿ ಟೈಮ್ ಎನಿಥಿಂಗ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ. ನಮ್ಮ ನಂಬರ್ಸ್ ಇದೆ ಇವ್ರ ಹತ್ರ, ಎಲ್ಲರ ಹತ್ರ ಇದೆ. ಹಾಗಾಗಿ ಖಂಡಿತ ನೀವು ಫೋನ್ ಮಾಡ್ಬೋದು ಹೇಳ್ತಾ ಈ ಒಂದು ಅವಕಾಶಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಲಾಂಗ್ ಲಿವ್ ಲಯನಿಸಮ್.
ನಾನು LCF ಬಗ್ಗೆ ಮಾತಾಡಲಿಕ್ಕೆ ಅಂತ ನನ್ನನ್ನು ಕರೆದಿದ್ದಾರೆ. ಮುಖ್ಯವಾಗಿ LCF ಕೋಆರ್ಡಿನೇಟರ್ ಮನೋರಂಜನ್ ಕರೈ ಅವರ ಅನುಪಸ್ಥಿತಿಯಲ್ಲಿ ನನಗೆ ಒಂದು ಜವಾಬ್ದಾರಿ ನೀಡಿ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಕ್ಲಬ್ಬಿನ ಎಲ್ಲ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಸದಸ್ಯರಿಗೂ ನನ್ನ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತೇನೆ. LCF ಎಂಬುದು ಈಗ GMT, GLT, GST ಬಗ್ಗೆ ಅಲ್ಲ, ಇದೊಂದು ಕಾಂಟ್ರಿಬ್ಯೂಷನ್ ಬಗ್ಗೆ. ಜಾಸ್ತಿಯನ್ನು ಮಾತಾಡಲಿಕ್ಕೆ ನನಗೆ ಇಲ್ಲ, ಮಾತಾಡುವನು ಅಲ್ಲ ನಾನು ಜಾಸ್ತಿ. LCF ಅಂದರೆ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನ್. ಇದು ಲಯನ್ಸ್ ಕ್ಲಬ್ಬಿಗೆ 50 ವರ್ಷ ತುಂಬಿದಾಗ ಹುಟ್ಟಿಕೊಂಡಂಥ ಒಂದು ಸಂಸ್ಥೆ. ಇದರ ಮುಖ್ಯ ಬೆನ್ನೆಲುಬು MJF, ಹಾಗೆ ಲಯನ್ಸ್ಗೆ ನೀಡುವಂತಕ್ಕಂಥ ಕಾಂಟ್ರಿಬ್ಯೂಷನ್ಗಳು. ಇದರ ಮುಖ್ಯ ಕಾರ್ಯವ್ಯಾಪ್ತಿ ಏನು ಅಂತ ಹೇಳಿದರೆ, ಪ್ರಪಂಚದಾದ್ಯಂತ ನಡೆಯುತ್ತ ದುರ್ಘಟನೆಗಳು, ಪ್ರಾಕೃತಿಕ ವಿಕೋಪಗಳಿರ್ಬೋದು, ಅತಿವೃಷ್ಟಿ, ಅನಾವೃಷ್ಟಿ, ಅಗ್ನಿ ದುರಂತ, ಭೂಕಂಪ, ಸುನಾಮಿ, ಇಂಥ ಯಾವುದೇ ದುರ್ಘಟನೆಗಳಲ್ಲಿ ಮುಂಚೂಣಿಯಾಗಿ ಸ್ಪಂದಿಸುವಂಥ ಒಂದು ಸಂಸ್ಥೆ ಅಂದರೆ ಅದು ಲಯನ್ಸ್ ಸಂಸ್ಥೆ. ಇದಕ್ಕೆಲ್ಲ ಫಂಡನ್ನು ರಿಲೀಸ್ ಮಾಡೋದು ಇದೇ ಲಯನ್ಸ್ ಇಂಟರ್ನ್ಯಾಷನಲ್ ಫೌಂಡೇಶನ್ನಿಂದ. ಪ್ರಪಂಚದಂತೆ ಅದೆಷ್ಟು ಆಸ್ಪತ್ರೆಗಳು, ಕ್ಲಿನಿಕ್ಗಳು, ಹಾಗೆ ಹ್ಯುಮ್ಯಾನಿಟೇರಿಯನ್ ಸರ್ವಿಸಸ್ ಅಂದರೆ ಡಯಾಬಿಟಿಕ್ ಕೇರ್, ವಿಷನ್ ಕೇರ್, ಯೂತ್ ಎಂಪವರ್ಮೆಂಟ್, ಹಾಗೆ ಚೈಲ್ಡ್ಹುಡ್ ಕ್ಯಾನ್ಸರ್, ಎನ್ವೈರ್ಮೆಂಟ್, ಇದರ ಬಗ್ಗೆ ಈ ಲಯನ್ಸ್ ಫೌಂಡೇಶನ್ನ ಕೊಡುಗೆ ಅನನ್ಯವಾದದ್ದು. ಇದಕ್ಕೆಲ್ಲ ಅಮೌಂಟನ್ನು ಅರೇಂಜ್ ಮಾಡೋದು ಈ ಲಯನ್ಸ್ ಕ್ಲಬ್ಬಿಗೆ ಇಂಟರ್ನ್ಯಾಷನಲ್ ಫೌಂಡೇಶನ್. ಹಾಗೆ ಮುಖ್ಯವಾಗಿ ನಮ್ಮ ಭಾರತ ದೇಶ ಕೂಡ ಈ ಅನುದಾನವನ್ನು ಪಡೆದುಕೊಂಡಿದೆ. ಹೆಚ್ಚಿನ ಅನುದಾನವನ್ನು ನಮ್ಮ ದೇಶ ಪಡೆದುಕೊಂಡಿದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಜಿಲ್ಲೆ, ನಾವು ಏನು ಕಾಂಟ್ರಿಬ್ಯೂಷನನ್ನು ನೀಡಿದ್ದೇವೆ ಜಿಲ್ಲೆಗೆ, ಅದರ 2.5 ಪಟ್ಟು ಕಾಂಟ್ರಿಬ್ಯೂಷನ್ ನಮಗೆ ಪಡೆದುಕೊಂಡಿದ್ದೇವೆ ಈ ಮೊದಲೇ. ಅಂದರೆ ನಾವು ಈಗ ಉದಾಹರಣೆಗೆ ನಮ್ಮ ಕೊಡಗಿನ ಗೋಣಿಕೊಪ್ಪಲ್ನಲ್ಲಿರುವಂಥ ಸ್ಕೂಲು, ಹಾಸನದಲ್ಲಿರುವಂಥ ಸ್ಕೂಲು, ಹತ್ತಿರದ ಸುರತ್ಕಲ್ನಲ್ಲಿರುವ ಸ್ಕೂಲು, ಹಾಗೆ ಕಿನ್ನಿಗೋಳಲ್ಲಿರುವ ಸ್ಕೂಲು, ಇದಕ್ಕೆ 75 ಲಕ್ಷಕ್ಕೂ ಮಿಗಿಲಾದ ಅನುದಾನ ನಮ್ಮ LCF ಕಾಂಟ್ರಿಬ್ಯೂಷನ್ ಬಂದಿದೆ. ಹಾಗೆ ಹತ್ತಿರದ ನಮ್ಮ ಅವಿಭಜಿತ ಜಿಲ್ಲೆಯ ಮುನ್ಕೂರು ಕಡಂದಲೆ ಸ್ಕೂಲು, ಅದು ಲಯನ್ಸ್ ಸ್ಕೂಲ್ ಅಂತ ಪ್ರಸಿದ್ಧಿಯಾಗಿದೆ ಹಾಗೂ ಅತ್ಯುತ್ತಮ ಸ್ಕೂಲ್ ಅಂತ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಇದು ಈ ಲಯನ್ಸ್ ಕ್ಲಬ್ ಫೌಂಡೇಶನ್, ಲಯನ್ಸ್ ಇಂಟರ್ನ್ಯಾಷನಲ್ ಫೌಂಡೇಶನ್ನಿಂದ ನಡೆದಿದೆ. ಹಾಗೆ ಕೊಡುಗೆ ದಾನಗಳಿಂದ ನಡೀತಾ ಇದೆ. ಈ MJF ಅಂದರೆ ಏನು ಅಂತ, MJF ಅಂದರೆ ಮೆಲ್ವಿನ್ ಜೋನ್ಸ್ ಫೆಲೋಶಿಪ್ ಅಂತ MJF ಅಂದರೆ, ಈ ಲಯನ್ಸ್ ಕ್ಲಬ್ಬಿನ ಸಂಸ್ಥಾಪಕರು ಮೆಲ್ವಿನ್ ಜೋನ್ಸ್ ಅವರು. ಅವರ ಹೆಸರಿನ ಅವರ ಒಂದು ಸ್ಮರಣಾರ್ಥ ಈ ಒಂದು ಪ್ರಶಸ್ತಿ ಫಲಕ ಹಾಗೂ ಒಂದು ಡೈಮಂಡ್ ಪಿನ್ನನ್ನು ನೀಡುತ್ತೇವೆ. ಇದಕ್ಕೆ ನೀಡಬೇಕಾದ್ದು $1,000. ಅಂದರೆ $1,000 ನೀಡಿದಾಗ ಅವರಿಗೆ MJF ಅಂತ ಒಂದು ಪ್ರಶಸ್ತಿ ಸಿಗ್ತದೆ. ಹಾಗೆ 1,000 ಇನ್ನೊಂದು 1,000 ಕೊಟ್ಟಾಗ ಅದು PMJF ಆಗ್ತದೆ. ಅಂದರೆ ತಾವು MJF ಅಥವಾ PMJF ಆದಾಗ ತಮ್ಮ ಹೆಸರಿನ ಮುಂದೆ MJF ಅಥವಾ PMJF ಅಂತ ನಮೂದಿಸಲು ಸಾಧ್ಯವಾಗ್ತದೆ. ಹಾಗೆ ಈ MJFನಿಂದ ನಮಗೇನು ಪ್ರಯೋಜನ ಅಂತ, ಈ MJF ನೀಡುವುದರಿಂದ ನಮ್ಮ ಕ್ಲಬ್ಬಿಗೆ ಒಬ್ಬ ಸದಸ್ಯನ MJF ಆದಾಗ 10,000 ಪಾಯಿಂಟ್ ಸಿಗ್ತದೆ. ಹಾಗೆ PMJF ಆದಾಗ 12,000 ಪಾಯಿಂಟ್ ಸಿಗ್ತದೆ. ಹಾಗೆ ನಾನ್ ಲಯನ್ ಅಂದರೆ ಅವನು ಲಯನ್ಸ್ ಆಗದಿದ್ದರೂ ನಾವು ಹೊರಗಿನಿಂದ ಒಬ್ಬರನ್ನು MJF ಮಾಡಿದಾಗ ಅದಕ್ಕೆ ಹೆಚ್ಚುವರಿಯಾಗಿ 2,000 ಬೋನಸ್ ಪಾಯಿಂಟ್ ಸಿಗ್ತದೆ. ಹಾಗೆ ಇಡೀ ಕ್ಲಬ್ಬನ್ನು ನಾವು MJF ಮಾಡಿದಾಗ 3,000 ಬೋನಸ್ ಪಾಯಿಂಟ್ ಸಿಗ್ತದೆ. ಅದರಿಂದ ಹಾಗೆ ನಾವು ಇದೊಂದು ನಮ್ಮದು ಕ್ಲಬ್ಬಿಗೆ ಸಹ ಒಂದು ಪ್ರಿವಿಲೇಜ್. ಹಾಗೆ ಅವರ ಸದಸ್ಯರ ಗೌರವವೂ ಕೂಡ ಈ ಕ್ಲಬ್ಬಿನಲ್ಲಿ ಹೆಚ್ಚುತ್ತದೆ. ಹಾಗೆ ಇದು ಕ್ಯಾಂಪೇನ್ 100 ಅಂದರೆ ಕ್ಲಬ್ಬಿಗೆ ಈ ಲಯನ್ಸ್ ಕ್ಲಬ್ ಹುಟ್ಟಿ 100 ವರ್ಷ ಆದಾಗ ಪ್ರಾರಂಭವಾದಂಥ ಒಂದು ಕಾರ್ಯ, ಅದು ಸಂಸ್ಥೆ. ಈ MJF ಅಂದರೆ $1,000 ನೀಡಬೇಕು. ಈ ಕ್ಯಾಂಪೇನ್ 100 ಏನು ಲಿಮಿಟ್ ಇಲ್ಲ, $10 ಹಿಡಿದು $10,000 ನಾವು ನೀಡ್ಬೋದು. ಅಂದರೆ ಒಂದು $100 ಈ ವರ್ಷ, ಬರುವ ವರ್ಷ ಒಂದು $200, $50 ಹಾಗೆ ಕೊಡ್ತಾ $1,000 ಆದರೆ MJF ಪ್ರಶಸ್ತಿ ಹಾಗೂ ಫಲಕ ಹಾಗೂ ಡೈಮಂಡ್ ಪಿನ್ ಬರ್ತದೆ. ಹಾಗೆ ಒಂದು ಕ್ಲಬ್ನಲ್ಲಿ ಕೂಡ ನಾವು ಈ $1 ಹೀಗೆ ಕೊಟ್ಟು ಕ್ಯಾಂಪೇನ್ 100 ಕೊಟ್ಟು ಕ್ಯಾಂಪೇನ್ 100 MJF ಮಾಡ್ಬೋದು. ಅದರಿಂದ
ನಾವೆಲ್ಲ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ MJF ಅಥವಾ ಕ್ಯಾಂಪೇನ್ 100ಗಳಿಗೆ ತಮ್ಮ ದೇಣಿಗೆಯನ್ನು ನೀಡಿ ಸಹಕರಿಸಬೇಕೆಂದು ನಾನು ವಿನಂತಿಸುತ್ತೇನೆ. ಹಾಗೆ ಅವಕಾಶಕ್ಕಾಗಿ ಉತ್ತಮವಾದ ಮಾಹಿತಿಯನ್ನು ನೀವು ಕೊಟ್ಟಿದ್ದೀರಾ. ಇದು ನಮ್ಮ ಕ್ಲಬ್ಬಿಗೆ ತುಂಬ ಒಳ್ಳೆಯ ಪ್ರಯೋಜನ ಬರ್ಬೋದು. ನಮ್ಮ ಕ್ಲಬ್ಬಿನಲ್ಲಿ ಹಲವಾರು ಮಂದಿ ಇದ್ದಾರೆ ಪ್ರಾಸ್ಪೆಕ್ಟಿವ್ MJFನವರು. ಅವರು ಮನಸ್ಸು ಮಾಡಬಹುದು ಎಂದು ನನಗೆ ಅನಿಸ್ತದೆ. ಧನ್ಯವಾದಗಳು ಚಂದ್ರಶ್ರೀ ಅವರಿಗೆ. ಅವರಿಗೆ ಒಂದು ನೆನಪಿನ ಕಾಣಿಕೆ ನಮ್ಮ ರೀಜನ್ ಚೇರ್ಮನ್ ಕೊಡಬೇಕಾಗಿ ಕೇಳಿಕೊಳ್ಳಿ. ಮಾಹಿತಿಗೆ ಒಂದು ಮೊದಲೇ ನಾನು ಸ್ಟಾರ್ಟ್ ಮಾಡೋದು ಅವರಿಂದಲೇ ಅಂತ ಎಣಿಸಿದೆ. ಅವರು ಹೇಳಿದರು ನಾವು ಲಾಸ್ಟ್ಗೆ ಮಾಡ್ತೇವೆ ಅಂತ. ಅದೇ ಚೀಫ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ GMT ಕೋಆರ್ಡಿನೇಟರ್ ಪ್ರಶಾಂತ್ B. ಶೆಟ್ಟಿ ಇವರು ಮೂಲತಃ ನಮ್ಮ ಲಯನ್ಸ್ ಕ್ಲಬ್ ಅಶೋಕನಗರದ ಸದಸ್ಯರಾಗಿದ್ದು, ಇವರು ಮಾತಿನ ನಿಮಗೆ ಈಗ ಅನುಭವ ಆಗ್ಬೋದು. ಅವರೊಂದು ಹಲವಾರು ಸಭೆ ಸಮಾರಂಭಗಳಲ್ಲಿ ಕಂಡಕ್ಟ್ ಮಾಡಿದವರು. ಮತ್ತು ನಮ್ಮ ಡಿಸ್ಟಿಕಲ್ಲಿ ಜಾಯಿಂಟ್ ಡಿಸ್ಟಿಕ್ ಕೋಆರ್ಡಿನೇಟರ್ ಆಗಿದ್ದರು, ಡಿಸ್ಟಿಕ್ HVರ್ಸಿಟಿಯಲ್ಲಿದ್ದರು. ಮತ್ತು ಮಿಡ್ ಕನ್ವೆನ್ಷನ್ ಕೂಡ ಅವರು ಒಳ್ಳೆ ರೀತಿಯಲ್ಲಿ ನಡೆಸಿಕೊಟ್ಟಿರುತ್ತಾರೆ. ಅವರಿಗೆ ಬೆಸ್ಟ್ ಇಂಡಕ್ಷನ್ ಆಫ್ DG, ಬೆಸ್ಟ್ ಕೋಆರ್ಡಿನೇಟರ್, ಎಮರ್ಜಿಂಗ್ ಲಯನ್ ಇನ್ GLT ಅಂತ ಪ್ರಶಸ್ತಿ ಕೂಡ ಹಲವಾರು ಬಂದಿರ್ತದೆ. ಅವರೀಗ ನಮಗೆ GMT ಬಗ್ಗೆ ಮಾಹಿತಿ ಕೊಡಲಿದ್ದಾರೆ. ಮೊದಲನೇದಾಗಿ ನಮಸ್ಕಾರ. ಆಮೇಲೆ ಪರಿಚಯ ಮಾಡಲಿಕ್ಕೆ ಪಾಪ ನಿನ್ನೆ ಕೇಳಿದ್ರು ಸಾಯಂಕಾಲ, ನಾನು ಕೊಡಲಿಲ್ಲ. ಅವ್ರು ಹೇಗೆ ಮಾಡಿ ಅಲ್ಲಿಂದ ಮ್ಯಾನೇಜ್ ಮಾಡಿ ಪರಿಚಯ ಅಂತ ಮಾಡಿಬಿಟ್ಟು, ಅದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ. ಮತ್ತೆ ಟೈಮ್ನ ಬಗ್ಗೆ ಖಂಡಿತವಾಗ್ಲಿ ನಾನು ಅಲ್ಲಿಂದಲೇ ಶುರು ಮಾಡಬೇಕು. ಟೈಮ್ನ ಬಗ್ಗೆ ಯಾವುದು ಟೈಮ್ ಜಾಸ್ತಿ ತಗೊಳ್ಬಾರ್ದು. ಎಷ್ಟೊತ್ತು ತಗೊಳ್ಬೋದು? 4 ಗಂಟೆ ತಗೊಳ್ಬೋದು. ಎಲ್ಲಿಂದ? 3 ಗಂಟೆಯಿಂದ 4 ಗಂಟೆ, ಇಲ್ಲ 4:45 ಅಲ್ಲ. ಒಂದು ಫಸ್ಟ್ ಸುಮ್ಮನೆ ಒಂದು ಲೈಟರ್ ನೋಟ್ ಹೇಳಿದೆ. ಶುರು ಮಾಡಿದ್ರು ಎಡಪಡಿತಾ ಇರ್ತಾರೆ. ನನ್ನ ಹತ್ರ ಮೊದಲು ಮಾತಾಡ್ಲಿಕ್ಕೆ ಹೇಳಿದ್ರು ಕೂಡ ನಾನು ಇರಲಿಲ್ಲ. ಯಾಕೆಂದ್ರೆ ಅವ್ರು ಮಾತಾಡಿ ನನಗೆ ಜಾಸ್ತಿ ಮಾತಾಡಬೇಕು ಅಂತ ಹೇಳಿ, ಹಾಗಾಗಿ ಕಮ್ಮಿ ಮಾತಾಡ್ತಾ ಹೋಗ್ಬೋದು. ಅವರು ಶುರು ಮಾಡಿ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ರು. ಚಂದ್ರಶ್ರೀ ಸರ್ FF ಬಗ್ಗೆ ಹೇಳಿದರು. GLT ಅಂದರೆ ಲೀಡರ್ಶಿಪ್ ಬಗ್ಗೆ ಹೇಳಿದರು, ಚೆನ್ನಾಗಿ ಹೇಳಿದರು. ಲೀಡರ್ಶಿಪ್ ಹೇಗೆ ಅಂತ ನೀವು ಇಲ್ಲಿಯೇ ನೋಡಿ ಕಲಿಬೇಕು. ನಾವು 3 ಗಂಟೆಗೆ ಬಂದಾಗ ಇಲ್ಲಿರುವ ಲೀಡರ್ಸೇ ಸೇರಿಕೊಂಡು ಎಲ್ಲ ಕೆಲಸ ಮಾಡ್ತಾ ಇದ್ರು. ನಿಜವಾಗ್ಲೂ ವಿ ಶುಡ್ ಅಡ್ಮೈರ್ ಸಮಥಿಂಗ್ ವಾಟ್ ದೇ ಆರ್ ಡೂಯಿಂಗ್. ನಾವಿಲ್ಲಿ ಏನು ಕಲಿತೇವೆ? ಲೀಡರ್ಶಿಪ್ ಅನ್ನೋದು ಯಾರೋ ಒಬ್ಬ ನಿಂತ್ಕೊಂಡು ಮಾತಾಡಿದ್ರೆ ಅವ ಲೀಡರ್ ಆಗೋದಿಲ್ಲ. ಅವನು ಏನು ಕೆಲಸ ಮಾಡಿ ತೋರಿಸ್ತಾನ ಅದನ್ನು ಬೇರೆಯವರೆಷ್ಟು ಫಾಲೋ ಮಾಡ್ತಾರೆ, ಅದರಿಂದ ಅವನು ಲೀಡರ್ ಆಗ್ತಾರೆ. ನಾವು ಬರುವಾಗ ಅವ್ರು ಏನು ಮಾಡ್ತಾರೆ, ಮೇಡಮ್ ಐ ಅಪ್ರಿಷಿಯೇಟ್ ಯು ಫಾರ್ ದಟ್ ಆ್ಯಂಡ್ ಆಲ್ ದ ಮೆಂಬರ್ಸ್ ಹೂ ಆರ್ ಹಿಯರ್ ಎಟ್ 3 o'clock. ಟೈಮಿಂಗ್ 3 ಗಂಟೆ ಇತ್ತಲ್ಲ, ಖಂಡಿತವಾಗ್ಲು ನೆಕ್ಸ್ಟ್ ಇಂದ ದಯವಿಟ್ಟು ಬೇರೆ ಮೆಂಬರ್ಸ್ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ವಿ ವಿಲ್ ಸೆಟ್ ಅ ಟ್ರೆಂಡ್ ಫಾರ್ ದಟ್. ಟೈಮಿಂಗ್ ಮೀಟಿಂಗ್ ಸ್ಟಾರ್ಟ್ ಮಾಡಿ ಆಫೀಸರ್ ಹೇಳಿದ್ರು ಶುರು ಮಾಡಿದ್ರೆ ಓಕೆ. ನೆಕ್ಸ್ಟ್ ಟೈಮಿಂದ ದಯವಿಟ್ಟು ಇದು ನನ್ನ GMTಯಲ್ಲಿ ನಾನು ಬಿಡ್ಕೊಂಡು ಬರ್ತಾ ಇದ್ದೇನೆ, ಆ್ಯಕ್ಚುಲಿ ಬರೋದಿಲ್ಲ. ನೀವು 3 ಜನ 4 ಜನ ಇದ್ರೆ ಒಂದ್ಸಲ ಶುರು ಮಾಡಿ. ಯಾಕಂದ್ರೆ ಎಡಪಡಿತ ಸರಾಗಿ ಅದನ್ನೇ ಹೇಳ್ತಾರೆ. ಅವ್ರು ಪ್ರೆಸಿಡೆಂಟ್ ಆಗುವಾಗ ಏನು ಮಾಡ್ತಾ ಇದ್ರು, 80-90 ಜನ ಇದ್ದಾಗ ಫಸ್ಟ್ ಅವ್ರು ಮೀಟಿಂಗ್ ಸ್ಟಾರ್ಟ್ ಮಾಡಿದಾಗ ಆನ್ ಟೈಮ್ 7:30 ಸ್ಟಾರ್ಟ್ ಮಾಡಿದ್ರು. 10 ಜನ ಬಂದರು, ಪರವಾಗಿಲ್ಲ. ನೆಕ್ಸ್ಟ್ ಆದಾಗ 25 ಬಂದ್ರಂತೆ. ನೆಕ್ಸ್ಟ್ ಆದಾಗ 86 ಮೆಂಬರ್ಸ್ ಬಂದಿದ್ದಾರೆ. ಯಾಕಂದ್ರೆ ನಾವು ಏನೋ ಒಂದು ಶುರು ಮಾಡಿದ್ರೆ ಹಿಂದೆಯಿಂದ ತನ್ನಷ್ಟಕ್ಕೆ ಫಾಲೋ ಮಾಡ್ಕೊಂಡು ಬರ್ತಾರೆ. ಅವ್ರು ಬರುವಷ್ಟೊತ್ತಿಗೆ ನೀವು ರಾತ್ರಿ ಅಂತಂದ್ರೆ ಊಟ ಮುಗಿಸಿ ಮನೆಗೆ ಹೋಗಿ ಕ್ಲೋಸ್ ಮಾಡಿ ಬರಲಿ, ತೊಂದರೆ ಇಲ್ಲ. ಊಟ ಇಟ್ಕೊಂಡು ಹೋಗಿ, ಉಳಿದದ್ದು ಏನು ಕೊಡೋದು ಬೇಕು ಅಂತಿಲ್ಲ. ನೆಕ್ಸ್ಟ್ ಟೈಮ್ ತನ್ನಷ್ಟಕ್ಕೆ ಬರ್ತಾರೆ. ಇದೊಂದನ್ನು ಫಾಲೋ ಮಾಡಿ ಆಯ್ತಾ. GLT ಬಗ್ಗೆ ಹೇಳಿದ್ರು. LCF ಏನಂತ ನಿಮಗೆ ಗೊತ್ತಾಗಿದೆ. ಒಬ್ಬ ಲೀಡರ್ ಆಗಬೇಕು ಅಥವಾ ಒಂದು ಕಾಂಟ್ರಿಬ್ಯೂಷನ್ ಏನೋ ಕೊಡಬೇಕು. ನಾನ್ ಮೆಂಬರ್ಸ್ ಕೂಡ ಕೊಡ್ಬೋದು ಅಂತ ಹೇಳಿದ್ರು. ಗೆಸ್ಟ್ಗಳಿಗೆ ಕೊಟ್ಟರೆ ಎಕ್ಸ್ಟ್ರಾ ಬೋನಸ್ ಪಾಯಿಂಟ್ಸ್ ಕ್ಲಬ್ಬಿಗೆ ಸಿಗ್ತದೆ. ಇಟ್ ವಿಲ್ ಬಿ ಫಾರ್ ಅ ಗುಡ್ ಕಾಸ್. ಅಂದ್ರೆ ನಮ್ಮ ದೇಶದಲ್ಲಿ ಈಗ ಮೇ ಬಿ ಲಯನ್ಸ್ ಇಸ್ ಮೋರ್ ನೋನ್ ಫಾರ್ ದ ವಿಷನ್ ಕೇರ್ ಅಂತ ಹೇಳ್ತೇವೆ. ಅದು ಇರ್ಬೋದು. ಬೇರೆ ಎಷ್ಟೋ ಸರ್ವಿಸ್ ಆಕ್ಟಿವಿಟೀಸ್ ಒಂದು ಫೌಂಡೇಶನ್ ಇಂದ ವಾಪಸ್ ಬರ್ತದೆ, ಅದಕ್ಕಾಗಿ ಕೊಡ್ಬೋದು. ಹಾಗೆ ಅದು ಕಾಂಟ್ರಿಬ್ಯೂಷನ್ ಕೊಡಬೇಕು. ಎಲ್ಲ ಓಕೆ. ಕೊಡುದು ಯಾರು ಕೊಡುದು ಯಾರು? ನಾವು ಅಂದ್ರೆ ಮೆಂಬರ್ಸ್. ಯಾವುದೇ ಒಂದು ಸಂಸ್ಥೆ ಬೆಳಿಬೇಕು ಅಥವಾ ನಾವೆಲ್ಲೇ ಏನೋ ಸರ್ವಿಸ್ ಪ್ರಾಜೆಕ್ಟ್ ಮಾಡಬೇಕು, ಸರ್ವಿಸ್ನ ಬಗ್ಗೆ ಹೇಳಿದ್ರು. ಲೀಡರ್ಸ್ ಡೆವಲಪ್ ಆಗಬೇಕು. ಕಾಂಟ್ರಿಬ್ಯೂಷನ್ ಆಗಿ ನಾವು ಸೊಸೈಟಿಗೆ ಏನೋ ಮಾಡಬೇಕು. ಇದೆಲ್ಲ ಬೇಕು ಅಂದರೆ ವಿ ಶುಡ್ ಹ್ಯಾವ್ ಕ್ವಾಲಿಟಿ ಮೆಂಬರ್ಸ್. ನಾನು ಮೊದಲೆಲ್ಲ ಕೇಳ್ತೇನೆ. ಇಲ್ಲೀಗ ನಮ್ಮ ಚೋಟ ಮ್ಯಾಂಗ್ಳೂರ್ ಕ್ಲಬ್ಬಲ್ಲಿ ಮೆಂಬರ್ಸ್ ಇದ್ದೀರಾ? ಎಷ್ಟು ಮೆಂಬರ್ಸ್ ಇದ್ದೀರಾ? ಅಧ್ಯಕ್ಷರಿಗೆ ಕರೆಕ್ಟಾಗಿ ಗೊತ್ತಿರ್ತದೆ ಈ ವರ್ಷದ್ದು ಎಷ್ಟು ಮೇಡಮ್? 32 ಮೆಂಬರ್ಸ್ ಇದ್ದೀರಿ. ಈ ವರ್ಷ ಅಂತೂ ಆ್ಯಡ್ ಮಾಡಲಿಲ್ಲ. ಮಾಡ್ತೇನೆ ಅಂತ ನಿನ್ನೆ ಅವ್ರು ಹೇಳಿದರು. ಮಾಡುವ ಪ್ರೊಸೆಸ್ಸಲ್ಲಿ ಇದ್ದೇವೆ ಅಂತ. 10 ಅಲ್ಲ ಎಷ್ಟು ಮೇಡಮ್?
ಓಕೆ, ಬಂದವರನ್ನೆಲ್ಲ ಸೇರಿಸಿ. ಲಯನ್ಸ್ ಅಲ್ಲಿ ಬಂದವರನ್ನ ಸೇರಿಸಲಿಕ್ಕೆ ಆಗುದಿಲ್ಲ, ಇನ್ವೈಟ್ ಮಾಡಬೇಕು. ಇನ್ವೈಟ್ ಮಾಡಿ ನಾವು ಅವರನ್ನ ಸೇರಿಸಬೇಕು. ಹಾಗಾಗಿ ಮ್ಯಾಕ್ಸಿಮಮ್ 4 ಅಂತ ಮೇಡಮ್ ಹೇಳಿದ್ರು. ನೀವು ಒಂದು 6 ಸೇರಿಸಿ 10 ಮಾಡಿ ಸೇರಿಸಿಬಿಡಿ. 10 ಮೆಂಬರ್ಸ್ ಅನ್ನ ಆಡ್ ಮಾಡುವ. 32 32ರಲ್ಲಿ ನಿಂತಿದೆ. ನಾನು ಇನ್ನೊಂದು ಪ್ರಶ್ನೆ ಸದಸ್ಯರಿಗೆ ಗೊತ್ತಿರಲೇಬೇಕು. ಚೋಟ ಮ್ಯಾಂಗ್ಳೂರ್ ಕ್ಲಬ್ ಶುರುವಾದದ್ದು ಯಾವಾಗ? ನಾನು ಹೋದ ಕ್ಲಬ್ ಅಲ್ಲಿ ಎಲ್ಲ ಈ ಪ್ರಶ್ನೆಯನ್ನ ಕೇಳ್ತೇನೆ. ನಮಗೆ ನಮ್ಮ ಕ್ಲಬ್ ಬಗ್ಗೆ ಗೊತ್ತಿರಲಿಲ್ಲ. ಯಾವಾಗ ಸ್ಟಾರ್ಟ್ ಆಯ್ತು? ಅದು ನನ್ನ ಪ್ರಾಯ ಸರ್, 40 ವರ್ಷ. 92 ಅಲ್ಲಿ ಶುವರ? 93 ಫೆಬ್ರವರಿ ಡೇಟಿಗೆ ಬನ್ನಿ. ನೀವು ಡೈರೆಕ್ಟ್ರಿ ಒಂದು ಹಿಡ್ಕೊಂಡು ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಪರಿಚಯಕ್ಕೆ ಆಗ್ತದೆ, ಕ್ಲಬ್ದ ಪರಿಚಯಕ್ಕೆ ಆಗ್ತದೆ. ಚಾರ್ಟರ್ ಡೇಟ್ ಆದದ್ದು 8ನೇ ತಾರೀಕು ಫೆಬ್ರವರಿ 1993ರಲ್ಲಿ. ಚಾರ್ಟರ್ ಡೇಟ್ ಅಲ್ಲಿ ಬರುವ ವರ್ಷಕ್ಕೆ 30 ಸರಿ ಆಗ್ತದೆ. ಸೊ 30ರಿಂದ ಆದ್ರೂ ತುಂಬಾ ಕೆಲಸ ಜಾಸ್ತಿ ಆಗ್ತಾ ಹೋಗ್ಬೋದು. ಖಂಡಿತವಾಗಿಲ್ಲ. ಎಸ್, ಅದಾಗಿದೆ. 93ಯಲ್ಲಿ ಚಾರ್ಟರ್ ಡೇಟ್. ಇದೊಂದು ಕ್ಲಬ್ನ ಮೆಂಬರ್ಸ್ ತಿಳ್ಕೊಂಡಿರೋದು ಯಾವತ್ತೂ ಒಳ್ಳೇದು. ನಮ್ಮ ಕ್ಲಬ್ ಅಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾರೆ, ನಮ್ಮ ಚಾರ್ಟರ್ ಯಾವಾಗ ಆಯ್ತು ನಮಗೆ ಗೊತ್ತಿದ್ದ ಕೂಡಲೇ ನಾವು ಬೇರೆಯವರಿಗೆ ಹೇಳಿ ಅವರನ್ನ ಕ್ಲಬ್ಬಿಗೆ ತಂದು ಕ್ಲಬ್ಬಿಂದ ಏನು ಸಿಗ್ತದೆ ನಿಮ್ಗೆಲ್ಲ. ಈಗ ಈ ಎಲ್ಲ ಸೀನಿಯರ್ಸ್ ಮೆಂಬರ್ಸ್ ಇದ್ದೀರಿ, ನಿಮ್ಗೆ ನಾನು ಏನು ಹೇಳಬೇಕು ಅಂತ ಇಲ್ಲ. ಕೆ.ಸಿ. ನಾರಾಯಣ್ ಸರ್, ವೆನ್ ಐ ಜಾಯ್ನ್ ಆಫ್ಟರ್ 2 years he was the ZC. ಲಾಸ್ಟ್ ಇಯರ್ ಅಲ್ಲ, ಅದಕ್ಕಿಂತ ಬಿಫೋರ್ he was the ZC, one chairperson. ಅದರಲ್ಲಿ ಬೇರೆ ಬೇರೆ ಸ್ಟೆಪ್ಸ್ ಏನುಂಟು, ಹೌ ಯು ಬಿಕಮ್ ದ ಲೀಡರ್ಸ್, ಎವ್ರಿಥಿಂಗ್ ಇದೆ, ನಿಮ್ಗೆಲ್ಲ ಗೊತ್ತಿದೆ. ಅದರ ಬಗ್ಗೆ ನಾನು ಹೇಳಿಕ್ಕೆ ಹೋಗುದಿಲ್ಲ. ಮೆಂಬರ್ಶಿಪ್ ಬಗ್ಗೆ ನೀವೇನಾದ್ರೂ ಕೇಳಿದ್ರೆ ನಾನು ಗೊತ್ತಿದ್ದಷ್ಟು ಉತ್ತರ ಕೊಡ್ತೇನೆ. ಅಥವಾ ಸೀನಿಯರ್ಸ್ ಇದ್ದಾರೆ, ಅವ್ರು ಕೊಡ್ತಾರೆ. ಈ GMT ಅಂತ ಹೇಳಿದ್ರೆ ಗ್ಲೋಬಲ್ ಗ್ಯಾಟ್ ಟೀಮ್ ಅಲ್ಲಿ ಮೆಂಬರ್ಶಿಪ್ ರಿಲೇಟೆಡ್ ಏನಿದೆ ಅದನ್ನು ನಾನು ಮೆಂಬರ್ ಸೇರಿಸಿದಿರಬಹುದು. ಅಥವಾ ಇನ್ನೊಂದು ಇಂಪಾರ್ಟೆಂಟ್, ಮೆಂಬರ್ಸ್ ಸೇರಿಸುವುದು ಸಾಧ್ಯವಾಗಲಿಲ್ಲ ಅಂದ್ರೂ ಮೆಂಬರ್ಸ್ ಅನ್ನು ಡ್ರಾಪ್ ಮಾಡಲಿಕ್ಕೆ ಹೋಗಬೇಡಿ, ಅನ್ಲೆಸ್ ಇಟ್ ಈಸ್ ದ ವರ್ಸ್ಟ್ ಕೇಸ್. ರಿಟೆನ್ಷನ್ಗೆ ಇಂಪಾರ್ಟೆನ್ಸ್ ಕೊಡಿ ದಯವಿಟ್ಟು. ಯಾಕಂದ್ರೆ ಇರುವ ಮೆಂಬರ್ಸ್ ಇದ್ರೆ ಅವರು ಮೆಂಬರ್ ಆ ಕ್ಲಬ್ ಅನ್ನ ಆ ರೀತಿ ಇನ್ನೊಂದು ಲೆವೆಲ್ಗೆ ಅವರಿಗೆ ತಗೊಂಡು ಹೋಗ್ಲಿಕ್ಕೆ ಯಾವಾಗ ಸಾಧ್ಯ ಇಲ್ಲ. ಹಾಗಾಗಿ ನೆವರ್ ಗೋ ಟು ಡ್ರಾಪ್ ಮೆಂಬರ್ಸ್, ಟ್ರೈ ಟು ರಿಟೈನ್ ದಮ್ ಆಸ್ ಮಚ್ ಆಸ್ ಪಾಸಿಬಲ್. ಮತ್ತೆ ನಾನು ಮೊದಲೇ ಹೇಳೋದುಂಟು, ಹೇಗೆ ಕ್ಲಬ್ ಅನ್ನ ಒಟ್ಟಿಗೆ ಇಟ್ಕೊಳ್ಬಹುದು ಮೆಂಬರ್ಸ್ ಬರುವಾಗ. ಈಗ ಇಲ್ಲಿ ಆಕ್ಚುಲಿ ಎಷ್ಟು ಒಂದು 15 ಜನ ಇದ್ದೀರಾ 32ರಲ್ಲಿ, ಮೇ ಬಿ ಅರೌಂಡ್. ಅಲ್ಲ, ಇದು ಎಲ್ಲ ಕ್ಲಬ್ನ ಕತೆ ಹೀಗೆ ಉಂಟು. ಅದರಿಂದ ನೆಕ್ಸ್ಟ್ ಸ್ಟೆಪ್ಗೆ ನಾವು ಹೋಗ್ತಾ ಇರ್ತೇವೆ. ನಾವು ಇದ್ದವರು ಒಟ್ಟಾಗಿ ಉಳಿದವರನ್ನ ಬರ್ಲಿಕ್ಕೆ ಹೇಳಿ. ನಿಮ್ದು ಇಟ್ ಇಸ್ ನಾಟ್ ಅ ಲೇಡೀಸ್ ಕ್ಲಬ್ ಅಲ್ಲ, ಜಾಸ್ತಿ ಲೇಡೀಸ್ ಕಾಣಿಸ್ತಾ ಇದ್ದಾರೆ. ನಿಮ್ಮ ಶ್ರೀಗಳೆಲ್ಲ ಎಲ್ಲಿ ಹೋಗಿದ್ದಾರೆ? ಎಲ್ಲಿ ಹೋಗಿದಾರಲ್ಲ, ಯಾಕೆ ಕರ್ಕೊಂಡು ಬರೋದಿಲ್ಲ? ಅವ್ರ ಮೆಂಬರ್ಸ್ ಅಲ್ವಾ ಅಥವಾ ಮೆಂಬರ್ಸ್ ಮಾಡಲಿಲ್ಲ? ಇಂಪಾರ್ಟೆಂಟ್. ಯಾಕೆಂದ್ರೆ ಈಗ ಇಲ್ಲಿ ಪ್ರೊಬೆಬ್ಲಿ ನೀವು ಲಿಯೋಸ್ ಆಗಿ ಕುತ್ಕೊಳಿಸ್ತೀರಿ ಅಂತ ನಾನು ಅಂದ್ಕೊಂಡ್ರೆ, ಆಗಿದ್ದ ಲಿಯೋಸ್ ಅಂತ ನೀವು ಲಯನ್ ಆಗಿ ಕನ್ವರ್ಟ್ ಮಾಡ್ಬೋದು. ಇದೆಲ್ಲ ಡ್ಯೂಸ್ ಅಲ್ಲಿ ಬರ್ತದೆ. 50% ಡಿಸ್ಕೌಂಟ್ ಡ್ಯೂಸ್ ಅಲ್ಲಿ. ನಿಮಗೆ ಗೊತ್ತುಂಟ ಇಲ್ಲೋ ನನಗೆ ಗೊತ್ತಿಲ್ಲ, ಅದನ್ನ ಹೇಳಲೇಬೇಕು. ಒಂದು, ನಿಮ್ಮ ಫ್ಯಾಮಿಲಿ, ನೀವು ರೆಗ್ಯುಲರ್ ಮೆಂಬರ್ ಆಗಿದ್ರೆ ನಿಮ್ಮ ಫ್ಯಾಮಿಲಿಯನ್ನು ನೀವು ಆ್ಯಡ್ ಮಾಡಿ. ದೇ ಹ್ಯಾವ್ 50% ಡಿಸ್ಕೌಂಟ್ ಇನ್ ದ ಡ್ಯೂಸ್. ನಾವು ಈಗ $43 ಕಟ್ಟಿದ್ರೆ ಇಂಟರ್ನ್ಯಾಷನಲ್ಗೆ, ಅಲ್ಲಿ ನೀವು $21.5 ಮಾತ್ರ ನಮ್ಮ ಫ್ಯಾಮಿಲಿಗೆ ಕಟ್ಟಲಿಕ್ಕೆ ಇರುತ್ತೆ. ಇನ್ನೊಂದು, ಲಿಯೋ ಇದ್ದವರು ಯಾರಾದರೂ ಲಯನ್ ಆಗ್ತಾರೆ ಅಂತಂದ್ರೆ ಅವರಿಗೆ ಕೂಡ 50% ಮಾತ್ರ ಡ್ಯೂಸ್ ಇರುತ್ತೆ. 30 ವರ್ಷದ ಒಳಗೆ ನಮ್ಮ ಮೆಂಬರ್ಸ್ ಅನ್ನ ನೀವು ಆ್ಯಡ್ ಮಾಡ್ತೀರಿ ಅಂತಂದ್ರೆ ಅವರಿಗೆ ಕೂಡ 50% ಮಾತ್ರ ಡ್ಯೂಸ್ ಇರುತ್ತೆ. ಇನ್ನು ಸ್ಟೂಡೆಂಟ್ ಮೆಂಬರ್ಸ್ ಅನ್ನ ಆ್ಯಡ್ ಮಾಡ್ತಿದ್ರೆ ಅವರಿಗೆ ಕೂಡ 50% ಮಾತ್ರ ಡ್ಯೂಸ್ ಇರುತ್ತೆ. ಲಯನ್ ಆಗ್ತಾರೆ ಅವರು. ಪ್ರಾಯ ಆದ್ಮೇಲೆ ಎಲ್ಲಿ ಮದುವೆ ಮಾಡಲೇಬೇಕು. ಇಲ್ಲ, ಲಿಯೋ ಒಂದ್ಸಲ ನೀವು ಲಯನ್ ಮಾಡಿದ ಮೇಲೆ ಹೀಗೆ ಲಯನ್ ಮೆಂಬರ್. ಮೊದಲು ಲಿಯೋ ಇದ್ದವರು ಲಯನ್ ಆಗ್ಬೋದು. ಹಾಗೆ ಅಲ್ಲಿ ಡ್ಯೂಸ್ ಕಡಿಮೆ ಇರ್ತದೆ. ಹೀಗೆ ಕ್ಯಾನ್ ಬಿ ಲಯನ್ ಮೆಂಬರ್. ಅದು ನಿಮಗೆ ಅಡ್ವಾಂಟೇಜ್. ಏಜ್ ನಿಮಗೆ ಯೂಶಲಿ 18 ವರ್ಷ ನಂತರ ಅವರು ಲಯನ್ ಮೆಂಬರ್ ಮಾಡ್ತಾರೆ. ಅಷ್ಟವರೆಗೆ ಎಸ್ ಸೀನಿಯರ್ ಅವರಿಗೆ ಎಕ್ಸ್ಟ್ರಾ ಚಪ್ಪಳ ನಾವು ಹಾಕ್ತೇವೆ. ಯಾಕಂದ್ರೆ ಅವ್ರ ಸಪೋರ್ಟ್ ಆ ಥರ ಇರ್ತದೆ. ಅವ್ರದ್ದು ಎಕ್ಸ್ಪೀರಿಯನ್ಸ್ ಬೇಕು, ಬೇರೆ ಎಲ್ಲ ಬೇಕು. ಆ್ಯಂಡ್ ಸೀನಿಯರ್ ಮೆಂಬರ್ಸ್ ಆರ್ ಸಪೋರ್ಟ್ ದ ಕ್ಲಬ್. ಯಾಕಂದ್ರೆ ಅವರ ಹತ್ರ ಅನುಭವ ಇರ್ತದೆ. ಪ್ರಾಬೆಬ್ಲಿ ಆ ಅನುಭವದೊಟ್ಟಿಗೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಕೂಡ ಇರ್ತದೆ ಬೇರೆಯವರಿಗೆ ಹೇಳಲಿಕ್ಕೆ. ಹಾಗಾಗಿ ಅವರು ಉಳಿದ ಮೆಂಬರ್ಸ್ ಅನ್ನ ಒಟ್ಟಿಗೆ ತಗೊಂಡು ಹೋಗ್ಲಿಕ್ಕಾಗ್ತದೆ. ಅದು ದಟ್ ಇಸ್ ಆಲ್ಸೋ ಗುಡ್ ಪಾಯಿಂಟ್. ಸೀನಿಯರ್ ಮೆಂಬರ್ಸ್ ಅನ್ನ ಆದಷ್ಟು ಆ್ಯಡ್ ಮಾಡಿದ್ರೆ ದೇ ಕ್ಯಾನ್ ಗಿವ್ ಮೋರ್ ಟೈಮ್ ಟು ದ ಕ್ಲಬ್ ಆ್ಯಂಡ್ ಸರ್ವಿಸ್ ಆಕ್ಟಿವಿಟೀಸ್ ಆಲ್ಸೋ ದೇ ಹ್ಯಾವ್. ಮಾಡಿಟ್ಟು ಸ್ವಲ್ಪ ಹಣ ಏನಿರ್ತದಲ್ಲ ಅದನ್ನು ಇಲ್ಲಿ ವಿನಿಯೋಗ ಮಾಡುವುದು ಸ್ವಲ್ಪ ಕಮಿಟ್ಮೆಂಟ್ ಎಲ್ಲ ಬಂದಿದೆ. ಹಾಗಾಗಿ
ಅದೊಂದು ಅಡ್ವಾಂಟೇಜ್. ಮತ್ತೆ GMT ಸಂಬಂಧಪಟ್ಟಾಗಿ ನೀವೇನಾದ್ರೂ ಕೇಳಲಿಕ್ಕಿದ್ರೆ ಕೇಳ್ಬೋದು, ಬೇರೆ ಇನ್ನೇನಾದ್ರು, ಯಾಕಂದ್ರೆ ಮೆಂಬರ್ಸ್ ಅನ್ನ ಆಡ್ ಮಾಡಿ ಅಂತ ನಾನು ಹೇಳ್ಬೋದು ಮೆಂಬರ್ಶಿಪ್ಗೆ ಸಂಬಂಧಪಟ್ಟ ಹಾಗೆ. ಇನ್ನೊಂದು ಟಾಪಿಕ್ ನಾನು ತಗೊಳ್ಳಿಕ್ಕೆ ಇರೋದು ಬೋರ್ ಆಗ್ತಾ ಇಲ್ಲ. CQI ಕ್ಲಬ್ ಕ್ವಾಲಿಟಿ ಇನಿಷಿಯೇಟಿವ್, ಇದು ಎಲ್ಲದನ್ನ ಮರ್ಜ್ ಮಾಡಿದ್ರೆ ಈಗ GLT ಏನು ಹೇಳಿದ್ರು, GST ಏನು ಹೇಳಿದ್ರು, ನಾನು ಅದನ್ನ ಹೇಳ್ತಾ ಇದ್ದೆ. ಈಗ ನಾನು ವೆರೆವರೇ ಗೋ ಫಾರ್ ಸೆಮಿನಾರ್, ನಾನು ಹೇಳೋದಿಷ್ಟೇ, BST ಬಿ ಫಾರ್ ಪಿಕ್ನಿಕ್ ಕ್ಲಬ್ಬಿಂದ ಒಂದು ಪಿಕ್ನಿಕ್ ಮಾಡಿ ಎಲ್ಲ ಮೆಂಬರ್ಸ್ ಯಾವುದಕ್ಕೆ ಬರೋದು ಪಿಕ್ನಿಕ್ಗೆ ಬರ್ತಾರೆ ವಿತ್ ಮಿನಿಮಮ್ ಪಾಸಿಬಲ್ ಅಮೌಂಟ್ ಆ್ಯಂಡ್ ಒಂದು ದಿನಕ್ಕೆ ಹೋಗಿ ಬಂದರು ನೀವು ಊಟ ಕೊಡಿ ಮತ್ತೆ ಏನೋ ಕೊಡಿ, ನಾವು ಅವರಿಗೆ ಒಂದು ಪ್ರೀತಿ ಮತ್ತೆ ಟೈಮ್ ಕೊಡ್ತೇವಲ್ಲ, ಅದು ಕೊಟ್ಟಷ್ಟು ಯಾವುದು ಬೇರೆ ಇಂಪಾರ್ಟೆಂಟ್ ಆಗಿ ಬರೋದಿಲ್ಲ. ಸೊ ಇಫ್ ನ್ಯೂ ಮೆಂಬರ್ಸ್ ಕಮ್ ಅಥವಾ ಬಂದಿರೋ ಪ್ರತಿಯೊಬ್ಬರು ಮೆಂಬರ್ಸ್ ನಿಮ್ಗೆ ಗೊತ್ತಿಲ್ಲ ಅದನ್ನು ಮಾಡ್ತಾ ಇದ್ದೀರಾ, ಆ ಟೈಮ್ ಒಂದು ಅವರಿಗೆ ಅಷ್ಟು ಅವಕಾಶ ಹೇಗಿದ್ದೀರಾ, ಏನೋ ಒಂದು ವಿಷಯ ಮಾತಾಡೋದು ಹೆಂಗಸರಿಗೆ ಅದನ್ನು ಹೇಳಬೇಕು ಅಂತ ಇಲ್ಲ, ನೀವು ಮಾಡ್ಕೊಂಡು ಹೋಗ್ತೀರ ಬಿಡಿ. ಹಾಗೆ ಇದು ಮೂರನ್ನ ಮಾಡಿದ್ರೆ ಇರುವ ಮೆಂಬರ್ಸ್ ಅನ್ನ ಉಳ್ಕೊಂಡು ನಮ್ಮ ಕ್ಲಬ್ನ ಕ್ವಾಲಿಟಿ ಏನಂದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಗೋ ಟು ಅನದರ್ ಲೆವೆಲ್. ಹೊಸ ಮೆಂಬರ್ಸ್ ಅನ್ನ ಆಡ್ ಮಾಡಲಿಕ್ಕೆ ಆಗ್ತದೆ. ಇಷ್ಟು ಹೇಳಿ ನಾನು ಮುಗಿಸ್ತೇನೆ, ಯಾಕಂದ್ರೆ ಲೇಟ್ ಆದ್ರೆ ಇನ್ನೂ ಬೈತಾರೆ ಟೈಮ್ ಆದ್ರೆ. ನೀವೇನಾದ್ರೂ ಕೇಳಲಿಕ್ಕಿದ್ರೆ ಕೇಳ್ಬೋದು. ನೀವೊಂಥರ ತುಂಬಾ ಕ್ಲಬ್ಸ್ ಈ ಗ್ಯಾಟ್ ಸೆಮಿನಾರ್ ಪಾಯಿಂಟ್ಸಿಗೋಸ್ಕರ ಮಾಡ್ತಾರೆ, ಒನ್ ಆಫ್ ದ ಪಾಯಿಂಟ್ ವೆರಿ ಗುಡ್, ಬಟ್ ಅದರೊಟ್ಟಿಗೆ ಟ್ರೈ ಟು ಅಡಾಪ್ಟ್ ವಾಟ್ ವಿ ಸೇವ್ ಓವರ್ ಹಿಯರ್. ಪಾಯಿಂಟ್ಸ್ಗೆ ಮಾಡೋದೊಂದು ನಾವು ಫೋಟೋ ತೆಗೆದುಕೊಳ್ಳುತ್ತೆ, ನಾನು ಸುಮ್ಮನೆ ಸಿಗ್ನೇಚರ್ ಹಾಕಿ ಕೊಟ್ಟರು ಪಾಯಿಂಟ್ಸ್ ಬರ್ತದೆ, ಅದು ಬೇಡ. ಏನು ನಾವು ಮಾಡ್ತೇವೆ ಅದನ್ನ ಕ್ಲಬ್ ಅಲ್ಲಿ ನೀವು ಅಡಾಪ್ಟ್ ಮಾಡಿಕೊಂಡು ಏನೋ ಒಂದು ಇಮೇಜ್ ಬಿಲ್ಡಿಂಗ್ ಮಾಡ್ಕೊಂಡು ನಾವು ಹೋಗೋಣ. ಹೊಸ ಸದಸ್ಯರಿಗಾಗಲಿ ಅಥವಾ ಸಮಾಜಕ್ಕೆ ಏನಾದರೂ ಕೊಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಕೈಂಡ್ಲಿ ಟ್ರೈ ಟು ಅಡಾಪ್ಟ್ ದಿಸ್ ಅಂತ ಹೇಳ್ತಾ, ಬಿಕಾಸ್ ಆನ್ ಬಿಹಾಫ್ ಆಫ್ ಆಲ್ ದ ಗ್ಯಾಟ್ ಟೀಮ್ ಮೆಂಬರ್ಸ್ ವಿ ಥ್ಯಾಂಕ್ ದ ಹೋಸ್ಟ್ ಟೀಮ್ ಫಾರ್ ಗಿವಿಂಗ್ ಅಸ್ ಆನ್ ಆಪರ್ಚುನಿಟಿ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿಗೆ ಹೋಗಿ ನಿಮ್ಮೆಲ್ಲರನ್ನ ಒಟ್ಟು ಮಾಡ್ಕೊಂಡು ಅವರು 2:30 ಇಲ್ಲಿಗೆ ಬಂದಿದ್ದಾರೆ. ಹೇಳಿ ಅವರ ಹತ್ರ. ಥ್ಯಾಂಕ್ ಯು. ಇದು ನೀವು ನಿಮ್ಮ ಕ್ಲಬ್ ಅಂತ ಹೊರಗಡೆ ಇದನ್ನ ಹೇಳಿ ಅಂತ ಅಷ್ಟೇ. ಹೊಸಬ್ರು ಹೇಳ್ತಾ ಇದ್ದಾರೆ, ಹೊಸಬ್ರು ಒಳ್ಳೆ ನಮ್ಮ ಲಯನ್ಸ್ ಅಲ್ಲಿ ಸಿರಿಗಲಿ ಸುಲ್ತಾನರು ನಮ್ಮೊಟ್ಟಿಗಿದ್ದಾರೆ. ಅವರು ಕೂಡ ವೇದಿಕೆಯಲ್ಲಿ ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಹಾಗೆ ಲೋರೆಟ್ ಅಧ್ಯಕ್ಷರು ನಮ್ಮೊಂದಿಗಿದ್ದಾರೆ, ಅವರು ಕೂಡ ಒಂದು ಆಸನವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ಕೇಳಿಕೊಳ್ತಾರೆ. Dr. Bharati Prakash completed MSc in microbiology from Savitribai Phule University, Pune, and a gold medalist in diploma in computer management, Pune University. PhD in microbiology from Mangalore University. Also has PG diplomas in diploma in health education, applied nutrition and diabetics, naturopathy, biosafety and biosecurity. She has got 6 government projects which she has completed other than teaching. Organized a few national workshops and international conferences. Mega Inspired Science camps are conducted by her at Science Center, Pilikula. She has several national and international publications in her name. Best Paper Award at International Conference in Paris and at Japan and Goa. Commissioner of Mangalore Corporation honored her for the quality water testing service in 2016. She was teaching at KVG Medical College, KVG Dental College, Sulya, and Omega Hospital, Mangalore, as accreditation officer at Omega Hospital, Mangalore. She is a consulting dietitian at NGO Tarunam, Telangana. She has guided 3 PhD students at Mangalore University. She is a reviewer, radio speaker, regular writer for Daiji World magazine, for Toastmaster of Mangalore Club. There are 3 Indian patents on her name. In March 2022, honored as Women Scientist by Alvas College, Mudbidri. At Social Front, served twice as President of Inner Wheel Club at Sulya and Mangalore North, and received a Best President and Best Editor and Queen of Rotaract Conferences. Bagged a Mega Achievers Award for Social Service in the Interwheel Club in 2022. Exclusively travelled within India for projects and research and resource. She is a resource person also.
visited many foreign countries like Japan, France, Netherlands, Singapore, Dubai, Mauritius. Basically teacher, writer, researcher, social worker, and working in silence for research is her passion. At present, working as the head of Department of Microbiology, University College, Mangalore. Dr. Bharti, happily married to Dr. K. Prakash, who is a principal and director of Sridevi Institute of Technology, Kenjar, Mangalore. They have two sons, Dr. Akshay and Mr. Jeevan, engineer. I profoundly thank my president for having given me an opportunity to introduce such a great personality. Thank you. ಲಯನ್ ಗೀತಾ ಹೆಗ್ಡೆಯವರೇ, ಸಭೆಯ ಮುಖ್ಯ ಅತಿಥಿಗಳಾದ ನಮ್ಮ ಪ್ರಾಂತೀಯ ಅಧ್ಯಕ್ಷರಾದ ಲಯನ್ ಲಕ್ಷ್ಮಣ್ ಕುಲಲ್ ಅಗ್ರಬೈಲ್ರವರೇ, ಇವತ್ತಿನ ಸಭೆಯನ್ನು ಉದ್ಘಾಟಿಸಿದ ಡಾಕ್ಟರ್ ಭಾರತಿ ಪ್ರಕಾಶ್ ಅವರೇ, ಗೌರವ ಅತಿಥಿಗಳಾದ ಸೌಮ್ಯ ಆರ್ ಶೆಟ್ಟಿಯವರೇ, ವೇದಿಕೆ ಮೇಲೆ ಆಸೀನರಾಗಿರುವ ಇತರ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ಲಯನ್ ಬಂಧುಗಳೇ ಹಾಗೂ ಮಕ್ಕಳೇ, ಇಂದು ಸನ್ಮಾನಿತವಾಗಲಿರುವ ಶಿಕ್ಷಕಿಯಾದ ಶ್ರೀಮತಿ ರೆಕ್ಕೆಲ್ ರುದ್ರಿಂಗ್ರವರ ಕಿರು ಪರಿಚಯವನ್ನು ನಿಮಗೆ ನೀಡಲಿದ್ದೇನೆ. ಶ್ರೀಮತಿ ರೆಕ್ಕೆಲ್ ರುದ್ರಿಂಗ್ ಇವರು ತಾರೀಕು 1/6/1962 ಹೊನ್ನಾವರ ತಾಲೂಕಿನ ಕಾಸರ್ಕೋಡ್ ಗ್ರಾಮದ ಕೊಪ್ಪಳ ಎಂಬಲ್ಲಿ ಜಾಕಿ ಮುನ್ವೆಲ್ ರುದ್ರಿಂಗ್ ಮತ್ತು ಮೇರಿ ಲೋಫಿಕ್ ಇವರ ಪುತ್ರಿಯಾಗಿರುತ್ತಾರೆ. ಇವರ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮಲಬಾರ ಕೇರಿ ಮತ್ತು ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಮಠ್ ಅಲ್ಲಿಯೂ, ಇವರ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಜನತಾ ವಿದ್ಯಾಲಯ ಕಾಸರಗೋಡ್ನಲ್ಲಿ ಪೂರ್ಣಗೊಳಿಸಿ ನಂತರ ಶಿಕ್ಷಕಿ ತರಬೇತಿಯನ್ನು ಬಾರ್ತಲೋಮಿಯೋ ಕಪಿತಾನ್ಯದಲ್ಲಿ ಮುಗಿಸಿರುತ್ತಾರೆ. ಇವರು ಕಲಿಸಿದ ಶಾಲೆಗಳು ಬಾರ್ತಲೋಮಿಯೋ ಕಪಿತಾನ್ಯ, ಸಂತ ಫಿಲೋಮಿನಾ ಹಿರಿಯ ಪ್ರಾಥಮಿಕ ಶಾಲೆ ಹಾಸನ, ಸಂತ ಜೋಸೆಫರ ಶಾಲೆ ಗಂಗೊಳ್ಳಿ. ನಂತರ 1990 ಜುಲೈ 1ರಿಂದ ಮೇ 31, 2022 30 ವರ್ಷಗಳ ತಮ್ಮ ಸುದೀರ್ಘ ಸೇವೆಯನ್ನು ಅನುದಾನಿತ ಸ್ಟೆಲ್ಲಾ ಮಾರಿಸ್ ಹಿರಿಯ ಪ್ರಾಥಮಿಕ ಶಾಲೆ ಸೋಮೇಶ್ವರ ಇಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುತ್ತಾರೆ. 1990 ಮೇ ತಿಂಗಳಲ್ಲಿ ಇವರ ವಿವಾಹವಾಗಿದ್ದು ಅಲಸ್ಕರ್ ರಿತೇಶ್ ನೊರೋನ ಎಂಬ ಒಬ್ಬ ಮಗನಿದ್ದಾನೆ. ಇವರೇ ಇಂದಿನ ನಮ್ಮ ಸನ್ಮಾನಿಸಲ್ಪಡುವ ಶ್ರೀಮತಿ ರೆಕ್ಕೆಲ್ಲಾರುದ್ರಿನೋರ್. ಅಂಥ ಗಣ್ಯ ವ್ಯಕ್ತಿಗಳೇ ಹಾಗೂ ವೇದಿಕೆಯ ಮುಂದಿರುವಂಥ ಲಯನ್ಸ್ ಬಂಧುಗಳೇ, ಜಯಂತಿ ಸೋನ್ಸ್ ಅವರು BM ಪ್ರೌಢಶಾಲೆ ಉಳ್ಳಾಲದ ಶಿಕ್ಷಕಿಯಾಗಿದ್ದು ತಾಲೂಕು ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಪುರಸ್ಕೃತರು. ದಿವಂಗತ ಶ್ರೀ ಜೋಸೆಫ್ ಕೆ ಸೋನ್ಸ್ ಮತ್ತು ಶ್ರೀಮತಿ ಸುಹಾಸಿನಿ ಕೆ ಸೋನ್ಸ್ ಅವರ ಮಗಳಾಗಿ ಪಾದೂರಿನಲ್ಲಿ ಜನಿಸಿ ಶ್ರೀಯುತ ರೊನಾಲ್ಡ್ ಪೌಲ್ರವರ ಮಡದಿಯಾಗಿ ತನ್ನ ವೈವಾಹಿಕ ಜೀವನದಲ್ಲಿ ಜೋಯಲ್ ರಕ್ಷಿತ್ಗೆ ತಾಯಿಯಾಗಿ ಲವಿತಾ ಕೀರ್ತಿಗೆ ಅತ್ತೆಯಾಗಿ ನೆಮ್ಮದಿಯ ಜೀವನವನ್ನು ನಡೆಸುತ್ತಿದ್ದೀರಿ. ತಮ್ಮ ಪ್ರಾಥಮಿಕ ಪ್ರೌಢ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ಸ್ವಂತ ಅಗ್ನೇಸ್ ವಿದ್ಯಾಸಂಸ್ಥೆಯಲ್ಲಿ ಪಡೆದಿರುವಿರಿ. B.Ed ಪದವಿಯನ್ನು ಸೆಂಟ್ ಆನ್ಸ್ ಕಾಲೇಜಿನಲ್ಲಿ ಪಡೆದು MA ಪದವಿಯನ್ನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪಡೆದು ವಿದ್ಯಾ ಸಂಪನ್ನರಾಗಿದ್ದೀರಿ. 26 ವರ್ಷಗಳ ಶಿಕ್ಷಕಿಯಾಗಿ ಹಾಗೂ 7 ವರ್ಷಗಳಿಂದ ಮುಖ್ಯ ಶಿಕ್ಷಕಿಯಾಗಿ ತಮ್ಮ ಕರ್ತವ್ಯವನ್ನು ಬಹಳ ನಿಷ್ಠೆಯಿಂದ ನಿರ್ವಹಿಸಿದ್ದು ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಸಂಘದ ದಕ್ಷಿಣ ವಲಯದ ಅಧ್ಯಕ್ಷರಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದೀರಿ. ಸ್ಕೌಟ್ಸ್ ಗೈಡ್ಸ್ನಲ್ಲಿ ಲೀಡರ್ ತರಬೇತುದಾರರಾಗಿದ್ದು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಸ್ಥೆಯ ಜಂಟಿ ಕಾರ್ಯದರ್ಶಿ ಹಾಗೂ ಪ್ರಭಾರ ಗೈಡ್ಸ್ ಆಯುಕ್ತೆ, ಉಳ್ಳಾಲ ಸ್ಥಳೀಯ ಸಂಸ್ಥೆಯ ಮಾಜಿ ಕಾರ್ಯದರ್ಶಿಯಾಗಿ ಹಾಗೂ ಪ್ರಸ್ತುತ ಉಪಾಧ್ಯಕ್ಷರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದೀರಿ. ತಮ್ಮ ಈ ಎಲ್ಲ ಸಾಧನೆಯನ್ನು ಮನಗಂಡು ಲಯನ್ಸ್ ಕ್ಲಬ್ ಛೋಟಾ ಮಂಗಳೂರು ನಿಮಗೆ ಪ್ರೀತಿಯ ಅಭಿನಂದನೆಯನ್ನು ಸಲ್ಲಿಸುತ್ತಾ ನಿಮ್ಮನ್ನು ಸನ್ಮಾನಿಸುತ್ತಿದೆ ಹಾಗೂ ನಿಮಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಅಭಿವೃದ್ಧಿಯನ್ನು ಇನ್ನಷ್ಟು ಕರುಣಿಸಲಿ ಎಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇವೆ. ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಲಯನ್ಸ್ ಕ್ಲಬ್ ಛೋಟಾ ಮಂಗಳೂರು. ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ವಸಂತ್ ರೈ BK ಇವರ ಪರಿಚಯ ಹೇಳಲು ನಿಮ್ಮ ಮುಂದಿದ್ದೇನೆ. ಇವರ ಶಿಕ್ಷಕ ವೃತ್ತಿ ಸೇವೆ 1994ರಿಂದ ಆರಂಭಗೊಂಡಿದ್ದು ಮಡಿಕೇರಿಯ ದೇವರಕೊಳ್ಳೆಯ
ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಿಂದ ಸಹ ಶಿಕ್ಷಕರಾಗಿ ಸೇವೆಯನ್ನು ಪ್ರಾರಂಭಿಸಿ ಜೊತೆಗೆ DDPI ಕಂಪ್ಯೂಟರ್ ವಿಭಾಗದಲ್ಲೂ ಸೇವೆ ಸಲ್ಲಿಸಿದವರು ಇವರು. 2005ರಲ್ಲಿ ಬಂಟ್ವಾಳದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲರಕೋಡಿಯಲ್ಲಿ ಸಹ ಶಿಕ್ಷಕರಾಗಿ 16 ವರ್ಷ ಕರ್ತವ್ಯ ನಿರ್ವಹಿಸಿದವರು ಇವರು. ಇದರ ಜೊತೆಗೆ ಹೈಸ್ಕೂಲ್ ಸಹ ಶಿಕ್ಷಕರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. 2019ರಿಂದ 2020ರವರೆಗೆ ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ. 2021ರಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಗಂಬಿಲದಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಶಾಲೆಯ ಅಭಿವೃದ್ಧಿಗಾಗಿ ಸ್ಥಳೀಯಾಡಳಿತ ಹಾಗೂ ಶಾಲಾಡಳಿತದ ಜೊತೆಗೆ ಶ್ರಮಿಸಿದವರು ಇವರು. ತಮ್ಮ ಶಿಕ್ಷಕ ವೃತ್ತಿಯಿಂದ ನಿವೃತ್ತಿಯಾಗಿದ್ದು ಇವರನ್ನು ನಮ್ಮ ಸೇವಾ ಸಂಸ್ಥೆ ಲಯನ್ಸ್ ಕ್ಲಬ್ ಛೋಟಾ ಮ್ಯಾಂಗ್ಳೂರು ಗೌರವದಿಂದ ಗುರುತಿಸಿದ್ದು ಇವರಿಗೆ ಈ ಸಾಲಿನ ನಮ್ಮ ಶಿಕ್ಷಕ ದಿನಾಚರಣೆಯ ಗೌರವ ನೀಡುವ ಮೂಲಕ ಸನ್ಮಾನಿಸುತ್ತಿದ್ದೇವೆ. ವೇದಿಕೆಯಲ್ಲಿರುವ ಗಣ್ಯರೆಲ್ಲ ಸೇರಿ ಸನ್ಮಾನಿಸಬೇಕಾಗಿ ಕೇಳಿಕೊಂಡು ವತಿಯಿಂದ 3-4 ತರಬೇತಿ ಕಾರ್ಯಾಗಾರಗಳು ನಡೆದು ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಲಯನ್ಸಿನ ವರ್ಷಪೂರ್ತಿ ಕಾರ್ಯಕ್ರಮದಲ್ಲಿ ಶಿಕ್ಷಕರ ದಿನಾಚರಣೆಯ ಒಂದು ಮಹತ್ವದ ಕಾರ್ಯಕ್ರಮ. ಆ ಮಹತ್ವದ ಕಾರ್ಯಕ್ರಮವನ್ನು ನಾವು ಈಗಾಗಲೇ ನಡೆಸಿದ್ದೇವೆ. 3 ಮಂದಿ ಶಿಕ್ಷಕರನ್ನು ಗೌರವಿಸುವ ಮೂಲಕವಾಗಿ ಒಂದು ಅಭಿನಂದನಾ ಸನ್ಮಾನ ಕಾರ್ಯಕ್ರಮ ಇಲ್ಲಿ ನಡೆದಿದೆ. ಎಲ್ಲರಿಗೂ ಗೊತ್ತಿದೆ, ನಾವು ಶಿಕ್ಷಕರಿಗೆ ಅಂದರೆ ಗುರುವಿಗೆ ಅತ್ಯಂತ ಹಿರಿಯ ಸ್ಥಾನವನ್ನು ಕೊಡ್ತಾ ಇದ್ದೇವೆ. ಗುರು ಬ್ರಹ್ಮ ಗುರುದೇವೋ ದೇವೋ ಪರಮೇಶ್ವರ ಗುರುವೇ ತಸ್ಮೈ ನಮಃ ಎನ್ನುವಂತಹ ಮಾತಿನಂತೆ ಗುರುವಿಗೆ ಅತ್ಯಂತ ಪ್ರಾಮುಖ್ಯವಾದಂತಹ ಸ್ಥಾನ ನಮ್ಮಲ್ಲಿ ಕೊಡ್ತಾ ಇದ್ದೇವೆ. ಇದು ಯಾವತ್ತಿನಿಂದ ಆರಂಭವಾಯಿತು ಅಂತ ಕೇಳಿದರೆ, ನಮ್ಮ ಸರ್ವಪಳ್ಳಿ ಡಾಕ್ಟರ್ ರಾಧಾಕೃಷ್ಣನ್ರವರು ರಾಷ್ಟ್ರಪತಿಯಾಗಿ ಆಯ್ಕೆಯಾದ ನಂತರ ಅವರು ತಮ್ಮ ಜನ್ಮ ದಿನಾಚರಣೆಯನ್ನು ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯಾಗಿ ಘೋಷಣೆ ಮಾಡಿದರು. ಅವರು ಶಿಕ್ಷಕರಾಗಿ ಎಷ್ಟೋ ಅತ್ಯಂತ ಉನ್ನತದ ಸ್ಥಾನ ಪಡೆದಿದ್ದರು ಅಂತ ಹೇಳಿದರೆ, ಅವರು ಉಪನ್ಯಾಸಕರಾಗಿ ಕೆಲಸ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಅವರಿಗೆ ರಾಷ್ಟ್ರಪತಿಯಾಗಿ ಆಯ್ಕೆಯಾಗುವಂತಹ ಸುದ್ದಿ ಬರ್ತದೆ. ಬೆಂಗಳೂರಿಗೆ ಹೋಗುವಂತಹ ಸಂದರ್ಭ ಬರ್ತದೆ. ಆ ಕಾಲಘಟ್ಟದಲ್ಲಿ ಈಗಿನ ಹಾಗೆ ವಾಹನಗಳು ಬೇಕಿದ್ದಂತೆ ವಾಹನಗಳಿರಲಿಲ್ಲ. ಕುದುರೆ ಸಾರೋಟಿನಲ್ಲಿ ಅವರು ರೈಲ್ವೆ ಸ್ಟೇಷನ್ನವರೆಗೆ ಹೋಗಿ ರೈಲಿನಲ್ಲಿ ದೆಹಲಿಗೆ ಹೋಗಬೇಕಿತ್ತು. ಆಗ ಅವರ ವಿದ್ಯಾರ್ಥಿಗಳು ಅಭಿಮಾನದಿಂದ ಏನು ಮಾಡ್ತಾರಂತ ಹೇಳಿದರೆ, ಕುದುರೆ ಸಾರೋಟಿಗೆ ಕಟ್ಟಿದ್ದಂತಹ ಕುದುರೆಗಳನ್ನು ತೆಗೆದು ತಾವೇ ಆ ಸಾರೋಟನ್ನು ರೈಲ್ವೆ ಸ್ಟೇಷನ್ನವರೆಗೆ ಎಳೆದು ತಮ್ಮ ಅತ್ಯಂತ ಅಭಿಮಾನದ ಪ್ರೀತಿಯನ್ನು ಅವರಿಗೆ ತೋರಿಸ್ತಾರೆ. ಆ ಒಂದು ಶಿಕ್ಷಕರಾಗಿ ಕಳೆದಂತಹ ಅಭಿಮಾನ ಪ್ರೀತಿಯ ದ್ಯೋತಕವನ್ನು ಅವರು ತಾವು ರಾಷ್ಟ್ರಪತಿ ಆದ ನಂತರ ತಮ್ಮ ಜನ್ಮ ದಿನಾಚರಣೆಯನ್ನು ಶಿಕ್ಷಕರಿಗೆ ಸಮರ್ಪಿಸಿ ಅದನ್ನು ರಾಷ್ಟ್ರವ್ಯಾಪಿಯಾಗಿ ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸುವಂತೆ ಕರೆ ನೀಡುತ್ತಾರೆ. ಅದರಂತೆ ಶಿಕ್ಷಕರ ದಿನಾಚರಣೆ ನಮ್ಮ ದೇಶದಲ್ಲಿ ನಡೆಯುತ್ತಾ ಇದೆ. 3 ಮಂದಿ ಶಿಕ್ಷಕರನ್ನು ನಾವು ಇಲ್ಲಿ ಅತ್ಯಂತ ಸೂಕ್ತವಾಗಿ ಗೌರವಿಸಿದ್ದೇವೆ. ಶ್ರೀಯುತ ವಸಂತ್ ಕುಮಾರ್ ರೈ
ಅವರು ಬಗಂಬಿಲ ಶಾಲೆಯಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಈ ಹಿಂದೆ ನರಿಂಗಾಣ ಶಾಲೆಯಲ್ಲೂ ಅವರು ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಕೂಡ ಹಲವು ಕ್ರಾಂತಿಕಾರಿ ಬದಲಾವಣೆಗಳ ಮೂಲಕ ಸರಕಾರಿ ಶಾಲೆಯಲ್ಲಿಯೂ ಕೂಡ ಒಂದು ಉತ್ತಮ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯವಿದೆ. ಸರಕಾರಿ ಶಾಲೆಯನ್ನು ಆಂಗ್ಲ ಮಾಧ್ಯಮ ಶಾಲೆಗಳ ಮಟ್ಟದಲ್ಲಿ ಬೆಳೆಸಲು ಸಾಧ್ಯವಿದೆ ಎನ್ನುವುದನ್ನು ತೋರಿಸಿಕೊಟ್ಟವರು. ಈಗ ಅಲ್ಲಿಂದ ವರ್ಗವಾಗಿ ಬಗಂಬಿಲ ಶಾಲೆಯಲ್ಲೂ ಅದೇ ಕಾಯಕವನ್ನು ಮುಂದುವರಿಸಿದ್ದಾರೆ. ಹಾಗೆಯೇ ಶ್ರೀಮತಿ ಜಯವಂತಿ ಸೋನ್ಸ್ರವರು, ಅವರು ಬಹುಮುಖ ವ್ಯಕ್ತಿತ್ವ, ನೋಡಲಿಕ್ಕೆ ದೊಡ್ಡ ದೇಹ ಆದರೂ ಕೂಡ ಅವರ ಕಾರ್ಯವೂ ಕೂಡ ಅಷ್ಟೇ ದೊಡ್ಡದಾಗಿದೆ. ಅವರು ಸ್ಕೌಟ್ ಗೈಡ್ಸಿನಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾಯಕಿಯಾಗಿದ್ದಾರೆ. ಈ ಸಲದ ತಾಲೂಕು ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ತಮ್ಮ ಶಾಲೆಯಲ್ಲಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸರ್ವತೋಮುಖವಾದಂತಹ ಕಾರ್ಯಕ್ರಮಗಳನ್ನು ಅವರು ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ ಅವರ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ, ಉಳ್ಳಾಲ ಹೋಬಳಿ ಮಟ್ಟದ ಪ್ರತಿಭಾ ಕಾರಂಜಿ ನಡೆಯಿತು. ಅದಕ್ಕೂ ಕೂಡ ಅತ್ಯಂತ ಆಸಕ್ತಿಯಿಂದ ಅವರು ಮಕ್ಕಳನ್ನು ತಯಾರು ಮಾಡ್ತಾರೆ. ಈ ರೀತಿಯಾಗಿ ಮಕ್ಕಳಿಗೆ ಎಲ್ಲ ರೀತಿಯ ವಿದ್ಯಾಭ್ಯಾಸವನ್ನು ಕೊಡುವುದರಲ್ಲಿ ಶ್ರೀಮತಿ ಜಯವಂತಿ ಸೋನ್ಸ್ರವರು ಪ್ರಮುಖರು. ಹಾಗೆ ಇನ್ನೊಬ್ಬರ ಶಿಕ್ಷಕರು ನಮ್ಮರು ರೆಕೆಲ್ಲೋ ಲುತ್ರಿಂಗ್, ಅವರ ಹೆಸರು ಬಹಳ ಹೇಳಲಿಕ್ಕೆ ಕಷ್ಟ ಇದೆ, ಅದನ್ನು ಉಚ್ಚಾರ ಮಾಡಬೇಕಿದ್ರೆ ನಾವು 4-5 ಸಲ ಅಭ್ಯಾಸ ಮಾಡಬೇಕಾಗಿದೆ. ರೆಕೆಲ್ಲೋ ಲುತ್ರಿಂಗ್ ನಮ್ಮ ಹತ್ತಿರದ ಕಾರ್ಮಲ್ ಶಾಲೆಯಲ್ಲಿ, ಅಂದರೆ ಕೋಟೆಕಾರ್ ಕಾರ್ಮಲ್ ಆಂಗ್ಲ ಮಾಧ್ಯಮ ಮತ್ತು ಸರ್ಕಾರಿ ಶಾಲೆ ಎರಡೂ ಇದೆ. ಅಲ್ಲಿ ಅವರು ಶಿಕ್ಷಕರಾಗಿ 32 ವರ್ಷಗಳ ಕಾಲ ನಾನು ತಿಳಿದ ಹಾಗೆ ಸೇವೆ ಸಲ್ಲಿಸಿ ನಿವೃತ್ತಿಯನ್ನು ಪಡೆದವರು. ಈ 3 ಮಂದಿಗೂ ನಾವು ಇವತ್ತು ಛೋಟಾ ಮಂಗಳೂರು ಲಯನ್ಸ್ ಮತ್ತು ಲಿಯೋ ಕ್ಲಬ್ಬಿನ ವತಿಯಿಂದ ಅತ್ಯಂತ ಹೃದಯಪೂರ್ವಕವಾದಂತಹ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲರೂ ಚಪ್ಪಾಳೆಯ ಮೂಲಕ ಅವರನ್ನೊಮ್ಮೆ ಅಭಿನಂದಿಸಬೇಕು. ಈ 3 ಮಂದಿ ಶಿಕ್ಷಕರ ಜೊತೆಗೆ ಇದು ಎಲ್ಲ ಶಿಕ್ಷಕರಿಗೆ ಮಾದರಿಯಾಗಲಿ, ಪ್ರೋತ್ಸಾಹವಾಗಲಿ. ಶಿಕ್ಷಕರ ದಿನಾಚರಣೆ ಎನ್ನುವುದು ಗುರುವಿನ ಮಹತ್ವವನ್ನು ತಿಳಿಸುವ ದಿನವಾಗಲಿ ಅಂತ ಹೇಳಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ 3 ಮಂದಿ ಶಿಕ್ಷಕರಿಗೆ ನಾವು ಸನ್ಮಾನವನ್ನು, ಅಭಿನಂದನೆಯನ್ನು ಮಾಡಿದ್ದೇವೆ. ಎಲ್ಲರನ್ನೂ ಮಾತನಾಡಿಸುವಂತಹ ಸಮಯ ಅಲ್ಲ. ಅವರ ಪರವಾಗಿ ಒಬ್ಬರು 2 ಅಥವಾ 3 ನಿಮಿಷದ ಕಿರು ಸಂದೇಶವಾದ ಉತ್ತರವನ್ನು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಛೋಟಾ ಮಂಗಳೂರು ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರು, ಅತಿಥಿ ವರ್ಗದವರು ಮತ್ತು ರಾಜ್ಯಪಾಲರು, ನಮ್ಮ ಪ್ರಶಾಂತರು, ಅವ್ರನ್ನ ತುಂಬ ಪರಿಚಯ ಇದೆ ನನಗೆ. ಹಾಗೆಯೇ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತಾ, ಪ್ರಶಸ್ತಿ ಎಂಬುದು ತಗೊಂಡಾಗ ನಮಗೆ ಜವಾಬ್ದಾರಿ ಜಾಸ್ತಿ. ನನಗೆ ಜವಾಬ್ದಾರಿ ಇದ್ದರಿಗೆ ಪ್ರಶಸ್ತಿ ಸಿಕ್ಕಿದೆ. ಆದರೆ ನಮ್ಮಂಥ ಶಿಕ್ಷಕರು ಎಷ್ಟೋ ಎಳೆಯ ಮರ ಕಾಯಿಯಾಗಿ ಇದ್ದಾರೆ. ಅದೊಂದು ಸಂದರ್ಭ. ಯಾಕಂದರೆ ನಮ್ಮಲ್ಲಿ ಶಿಕ್ಷಕ ಪ್ರಶಸ್ತಿಗೆ ಹಾಕಿ ಅಂತ ಹೇಳುವಾಗ ಯಾರು ಮುಂದೆ ಬರಲಿಲ್ಲ. ಕೊನೆಗೆ ನಮಗಿರುವಂಥ ಸೌಲಭ್ಯವನ್ನು ನಾವು ಉಪಯೋಗ ಮಾಡಬೇಕು. ಗೌರ್ಮೆಂಟ್ ಏನು ಸೌಲಭ್ಯ ಕೊಡ್ತದೆ ಅದು ನಾವು ಉಪಯೋಗ ಮಾಡಬೇಕು. ಆ ರೀತಿಯಲ್ಲಿ ಎಲ್ಲರ ಪರವಾಗಿ ನಾವು ಮಾಡಿದೆವು. ಫಸ್ಟಿಗೆ ಯಾರು ಇಲ್ಲ ಅಂತಿದ್ರು, ಆಮೇಲೆ ನಾನು ಹಾಕಿದೆ. ಅದರಲ್ಲಿ 4 ಜನ ಇದ್ದರು, ಕಾಂಪಿಟೇಷನ್ ಇತ್ತು. ಅದಕ್ಕೆ ತಂಡ ಮಾಡ್ತಾರೆ. ತಂಡ ಮಾಡಿ ಬಂದು ಅದನ್ನು ಪರಿಶೀಲನೆ ಮಾಡಿ ಯಾರಿಗೆ ಕೊಡಬೇಕು, ಏನು ಮಾಡಬೇಕು, ಮಾರ್ಕೆಲ್ಲ ಹಾಕಿ ಅದರ ಮೇಲೆ ಡಿಪೆಂಡ್ ಮಾಡ್ತಾರೆ. ಅದು ಆಯ್ಕೆ ಮಾಡುವಂಥದ್ದು. ಆದರೆ ಇಲ್ಲಿ ಕೂತಂಥ ನಮ್ಮ ಮೇಡಮ್ ಅತಿಥಿಯಾಗಿದ್ದಾರೆ. ಅವರ ಕೆಲವು ಪದವಿಗಳನ್ನೆಲ್ಲ ನೋಡುವಾಗ ತುಂಬ ಖುಷಿಯಾಯಿತು. ಅವರು ಆ ಪದವಿ ಪಡಬೇಕಾದ್ರೆ ನಮ್ಮಂಥ ಪ್ರಾಥಮಿಕ ಶಾಲಾ ಶಿಕ್ಷಕರ ಕಾರಣ ಅಂತ ನಾನು ಖುಷಿ ಪಡ್ತೇನೆ, ಹೆಮ್ಮೆ ಪಡ್ತೇನೆ. ಹಾಗೆಯೇ ನಾವು ಕೂಡ ಮಕ್ಕಳಿಗೆ ವಿದ್ಯೆಯನ್ನು, ಅವರಿಗೆ ಪದವಿಯನ್ನು ಕೊಡುವಂಥದ್ದಲ್ಲ. ಇಂದಿನ ಮಗು ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು, ಪದವಿ ಹೊಂದಿದ್ರೆ ಸಾಲದು, ತನ್ನ ಜೀವನದಲ್ಲಿ ಯಾವ ರೀತಿ ಮುಂದೆ ಬರಬೇಕು, ಆಗ ಇದನ್ನು ನಾವು ಅವರಿಗೆ ತಿಳಿಸುತ್ತಾ ಕೆಲವು ಉದಾಹರಣೆಗಳನ್ನು, ಎಷ್ಟು ಜನ ಈಗ ದೊಡ್ಡ ದೊಡ್ಡ ಜನಗಳು ಹೆಸರು ತುಂಬ ಇದೆ. ಅವರು ಕೆಲವರು 8th ಪಾಸ್ ಆದವರು ಇದ್ದಾರೆ, 10th ಪಾಸ್ ಆದವರು ಇದ್ದಾರೆ, ಡಿಗ್ರಿ 8th ಫೈಲ್ ಆದವರು ಇದ್ದಾರೆ, 10th ಫೈಲ್ ಆದವರು ಇದ್ದಾರೆ, ಡಿಗ್ರಿಯಲ್ಲಿ ಫೈಲ್ ಆದವರು ಇದ್ದಾರೆ. ಆದರೆ ಇವತ್ತು ಉನ್ನತ ಮಟ್ಟದಲ್ಲಿ ಅವರು ರಾರಾಜಿಸಿದ್ದಾರೆ. ಅಂಥವರ ಎಕ್ಸಾಂಪಲ್ ಕೊಟ್ಟು ಇವತ್ತಿನ ಯಾವುದೇ ಮಗುಗೆ ಎಕ್ಸಾಮ್ ನಮಗೆ ಕಷ್ಟ ಅಂತ ಹೇಳೋ ಮಗುಗೆ ಕೆಲವು ಉದಾಹರಣೆಗಳನ್ನು ಕೊಟ್ಟು ಸಮಾಜದಲ್ಲಿ ಗಣ್ಯ ವ್ಯಕ್ತಿಯಾಗುವಂಥ ಒಂದು ಇದನ್ನು ನಾವು ಕಾನ್ಸೆಪ್ಟ್ ಇಟ್ಕೊಂಡಿದ್ದೇನೆ. ಇವತ್ತು ಕೂಡ ಕೆಲವು ಮಕ್ಕಳು ದುಬೈಲೆಲ್ಲ ಇದ್ದಾರೆ. ಅವರು ಕೂಡ ನನಗೆ ಅಲ್ಲಿಂದಲೇ ಇದು ಮಾಡಿ, ಸರ್ ನೀವು ಹೇಳಿದ ಮಾತು ಉಂಟಲ್ಲ, ಇವತ್ತು ನಮಗೆ 100% ಅಚೀವ್ ಮಾಡಲಿಕ್ಕೆ ನೀವೇ ಕಾರಣ ಅಂತ ಹೇಳಿದ್ದಾರೆ. ಹಾಗೆಯೇ ನನಗೆ ವಿದ್ಯೆ ಕಲಿಸಿದಂಥ ಗುರುವರಿಯರಿಗೂ ಮತ್ತು ನಿಮ್ಮಂಥ ಸಂಘ ಸಂಸ್ಥೆಗಳು ನಮ್ಮನ್ನು ಗುರುತಿಸಿ ನಮಗೆ ಸನ್ಮಾನ ಮಾಡಿದ್ದೇನೆ. ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ನಾನು ಅರ್ಪಿಸಿದ್ದೇನೆ. ಹಾಗೆಯೇ ನಾನು ಕೂಡ ಈಗ ನಿಮ್ಮ ಸಂಸ್ಥೆಗೆ ಒಂದು ಇದರಲ್ಲಿ ಇದ್ದೇನೆ, ಇಲ್ಲಂದಿಲ್ಲ. ಇಷ್ಟೋ ತನಕ ನಾನು ಶಾಲೆಯಲ್ಲಿ ಏನು ಸಂಸ್ಥೆ ಹೊರಗಡೆ ನಾನು ಸಮಾಜ ಸೇವೆ ಮಾಡಬೇಕು ಅದನ್ನು ನನ್ನ ಶಾಲೆಯಲ್ಲೇ ಮಾಡ್ತಿದ್ದೆವು. ಯಾವ ಮಗುಗೆ ಏನು
ಯಾವುದರಲ್ಲಿ ಹಿಂದೆ ಕೊರತೆ ಇದೆ, ಯಾವ ಫ್ಯಾಮಿಲಿಗೆ ಕೊರತೆ ಇದೆ ಅದನ್ನು ನಾನು ನೀಗಿಸಿದ್ದೆ ಒಂದನೇದಾಗಿ. ಎರಡನೇದು ಕೌನ್ಸಿಲಿಂಗ್ ಕೂಡ ನಾನು ಮಾಡ್ತಾಯಿದ್ದೇನೆ. ಒಂದನೇಗೆ ನಾನು ಬಿ ಎಡ್ ಸ್ಪೆಷಲ್ ಹಿಂದಿ BA ಮಾಡ್ಕೊಂಡಿದ್ದೇನೆ, ಅದರ ಜೊತೆಗೆ ಫಾಸ್ಟ್ ಲೈಫ್ ಥೆರಪಿ ಇದನ್ನೆಲ್ಲ ಮಾಡಿಕೊಂಡಿದ್ದೇನೆ. ಆದರೆ ನನ್ನ ವೃತ್ತಿ ಇರೋ ಕಾರಣ ನಾನು ಅದನ್ನು ಮುಂದಕ್ಕೆ ಹೋಗಲಿಲ್ಲ. ಕೆಲವು ರೇಖಿ ಕೂಡ ನಾನು ಕೆಲವು ಮಕ್ಕಳಿಗೆ, ಸಣ್ಣ ಸಣ್ಣ ಮಕ್ಕಳಿಗೆ ಏನಾದ್ರು ಪ್ರಾಬ್ಲಮ್ ಬಂದಾಗ ನಾವು ಟ್ಯಾಬ್ಲೆಟ್ ಕೊಡೋಕ್ಕಿಂತ ನಾವು ಸೈಕಿಟ ಈ ಥರದಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಮಾಡಿ ಅವರನ್ನು ಒಂದು ಒಳ್ಳೆಯ ರೀತಿಯ ಚಿಕಿತ್ಸೆ ನೀಡುವಂಥ ಒಂದು ಇದನ್ನು ಕೂಡ ನಾನು ಇಟ್ಟುಕೊಂಡಿದ್ದೆ. ಆದರೆ ನಾನು ವೃತ್ತಿ ಇದ್ದ ಕಾರಣ ನಾನು ಬೇರೆ ಹೊರಗಡೆ ಹೋಗಲಿಲ್ಲ ಅಂತ ಹೇಳಿ ನನಗೆ ಇಷ್ಟು ಸನ್ಮಾನ ಮಾಡಿದರೆ ತುಂಬ ಖುಷಿಯಾಗಿದೆ. ಖುಷಿಯಾಗಿ ನನ್ನ ಈ ಎರಡು ಮಾತನ್ನು ಇಲ್ಲಿಗೆ ನಿಲ್ಲಿಸಿದೆ. ಥ್ಯಾಂಕ್ ಯು. ಅವಕಾಶ ಸಮಯ ಸಿಕ್ಕಿದರೆ 1 ಗಂಟೆ ಕೂಡ ನಿರರ್ಗಳವಾಗಿ ಮಾತನಾಡಬಲ್ಲರು. ಆದರೆ ಸಮಯದ ಮಿತಿಯಲ್ಲಿ ಸಂದೇಶವನ್ನು ಕೊಟ್ಟಿದ್ದಾರೆ. ಅವರಿಗೆ ವಂದನೆಗಳು. 3 ಮಂದಿ ಶಿಕ್ಷಕರಿಗೂ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಲ್ಲ. ನಮ್ಮ ವಸಂತ್ ಮಾಷ್ ಅವರು JCI ಕೊಣಜೆಯ ಸದಸ್ಯರಾಗಿದ್ದಾರೆ ಮತ್ತು ಮೊನ್ನೆ ಅವರಿಗೆ JCI ವತಿಯಿಂದ ಇಬ್ಬರಿಗೆ ಸನ್ಮಾನ ಆಯಿತು ಅಂತ ನಾನು ತಿಳಿತೇನೆ. ಜಯವಂತಿ ಸೋನ್ಸ್ರವರಿಗೆ ಮತ್ತು ನಿಮಗೆ ಇಬ್ಬರಿಗೆ, ವಸಂತ್ ಕುಮಾರ್ ಮಾಸ್ಟ್ರಿಗೆ ಮಾತ್ರ JCI ವತಿಯಿಂದ ಕೊಣಜಿಯಿಂದ ಮೊನ್ನೆ ಶಿಕ್ಷಕರ ಸನ್ಮಾನವನ್ನು ಅವರು ಪಡೆದಿದ್ದಾರೆ. ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈ ಒಂದು ನಮ್ಮ ಚೋಟಮಂಗಳೂರು ಲಯನ್ಸ್ ಮತ್ತು ಲಿಯೋ ಕ್ಲಬ್ ಇದರ ಪ್ರಾಂತೀಯ ಅಧ್ಯಕ್ಷರ ಭೇಟಿ ಮತ್ತು ಶಿಕ್ಷಕರ ದಿನಾಚರಣೆ. ಈಗ ಮೊದಲಿಗೆ ಶಿಕ್ಷಕರ ದಿನಾಚರಣೆ ನಡೀತಾ ಇದೆ. ಇದರ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದಂತಹ ನಮ್ಮ ಉದ್ಘಾಟಕರಾಗಿ ಕಾರ್ಯಕ್ರಮಕ್ಕೆ ಬಂದು ವಿಶೇಷ ಮೆರುಗು ನೀಡಿದಂತಹ ಮಂಗಳೂರು ವಿಶ್ವವಿದ್ಯಾನಿಲಯದ ಮೈಕ್ರೋಬಯಾಲಜಿ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಭಾರತಿ ಪ್ರಕಾಶ್ ಅವರು ತಮ್ಮ ಸಂದೇಶದ ಮಾತುಗಳನ್ನು ನೀಡಬೇಕಾಗಿ. First of all, I would like to congratulate all the teachers who were honored today. I am also a teacher and I have got one more teacher with me, Geeta Rai. She is also from our club, Innerville Club. And it's really nice to see that teachers are getting honored because nowadays job of the teacher is becoming so complex that somehow we have forgotten that we are a teacher and we are doing all kind of work. So we are all experts in multitasking, I think. So for that, definitely everyone should be awarded, not only few, but all needs this recognition. And I also, when madam asked me biodata, very brief profile I had given. I also told madam, please reduce even more whatever you want according to your protocol. But Narayan sir has read the whole thing and it was a little more, I feel. But I really thank you, sir, for reading the whole thing without any. Actually, it wouldn't have been. So, thank you so much once again. The thing is, I am a immediate past president of Innerville Club. That is also the social service organization, we all know. And my husband is a present Rotary president. Twice even I am becoming twice here. We both were once in Sulia and once again now in Mangalore North we have again taken the post here. So when I was in Sulia, I was associated with Lions and Lioness. That time Lioness was the concept. So one of my friends, she had joined Lions Club. Then I asked, where is your lion? So she said, no, I am a lionless lioness. So this is how we were interacting. It's a small place, so we all were interacting. And when I first time, very closely, I noticed, I witnessed the club activity protocols, all very nicely informed, and this should be the schedule. I think in every club we all do that. And when I observed this in Rotary also, it's more or less the same thing. And one thing is, since we have joined the association, this like social organizations like maybe Lions, Lioness, now many things have changed. Now Leo, there is no concept of lioness, I think, no, all are lion. And both male and female can together. Yeah, that is really a good thing because many men sometimes they ask, can we join Innerville Club? So we said, no, it is exclusively ladies club. So, but in Rotary there is a provision that both, like your club, it is happening. And any club, for this today, I am here, it's because of our principal, Professor Anusuya Rai, because she suggested, it seems, to Geeta madam that, okay, you can invite her, I'll give you one good person. So with this, I really thank our madam also that she gave an opportunity to meet you all and notice this and such good program that I could attend and also could honor. This is ಅದು ನನ್ನ ಸುಯೋಗ ಅಂತ ಅಂದ್ಕೊಳ್ತೀನಿ. ಟೀಚರ್ಸ್ಗೆಲ್ಲ ಸನ್ಮಾನ ಮಾಡಿದ್ದು ಈ ಎಲ್ಲ
ಕ್ಲಬ್ಗಳಲ್ಲಿ ನಾವು ಕೆಲಸ ಮಾಡುವಾಗ ಎಲ್ಲೋ ಒಂದು ಕಡೆ ನಮಗೆ ಅನ್ನಿಸ್ತದೆ, ನಾವು ಚಿಕ್ಕವರಿಂದ ಒಂದು ಜಾಬ್ಗೆ ಬಂದು ದುಡಿಲಿಕ್ಕೆ ಶುರುವಾಗುವಾಗ ನಮಗೂ ಒಂದು ಸಮಾಜದ ಋಣ ಇರ್ತದೆ. ನಮಗೆ ಯಾರೆಲ್ಲ ಹೆಲ್ಪ್ ಮಾಡಿರ್ತಾರೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ, ಅವ್ರಿಗೆಲ್ಲರಿಗೂ ನಾವು ಸಮಾಜಕ್ಕೆ ವಾಪಸ್ ಕೊಡೋ ಇದೊಂದು ಸುಯೋಗ, ಇದೊಂದು ಒಳ್ಳೆ ಅಸೋಸಿಯೇಷನ್. ಇದು ನಾವು ಬರ್ತೇವೆ, ಪಾರ್ಟಿ ಮಾಡ್ತೇವೆ, ಗಮ್ಮತ್ತು ಮಾಡ್ತೇವೆ. ನಿನ್ನೆ ಕೂಡ ನಾವು ನಿಮ್ಮ ಲಯನ್ಸ್ ಕ್ಲಬ್ ಅದು ಓಣಂ ಸೆಲಿಬ್ರೇಷನ್ಗೆ ಬಂದಿದ್ವಿ. ನಾವೆಲ್ಲ ಇನ್ವೈಟ್ ಮಾಡಿ ವಸಂತಿ ಕಾಮತ್ ನಮ್ಮ ಕ್ಲಬ್ದ ಈಗಿನ ಪ್ರೆಸಿಡೆಂಟ್, ಹಾಗಾಗಿ ಅಲ್ಲಿ ಸಹ ನೋಟಿಸ್ ಮಾಡಿದೆ. ಸೊ ನಮಗೆ ಸರ್ವಿಸ್ ಫಸ್ಟ್ ಎಲ್ಲರಿಗೆ ಸಹ ಗೊತ್ತಿರೋ ಹಾಗೆ ನಾವು ನಮಗೆ ಬೇಕಾದರೂ ಕೂಡ ನಮ್ಮ ಒಂದು ಗಮ್ಮತ್ತಲ್ಲಿ ಅದು ಸಹ ಪಾರ್ಟ್ ಆಫ್ ದಟ್ ಅಂತ ಅಂದ್ಕೊಂಡು ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಈ ಎಲ್ಲ ಒಂದು ಅಸೋಸಿಯೇಷನಲ್ಲಿ ಏನು ಸಮಾಜ ಸೇವೆ ನಾವೆಲ್ಲದೂ ಮಾಡ್ತೀವಿ. ನಿಮಗೆ ಕೂಡ ಎಲ್ಲರಿಗೂ ಗೊತ್ತಿರ್ಬೋದು, ಮುಂಚೆ ಎಲ್ಲ ತುಂಬ ಕಷ್ಟ ಆಗ್ತಾಯಿತ್ತು. ನಾನು ಸುಳ್ಯದಲ್ಲಿ ಇರುವಾಗ ಒಂದು ಪ್ರೆಸಿಡೆಂಟ್ ನೆಕ್ಸ್ಟ್ ಮಾಡಲಿಕ್ಕೆ ತುಂಬ ಕಷ್ಟಪಟ್ಟಿದ್ದೇನೆ. ನನಗೆ ಬೆಸ್ಟ್ ಪ್ರೆಸಿಡೆಂಟ್ ಅವಾರ್ಡ್ ಸಿಕ್ಕಿದ್ದು ದೂರ, ನಾನೀಗ ನೆಕ್ಸ್ಟ್ ಪ್ರೆಸಿಡೆಂಟ್ ಯಾರಿಗೆ ಮಾಡೋದು ಅಂತ ಒಂದು ತುಂಬ ಕಷ್ಟ ಆಗಿತ್ತು. ಬಟ್ ಈಗ ಹಾಗಲ್ಲ, ಈಗ ನಮ್ಮ ಕ್ಲಬ್ಬಲ್ಲೇ ಆಗಲಿ ಜನ ಮುಂದೆ ಬರ್ತಾ ಇದ್ದಾರೆ. ನಾನಾಗಬೇಕಂದ್ರೆ ತುಂಬ ಕಾಂಪಿಟೇಷನ್ ಇದೆ. ಸೊ ಆ ಒಂದು ಸಮಾಜ ಸೇವೆದು ಅರಿವು ಆಗಿರ್ಬೋದು, ಅಥವಾ ಅವರಲ್ಲಿ ಇರೋ ಸುಮಾರು ಥರದ್ದು ಸ್ಕಿಲ್ಸ್ ಡೆವಲಪ್ಮೆಂಟ್ ಆಗಲಿ ಅಂತ ಮುಂದೆ ಬರೋ ವಿಷಯ ಇರ್ಬೋದು, ಅಥವಾ ಒಂದು ಎಜುಕೇಷನ್ ಜಾಸ್ತಿ ಆಗಿರೋದ್ರಿಂದ ಜನರಿಗೆ ಆ ಒಂದು ಸ್ಟೇಜ್ ಫಿಯರ್ ಆಗಲಿ, ಭಯ ಇಲ್ಲಿ ಅದೆಲ್ಲ ಇಲ್ಲ. ಹಾಗಾಗಿ ನಮ್ಮ ಸಮಾಜ ನಿಜವಾಗ್ಲೂ ಒಂದು ರೀತಿಯಲ್ಲಿ ಮುಂದೆ ಬರ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಥರ ನಿಮಗೆ ಸಹ ಗೊತ್ತಿರ್ಬೋದು, ಒಂದೊಂದು ವಲಯದಲ್ಲಿ ಒಂದೊಂದು ನಾವು ಕ್ಲಬ್ ಮಾಡಿಕೊಂಡು ಸೇವೆಯನ್ನು ಮಾಡ್ತಾ ಇದ್ದೀವಿ. ಆದರೆ ನಾನು ಸಹ ಈಗ ರೀಸೆಂಟಾಗಿ ಲಾಸ್ಟ್ ಇಯರ್ ನನ್ನ ಪ್ರೆಸಿಡೆಂಟ್ಶಿಪ್ ಮುಗ್ದಿರುವಾಗ ನನಗೆ ಗೊತ್ತಾಯಿತು, ನಾವು ಎಷ್ಟೇ ಸರ್ವಿಸ್ ಮಾಡಿದರೂ ಕೂಡ ನಮಗೆ ಯಾವುದು ಅಪೀಲ್ ಬರ್ತದೆ ಅಥವಾ ನಮ್ಮ ನೋಟಿಸ್ಗೆ ಏನು ಬರ್ತದೆ ಅದನ್ನು ಮಾತ್ರ ನಾವು ಮಾಡ್ತಾ ಇದ್ದೇವೆ. ಖಂಡಿತವಾಗಿಲ್ಲ ಸಿನ್ಸಿಯರ್ ಆಗಿ ನಾವು ಮಾಡ್ತಾ ಇದ್ದೇವೆ. ಆದರೆ ದಿಸ್ ಇಸ್ ಜಸ್ಟ್ ಅ ಟಿಪ್ ಆಫ್ ಐಸ್ಬರ್ಗ್. ದಿಸ್ ಇಸ್ ರಿಯಲಿ ಅ ಟಿಪ್ ಆಫ್ ಐಸ್ಬರ್ಗ್. ಇನ್ನೂ ತುಂಬ ಜನರಿದ್ದಾರೆ ಯಾರಿಗೆಲ್ಲ ಸಹಾಯದ ಅವಶ್ಯಕತೆ ಇದೆ, ಅವ್ರಿಗೆ ನಮ್ಮವರೆಗೂ ಬರುವ ಒಂದು ಅವಕಾಶ ಇಲ್ಲದೆ ಇರ್ಬೋದು. ಸೊ ಆ ಥರದ್ದೆಲ್ಲ ಸ್ವಲ್ಪ ಇಂಟೀರಿಯರ್ಸಲ್ಲಿ, ನಾವು ಸಿಟಿಯಲ್ಲಿ ಎಲ್ಲರೂ ಸಹ ಕೆಲಸ ಮಾಡ್ತೇವೆ, ಬಟ್ ಇಂಟೀರಿಯರಲ್ಲಿ ತುಂಬ ಜನ ಇದ್ದಾರೆ, ಅವ್ರಿಗೆ ನಮ್ಮ ಸಹಾಯ ಬೇಕು. ಅಂಥ ಕಡೆ ಆದಷ್ಟು ನಾವು ವಿಲೇಜ್ ಏರಿಯಾದಲ್ಲಾಗಲಿ ಇಂಟೀರಿಯರ್ ರಿಮೋಟ್ ಪ್ಲೇಸಸ್ಸಲ್ಲಿ ಹೋಗಿ ಜನರಿಗೆ ನಾವೆಲ್ಲ ಸಹಾಯ ಮಾಡಿದರೆ ಬಹುಶಃ ಮೇ ಬಿ ಪ್ರತಿ ತಿಂಗಳು ಆಗಲಿಲ್ಲ ಅಂದರೂ ವರ್ಷಕ್ಕೆ 1 ಸತಿ 2 ಸತಿ ಆದರೂ ನಾವು ಹೋಗಿ ಸ್ವಲ್ಪ ವಿಲೇಜ್ ಅಡಾಪ್ಷನ್ ಪ್ರೋಗ್ರಾಮ್ಸ್ ಅಂತ ಈಗ ಎಲ್ಲ ಕಾಲೇಜ್ಗಳಲ್ಲಿ ಮಾಡಿದ್ದಾರೆ. ಆ ಥರ ನಮ್ಮಲ್ಲಿ ಕೂಡ ಆ ಥರ ಅಡಾಪ್ಷನ್ಸ್ ಪ್ರತಿ ವರ್ಷ ನಾವು ಮಾಡಿಕೊಂಡು ಅಥವಾ 1 or 2 ಪ್ರೋಗ್ರಾಮ್ಸ್ ನಾವು ಮಾಡಿದರೂ ಕೂಡ ಈ ಥರದ್ದೊಂದು ಕಾರ್ಯಕ್ರಮ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಜನರವರೆಗೂ ತಲುಪಿ ನಮ್ಮ ಒಂದು ಏಮ್, ಆಬ್ಜೆಕ್ಟಿವ್, ಮೋಟೋ ಏನಿದೆ ಅದನ್ನು ನಾವು ಸಾಧಿಸ್ಬೋದು ಅಂತ ಅನ್ನಿಸ್ತದೆ. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಮಧ್ಯ ನಮಗೆ ಸಹ ಇನ್ವೈಟ್ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀರಿ. ಸೊ ನಿಮ್ಮೆಲ್ಲರಿಗೂ ನಾನು ತುಂಬ ಹೃದಯ ಧನ್ಯವಾದಗಳು ಹೇಳ್ತೇನೆ. ಹಾಗೆ ಗೀತಾ ಮೇಡಮ್ಗೂ ಕೂಡ ಧನ್ಯವಾದ ಹೇಳ್ತೇನೆ. ಬಿಕಾಸ್ ಆಫ್ ಯು ಐ ಕುಡ್ ಅಟೆಂಡ್ ದಿಸ್ ಪ್ರೋಗ್ರಾಮ್ ಆಫ್ ಲಯನ್ಸ್ and I'm very happy to see the club protocol that we all are like siblings in social service. Thank you so much. ಶಿಕ್ಷಕರು ಸನ್ಮಾನಗೊಂಡಾಗ ಅವರಿಗೆ ಸಹಜವಾಗಿ ಅಭಿನಂದಿಸಿದ್ದಾರೆ. ತಾನೂ ಒಬ್ಬ ಸೇವಾ ಸಂಸ್ಥೆಯ ಪ್ರತಿನಿಧಿಯಾಗಿ ಮತ್ತೊಂದು ಸೇವಾ ಸಂಸ್ಥೆಯಾಗಿ ಚೋಟಮಂಗಳೂರು ಲಯನ್ಸ್ ಮತ್ತು ಲಿಯೋ ಕಾರ್ಯಕ್ರಮಗಳಿಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ವಂದನೆಗಳು ಡಾಕ್ಟರ್ ಭಾರತಿ ಪ್ರಕಾಶ್ ಇವರಿಗೆ. ಇದೀಗ ಇಲ್ಲಿಗೆ ನಾವು ಒಂದು ಹಂತದ ಕಾರ್ಯಕ್ರಮ ಅಂದರೆ ಒಟ್ಟಿಗೆ 2 ಹಂತದ ಕಾರ್ಯಕ್ರಮಗಳು ಮುಕ್ತಾಯಗೊಂಡಾಯಿತು. ಇದೀಗ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅಂಗ ಪ್ರಾಂತೀಯ ಅಧ್ಯಕ್ಷರ ಭೇಟಿ ಕಾರ್ಯಕ್ರಮ. ಇದನ್ನು ಈ ಕಾರ್ಯಕ್ರಮದೊಟ್ಟಿಗೆ ಮುಂದುವರಿಸ್ತಾ ಇದೀಗ ನಮ್ಮ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ವರದಿಯನ್ನು ತಮ್ಮ ಮುಂದೆ ಮಂಡಿಸಲಿಕ್ಕಿದ್ದಾರೆ ಕಳೆದ ವರ್ಷದ ನಿಕಟಪೂರ್ವ ಅಧ್ಯಕ್ಷರು ಲಯನ್ ಮಲ್ಲಿಕಾ ಎಸ್ ಭಂಡಾರಿ. Presiding officer, our President Lion Geeta S. Hegde, today's chief guest, our dynamic leader, our region chairperson, Lion Lakshman Kulal, dignitaries on and off the dais, and Lions, Leos, guests and invitees. Our club is progressing well with the various activities under the able guidance of and direction of our President Lion Geeta S. Hegde. Our club installed on July 19th, 2022 at Gatti Samaja Bhavana Tokkottu by Lion Kudpi Arvind Shene, Chief Coordinator GLT. Uploaded my LCA on time, conducted regular meeting and BOD meeting, attended more number of members for district cabinet installation and also attended PSC seminar at Lion Seva Mandira Malikatte under able leadership of our region chairperson Lion Lakshman Kulal on time. Celebrated and observed calendar of events meaningful way, attended cabinet meeting by cabinet members. Celebrated Independence Day and Vanamahotsav at Bala Samrakshana Kendra Kuttar and Adamya Chetana School Ullala.
distributed food, vegetables for Bala Samrakshana Kendra Kuttar and fruits, sweets for special children at Adamya Chetana School, Ullala. And also honored students who got highest marks in a PUC exam during April 2021 towards Pratibha Puraskara. Provided water purifier for the school children on the occasion of installation ceremony, and also provided tabla for the artist. Conducted health camp every second Tuesday at our Lions Health Center with Venapaya Hospital's doctors, and conducted diabetic checkup regularly, and also general health checkup for the public and school children regularly. Today with the seminar and region chairman visit, we are honoring retired teachers towards Teacher Day program. All our service projects and other programs was highlighted through local TV channel like Posakural News Channel. My sincere thanks to Lion Lakshman Shanai who supported us for all our service activities, and all the fine members of our club for their kind support in this last 3 months, and expected the same in the future too. Like Jai Lionism. ಮಲ್ಲಿಕ ಎಸ್ ಭಂಡಾರಿಯವರಿಗೆ ತಮ್ಮ ವರದಿಯನ್ನು ಚುಟುಕಾಗಿ ಮಂಡಿಸಿದ್ದಾರೆ. ಇದೀಗ ಕಾರ್ಯಕ್ರಮದ ಮುಂದಿನ ಹಂತವಾಗಿ ನಮ್ಮ ಪ್ರಾಂತೀಯ ಅಧ್ಯಕ್ಷರ ಭೇಟಿ ಕಾರ್ಯಕ್ರಮ. ಪ್ರಾಂತೀಯ ಅಧ್ಯಕ್ಷರನ್ನು ತಮ್ಮ ಮುಂದೆ ಪರಿಚಯ ಮಾಡಿಕೊಡಬೇಕಾಗಿ ನಮ್ಮ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ಮಾಜಿ ಅಧ್ಯಕ್ಷರು ಲಯನ್ ಹರಿಣಾಕ್ಷಿ ವಿ ಕೊಲ್ಯ ಇವರಲ್ಲಿ. ಲಯನ್ಸ್ ಕ್ಲಬ್ಬಿನ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಲಯನ್ಸ್ ಬಂಧುಗಳೇ ಹಾಗೂ ಶಿಕ್ಷಕರೇ, ಎಲ್ರಿಗೂ ಸಂಜೆಯ ಶುಭ ವಂದನೆಗಳು. ನಮ್ಮ ಇವತ್ತಿನ ಮುಖ್ಯ ಅತಿಥಿ ನಮ್ಮೆಲ್ಲರ ನೆಚ್ಚಿನ ನಾಯಕ ಲಯನ್ ಲಕ್ಷ್ಮಣ್ ಕುಲಾಲ್ ಅಗ್ರಬೈಲ್ ಅವರ ಕಿರುಪರಿಚಯವನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಮೂಲತಃ ಲಯನ್ಸ್ ಕ್ಲಬ್ ಬಂಟ್ವಾಳದ ಸದಸ್ಯರಾಗಿರುವ ಇವರು ಲಯನ್ಸ್ ಕ್ಲಬ್ ಬಂಟ್ವಾಳದ ಕಾರ್ಯದರ್ಶಿ, ಕೋಶಾಧಿಕಾರಿ ಮತ್ತು ಅಧ್ಯಕ್ಷರಾಗಿ ಉತ್ತಮ ಸೇವೆಯನ್ನು ಸಲ್ಲಿಸುವುದರೊಂದಿಗೆ ಜಿಲ್ಲಾ ಸಂಪುಟದಲ್ಲೂ ಯೂತ್ ಎಂಪರರ್ ಮತ್ತು ರೂರಲ್ ಡೆವಲಪ್ಮೆಂಟ್ ಸಂಚಾಲಕರಾಗಿ ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಜಾಯಿಂಟ್ ಸೆಕ್ರೆಟರಿಯಾಗಿ ಉತ್ತಮ ಕಾರ್ಯವನ್ನು ನಿರ್ವಹಿಸಿರುವರು. ಇವರು ಅಧ್ಯಕ್ಷರಾಗಿರುವ ಸಮಯದಲ್ಲಿ ಜಿಲ್ಲೆಯಲ್ಲಿ 2ನೇ ಸ್ಥಾನವನ್ನು, ಉತ್ತಮ ಸೇವಾ ಕಾರ್ಯಕ್ರಮ ಮತ್ತು ಉತ್ತಮ ಆಡಳಿತದಲ್ಲೂ 2ನೇ ಸ್ಥಾನವನ್ನು ಪಡೆದಿರುತ್ತಾರೆ. ಇವರ ನಿರಂತರ ಸೇವೆಯನ್ನು ಜಿಲ್ಲೆ ಮನಗಂಡು ಉತ್ತಮ ಅಧ್ಯಕ್ಷ ಜಿಲ್ಲೆಯಲ್ಲಿ ಕ್ಲಬ್ಬಿಗೆ 2ನೇ ಸ್ಥಾನ ಅಲ್ಲದೆ RLTT ಪದವಿಯನ್ನು ಪಡೆದಿರುತ್ತಾರೆ. ಪತ್ನಿ ಕವಿತಾ ಮತ್ತು ಮಗ ಆದಿತ್ಯ RNS ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ವ್ಯಾಸಂಗ ಮಾಡುತ್ತಿದ್ದಾನೆ. ಮಗಳು ಧನ್ಯ 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಳೆ. ಪತ್ನಿ ಮಕ್ಕಳೊಂದಿಗೆ ಸುಖ ಸಂಸಾರವನ್ನು ನಡೆಸುತ್ತಾ ಹಲವಾರು ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ನಮಗೆಲ್ಲರಿಗೂ ಸ್ಫೂರ್ತಿದಾಯಕರಾಗಿ ಸಹಕಾರವನ್ನು ನೀಡುತ್ತಿರುವ ಲಯನ್ಸ್ ಲಕ್ಷ್ಮಣ್ ಕುಲಾಲ್ ಅಗ್ರಬೈಲ್ ಸರ್ವಶಕ್ತನಾದ ದೇವರು ನಿಮಗೂ ನಿಮ್ಮ ಕುಟುಂಬಕ್ಕೂ ಉತ್ತಮ ಆರೋಗ್ಯ ಮತ್ತು ಆಯುಷ್ಯವನ್ನು ನೀಡಲಿ ಎಂದು ಎಲ್ಲರ ಪರವಾಗಿ ಪ್ರಾರ್ಥಿಸುವೆವು. ಈ ಪ್ರಾಮುಖ್ಯದಲ್ಲಿ ಇವತ್ತು ನಮ್ಮೊಂದಿಗೆ ಸುದೀರ್ಘವಾದಂತಹ ಕಾರ್ಯಕ್ರಮ, 3-4 ತರಬೇತಿ ಕಾರ್ಯಕ್ರಮಗಳು, ಅದರ ಮಧ್ಯದಲ್ಲಿ ಶಿಕ್ಷಕರ ದಿನಾಚರಣೆ, ಇದೀಗ ಪ್ರಾಂತೀಯ ಅಧ್ಯಕ್ಷರ ಭೇಟಿ. ಈ ಭೇಟಿಯನ್ನು ತಮ್ಮ ಮಾತುಗಳ ಮೂಲಕವಾಗಿ ನಡೆಸಿಕೊಡಬೇಕಾಗಿ ನಮ್ಮ ಪ್ರಾಂತೀಯ ಅಧ್ಯಕ್ಷರಾಗಿ, ಪ್ರಾಂತೀಯ ನಾಯಕರಾಗಿ ಮಾರ್ಗದರ್ಶನ ನೀಡುತ್ತಿರುವಂತಹ ಲಯನ್ ಲಕ್ಷ್ಮಣ್ ಕುಲಾಲ್ ಅಗ್ರಬೈಲ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಹಲವಾರು ಉತ್ತಮ ಸೇವೆ ನಡೆಯುವಂಥ ಒಂದು ದೊಡ್ಡ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಿರುವಂಥ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾದಂಥ ಗೀತಾ ಹೆಗ್ಡೆ ಅವರೇ, ವೇದಿಕೆಯಲ್ಲಿರುವಂಥ ದರ್ಶಿಗಳೇ, ಅತಿಥಿಗಳೇ ಹಾಗೂ ಎಲ್ಲ ಈ ಕ್ಲಬ್ಬಿನ ಸೆಕ್ರೆಟರಿ ಮತ್ತು ಟ್ರೆಜರರ್ ಅವರೇ, ಝೋನ್ ಎನ್ವೈ ಅವರೇ ಹಾಗೂ ನಮ್ಮ ಜಿಲ್ಲೆಯ ಗ್ಯಾಟ್ ಟೀಮ್ ಹಾಗೂ GLT ಹಾಗೂ LCF ಈ ಬಗ್ಗೆ ಇವಾಗ ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಎಲ್ಲ ನನ್ನ ಮಿತ್ರರೇ, ಎಲ್ಲ ಈ ಕ್ಲಬ್ಬಿನ ಲಯನ್ ಬಂಧುಗಳೇ, ಲಿಯೋ ಬಂಧುಗಳೇ, ಎಲ್ರಿಗೂ ನಮಸ್ತೆ. ನಾನು ಅಣ್ಣಕ್ಷಿ ಅವರಿಗೆ ಉತ್ತಮ ಪರಿಚಯ ಮಾಡಿದ್ದಕ್ಕೆ ನಾನು ಧನ್ಯವಾದ ಸಲ್ಲಿಸಿದ್ದೇನಕ್ಕ. ಅಧ್ಯಕ್ಷ ಇರುವಾಗ ನನಗೆ ಅವರಿಗೆ ಪರಿಚಯ ಆಗಿದೆ, ಆಗ ಅದು ಈಗ ಮುಂದುವರಿತಾ ಕೂಡ ತುಂಬ ಥ್ಯಾಂಕ್ಸ್ ಅಕ್ಕ. ನಮ್ಮ ಈ ಚೋಟಮಂಗಳೂರು ಕ್ಲಬ್ಬು ಸೇವೆಯಲ್ಲಿ ಯಾವಾಗಲೂ ತುಡಿತಾ ಇದೆ ಅವರಿಗೆ. ನಾನು ಎಲ್ಲ ಕಡೆ ನೋಡ್ತಾ ಇದ್ದೇನೆ, ಎಲ್ಲ ಕಡೆ ಕೂಡ ಚೋಟಮಂಗಳೂರಿನ ಪ್ರತಿಯೊಬ್ಬ ಸದಸ್ಯರು ಒಂದೊಂದು ಕಡೆ ಇರ್ತಾರೆ. ಯಾವುದೇ ಕಾರ್ಯಕ್ರಮ ಇರಲಿ,
ಜಿಲ್ಲೆಯಲ್ಲಿ ಇರಲಿ, ನಮ್ಮ ಬಂಟ್ವಾಳ ಲಯನ್ಸ್ ಕ್ಲಬ್ ಇರಲಿ, ರಿಯಾಕ್ಷನ್ ಬಂದಾದ್ರೂ ಹೋಗ್ತಾರೆ. ಸತ್ಯನ್ ಅಲ್ವಾ? ಸತ್ಯನ್ನ ನಾನು ಏನಾದರೂ ಕಾರ್ಯಕ್ರಮ ಇದ್ದರೆ ನನಗೆ ಅರ್ಜೆಂಟ್ ಉಂಟು, ನಾನು ಬಂದು ನಿಮ್ಮಲ್ಲಿ ಭೇಟಿಗೆ ಹೋಗ್ತೇನೆ. ದಟ್ ಈಸ್ ಇಂಪಾರ್ಟೆಂಟ್. ಯಾಕಂದರೆ ಆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸೋದು ಮುಖ್ಯವಾಗಲು. ಜಿಲ್ಲೆಯಲ್ಲಿ ಹಲವಾರು ಈವೆಂಟ್ಸ್ ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ನಾವು ಏನೆಲ್ಲ ನಾವು ಪ್ರಯೋಜನ ಪಡಿಬೋದು ಅಂತೇಳಿ ಅದಕ್ಕೆ ನಮ್ಮ ಗೀತಕ್ಕ, ನಮ್ಮ ಮಲ್ಲಿಕಕ್ಕ, ಸತೀಶಣ್ಣ ಮೇಡಮ್ ನೀವೆಲ್ಲ ಸಾಕ್ಷಿ. ಯಾಕೆಂದರೆ ಅಲ್ಲಿ ಕಾರ್ಯಕ್ರಮಗಳ ಬಗ್ಗೆ ಅನುಭವ ನಮಗೆ ಬರ್ತದೆ. ಆ ಅನುಭವವನ್ನು ನಾವು ನಮ್ಮ ಕ್ಲಬ್ಬಿನಲ್ಲಿ ನಮ್ಮ ಸದಸ್ಯರೊಂದಿಗೆ ಹಂಚಿಕೊಂಡ್ರೆ ಅದರ ಪ್ರಯೋಜನ ಪಡಿಬೋದು. ಈಗಾಗಲೇ GMT ಅವರು, GLT ಅವರು ಮತ್ತು LCFನ ಕೋಆರ್ಡಿನೇಟರ್, ಹಾಗೆ ನನ್ನ ಫ್ರೆಂಡ್ ನಮ್ಮ ಸದಸ್ಯರು ಎಡಪಡಿತರವರು ಎಲ್ಲರ ಬಗ್ಗೆ ಹೇಳಿದರು. ನಾವು ಯಾವ ರೀತಿ ಬೇಕು, ಯಾವ ರೀತಿ ಇರಬೇಕು ಕ್ಲಬ್ಬಲ್ಲಿ, ನಮ್ಮ ಸದಸ್ಯರನ್ನು ಹೇಗೆ ಹೆಚ್ಚು ಮಾಡಬೇಕು, ಸದಸ್ಯತ್ವ ನಾವು ಯಾಕೆ ಕೊಡಬೇಕಂತೇಳಿ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಈ ವರ್ಷದ ಜಿಲ್ಲಾ ಗವರ್ನರ್ ಅವರು ತುಂಬ ಫಾಸ್ಟ್ ಅಂದರೆ ನಮಗೆ ಒಂದೇ ತಿಂಗಳಲ್ಲಿ 135 MJF ಆಗಿದೆ. ಅದೇ ಒಂದು ನಮಗೆ ನಿದರ್ಶನ. ನಮ್ಮ ಭಾರತ ದೇಶದಲ್ಲಿ ಪ್ರಥಮವಾಗಿ ಬಂದಿದ್ದಾರೆ ನಮ್ಮ ರಾಜ್ಯಪಾಲರು. ನಿನ್ನೆ ದಿನ ಓಣಂ ಕಾರ್ಯಕ್ರಮ ಇತ್ತು. ಆ ಓಣಂ ಕಾರ್ಯಕ್ರಮದಲ್ಲಿ ಪ್ರಥಮ ಈವೆಂಟ್ ಎಲ್ಲರೂ ಎಣಿಸಿದ್ದಾರೆ. ಓಣಂ ಅಂದರೆ ಒಂದು ಕೇರಳದ ಒಂದು ಹಬ್ಬ, ಅಷ್ಟು ಅವರು ಹೇಳುದು, ಅವರೇ ಅಲ್ಲಿಯ ಕೋಆರ್ಡಿನೇಟರ್ ಹೇಳುದು ಅಷ್ಟು ದೊಡ್ಡದಾಗಲಿಕ್ಕಿಲ್ಲ ಅಂತ. ಬಟ್ ನಿನ್ನೆ ಕಾರ್ಯಕ್ರಮ ಯಶಸ್ವಿಯಾಗಿದೆ, ತುಂಬ ಯಶಸ್ವಿಯಾಗಿದೆ. ಗೀತಕ್ಕನವರು, ಅರುಣಾಕ್ಷಕ್ಕನವರು 4 ಜನ ಓಡಿಕೊಂಡು ಬರ್ತಾ ಇದ್ದಾರೆ. ಎಷ್ಟು ಗಂಟೆಗೆ? 2:30 ಗಂಟೆಗೆ ಅಲ್ಲಕ್ಕ. ಯಾಕೆ? ಅಲ್ಲಿ ಒಂದು ಕಾರ್ಯಕ್ರಮ ಇದೆ, ಹೂಗಳ ಪೂಕಲಂ, ರಂಗೋಲಿ ಹಾಕ್ಲಿಕ್ಕೆ. ಆದರೂ ಕೂಡ 2:30 ಗಂಟೆಗೆ ಬಂದು 4 ಗಂಟೆ ಮುಗಿಸಿದ್ದಾರೆ. ಅಷ್ಟು ಒಳ್ಳೆ ಕಾರ್ಯಕ್ರಮ ಅದು. ಖುಷಿ ಆಗಿದೆ. ನಾವು ಅದೇ ಬೇಕು, ನಮಗೆ ಮನಸ್ಸಿಗೆ ಖುಷಿ ಬೇಕು. ಯಾವಾಗಲೂ ನಾವು ಅಲ್ಲಿ ಏನು ಮಾಡಿದ್ದೇವೆ ಬಹುಮಾನ, ಮತ್ತೆ ನಾವು ಮಾಡಿದ ಕೆಲಸದಲ್ಲಿ ನಮಗೆ ಖುಷಿ ಬೇಕು, ಅದು ನಮಗೆ ಸಂತೋಷ ನೀಡ್ತದೆ ಯಾವಾಗಲೂ. ಹಾಗೆ ಇಲ್ಲಿ ಒಂದು ಅಷ್ಟೊಂದು ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮ ನಾವೆಲ್ಲರೂ ಖುಷಿ ಪಟ್ಟಿದ್ದೇವೆ. ಎಲ್ಲರೂ ಟೀಚರ್ಸ್ ಡೇ, ಹಾಗೆ ಗೆಸ್ಟ್ ಸೆಮಿನಾರ್, RC ವಿಸಿಟ್ ಎಲ್ಲ ಒಂದು ಸಮ್ಮಿಲನ ಆಗಿ ನಮಗೊಂದು ಹೊಸ ಒಂದು ಅನುಭವವನ್ನು ಕೊಡ್ತಾ ಇದೆ. ಒಂದೇ ಕಾರ್ಯಕ್ರಮದಲ್ಲಿ ಏನೆಲ್ಲ ಮಾಡ್ಬೋದು ಅಂತೇಳಿ. ಇದು ನಮ್ಮ ಅಲ್ಲ ಸರ್, ನಮ್ಮ ಸೀರಿಯಲ್ದವರು ಅದರ ಬಗ್ಗೆ ತುಂಬ ಅನುಭವ ಇದ್ದಾರೆ. ಅವರು ಅದರ ಬಗ್ಗೆ ಎಲ್ಲ ಗೊತ್ತುಂಟು ಅವರಿಗೆ. ಈ ರೀತಿಯಲ್ಲಿ ನಮ್ಮ ಎಲ್ಲ ಕ್ಲಬ್ಗಳು ಎಲ್ಲ ಸೇವೆಯನ್ನು ಮಾಡ್ತಾ ಹೋದರೆ ನಮ್ಮ ಸದಸ್ಯರನ್ನು ನಮ್ಮ ಜಿಲ್ಲೆಯಲ್ಲಿ ಪರಿಚಯಿಸ್ಬೋದು. ನಮ್ಮ ಸದಸ್ಯರನ್ನು ಆದಷ್ಟು ಜಿಲ್ಲೆಗೆ ಕೊಡಬೇಕು. ಯಾರಾದರೂ ಅದು DC ಮಾಡಿದರೆ ಅಲ್ಲಿ ಜಿಲ್ಲೆಯಲ್ಲಿ ಏನು ಕಾರ್ಯಕ್ರಮ ಆಗ್ತದೆ ಅಂತೇಳಿ ಗೊತ್ತಾಗ್ತದೆ. ಕ್ಲಬ್ಬಿನಲ್ಲಿ DC ಆಗದಿದ್ದರೆ ಕ್ಲಬ್ಬಿಗೆ ನಾವು ಸೀಮಿತ ಆಗ್ತೇವೆ. ಡಿಸ್ಟಿಕ್ಕಿನ ನಮಗೆ ಸಂಬಂಧ ಕಡಿಮೆ ಆಗ್ತದೆ. ಇದು ನನ್ನ ಅನುಭವ ಹೇಳಿದ್ದು ನಾನು. ನಮ್ಮ ಮೊದಲು ಬಂಟ್ವಾಳ ಲಯನ್ಸ್ ಕ್ಲಬ್ಬಲ್ಲಿ ಡಿಸ್ಟಿಕ್ಕಿಗೆ ಹೋಗೋದು ಭಾರಿ ಕಡಿಮೆ. ಎಲ್ಲ ಕಡೆ ಸೇರ್ತಾರೆ. ಅಥವಾ ಇಂಥದ್ದು ನಾಡ್ದೇವು ಈದ್ ಕಾರ್ಯಕ್ರಮ ಇದೆ, ಅದರ ಕಲ್ಚರಲ್ ಕಾಂಪಿಟೇಷನ್ ಇದೆ, ದೀಪಾವಳಿ ಬರ್ತದೆ, ಕ್ರಿಸ್ಮಸ್, ಇವೆಲ್ಲ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಎಲ್ಲ ಸದಸ್ಯರನ್ನು ಒಂದು ಮುಕ್ತವಾಗಿ ಬೆರೆಯುವಂಥ ನಮಗೆ ಅವಕಾಶ ಕೊಡುವಂಥ ಒಂದು ವ್ಯವಸ್ಥೆ. ಇಲ್ಲಿ ನಮ್ಮ ನೋವು ನಲಿವು, ನಮ್ಮ ಒಬ್ಬರ ಪರಿಚಯ, ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಂಬಂಧ ಅಲ್ಲಿ ಬೆರೆಯುತ್ತದೆ. ಅದಕ್ಕೋಸ್ಕರ ನಾವು ನಮ್ಮ ಜಿಲ್ಲೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ನಾನು ನಮ್ಮ ಛೋಟಾ ಮ್ಯಾಂಗ್ಳೂರ್ ಲಯನ್ಸ್ ಕ್ಲಬ್ಬಿನ ಎಲ್ಲ ಸದಸ್ಯರನ್ನು ನಾನು ವಿನಂತಿ ಮಾಡ್ತಿದ್ದೇನೆ. ಹಾಗೆಯೇ ಮಲ್ಲಿಕಕ್ಕ ಇವಾಗ ಜುಲೈ 1ರಿಂದ ಈಗ ತನಕ ಸೇವೆಯನ್ನು ಇವಾಗ ಪಟ್ಟಿ ಮಾಡಿ ಹೇಳಿದರು. ಎಲ್ಲ ಸೇವೆ ಆಗಿದೆ, ಇಲ್ಲಿ ಎಲ್ಲ ಸೇವೆ ಆಗಿದೆ. ನಾವೊಂದು ಇಲ್ಲಿ 30 ವರ್ಷದ ಈ ಕ್ಲಬ್ಬು 32 ಸದಸ್ಯರು ಇದ್ದೀರ ಅಂತ ಹೇಳಿದ್ರೆ, ಆದರೂ ಕೂಡ 32 ಸದಸ್ಯರಿಂದ ಇಷ್ಟು ಸೇವೆ ಆಗುತ್ತೆ ಅಂತ ಹೇಳಿದರೆ, ನಮ್ಮಲ್ಲಿ 90 ಮೆಂಬರ್ಸ್ ಇದ್ದಾರೆ, ನಮ್ಮದು ಕೂಡ ಹಾಗೆ ಆಗ್ತದೆ. ಇಷ್ಟೇ ಸೇವೆ ಆಗ್ತದೆ, ಅದರ ಸಂಖ್ಯೆ ಹೆಚ್ಚಿದೆ. ನಮ್ಮಲ್ಲಿ ಸೇವೆಯನ್ನು ಮಾಡಿದರೆ ನಮಗೊಂದು ಸಂತೋಷ. ಯಾಕೆಂದರೆ ನಾವು ಅವರಿಗೆ ಸೇವೆ ಮಾಡಿದೆ ಅಂತೇಳಿ ನಾವು ಪರಿಚಯ ಆಗ್ತದೆ ಮತ್ತೊಬ್ಬರಿಗೆ. ಇವೆಲ್ಲ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಮತ್ತು ಈ ವರ್ಷದ ನಮ್ಮ DG ಅವರ ಲವ್ ಕೇರ್ ಶೇರ್ ಇದರ ಬಗ್ಗೆ ಈಗಾಗಲೇ ತುಂಬ ವಿವರಿಸಿದ್ದಾರೆ. ಏನೆಲ್ಲ ಹೇಳಿದ್ದಾರೆ GMT ಅವರು, ಗ್ಯಾಡ್ ಟೀಮ್ನವರು, LCFನವರು ಏನೆಲ್ಲ ಹೇಳಿದ್ದಾರೆ ಅದನ್ನು ನಾವು ಪಾಲಿಸಿದರೆ ನಮ್ಮ ಜಿಲ್ಲೆ ಉತ್ತಮವಾಗಿ ಸಾಧನೆ ಮಾಡಬಹುದು. ನಮ್ಮ ರೀಜನ್ ಕೂಡ ಅದರಲ್ಲಿ ಸಾಧಿಸ್ಬೋದು. ತಾಲೂಕು ನಮ್ಮ ಕ್ಲಬ್ ಕೂಡ ಒಂದು ಹಂತಕ್ಕೆ ಬರ್ಬೋದು ಅಂತೇಳಿ ನಾನು ಹೇಳ್ತಾ ಇದ್ದೇನೆ. ಹಾಗೆ ನಮ್ಮ ರೀಜನ್ ಕಾನ್ಫರೆನ್ಸ್
ರೀಜನ್ ಚೇರ್ಮನ್ ಆದರೆ ಒಂದು ಇರೋದು ರೀಜನ್ ಕಾನ್ಫರೆನ್ಸ್ ಅಂತೇಳಿ, ಅದಲ್ಲ. ನಮ್ದು ಈ ಸಲ ಸ್ಪೋರ್ಟ್ಸ್ ಇದೆ, ಕ್ರಿಕೆಟ್ ಇದೆ ಎಡಿಷನಲ್ ಆಗಿ. ಅದನ್ನು ನಮ್ಮ ರೀಜನ್ ಕಾನ್ಫರೆನ್ಸ್ ನವೆಂಬರ್ 26 ಆದರೆ ಅದರ ನಂತರ ಮಾಡುವ, ನಾವು ಎಲ್ಲ ಸೇರಿ ಮಾಡುವ. ಒಂಥರ ಝೋನ್ ಸೋಷಿಯಲ್ ಹೇಗಿದೆ ಆ ರೀತಿ ಮಾಡಬೇಕಂತ ಯೋಚನೆ ಇದೆ ವಿಜಯ್ ಮತ್ತು ಸಿರಿಲ್ರವರೇ. ಬಂಟ್ವಾಳದಲ್ಲಿ ಮಾಡುವಂಥ ಯೋಚನೆ ಇದೆ. ನಮ್ಮ ರೀಜನ್ನ ಎಲ್ಲ ಕ್ಲಬ್ಗಳು ಎಲ್ಲ ಸದಸ್ಯರಲ್ಲಿ ಭಾಗವಹಿಸಬೇಕು. ಅದರಲ್ಲಿ ಒಂದೇ ಕುಟುಂಬವಾಗಿ ಬೆರೆಯುವ ನಾವಲ್ಲಿ ಆ ದಿವಸ ಒಂದು ದಿವಸ ಕಾರ್ಯಕ್ರಮ ಬಂಟ್ವಾಳದಲ್ಲಿ ಮಾಡುವಂಥ ಯೋಚನೆ ಇದೆ. ದೊಡ್ಡ ಗ್ರೌಂಡ್ ಇದೆ, ಅಲ್ಲಿ ಎಲ್ಲ ವ್ಯವಸ್ಥೆ ಎಲ್ಲಿದೆ. ನಾವು ಅದರ ಬಗ್ಗೆ ನಾವು ಅದೊಂದು ಟೀಮ್, ನಾವು ಝೋನ್ ಕಮಿಟಿ, ನಮ್ಮ ರೀಜನ್ ಕಮಿಟಿ ಮಾಡಿದ್ದೇವೆ. ಅದರಲ್ಲಿ ಈಗಾಗಲೇ ನಾವು ರೀಜನ್ ಕಾನ್ಫರೆನ್ಸ್ ಕಮಿಟಿಯನ್ನು ಮಾಡಿದ್ದೇವೆ. ಆ ರೀಜನ್ ಕಾನ್ಫರೆನ್ಸ್ ಕಮಿಟಿಯ ಅಧ್ಯಕ್ಷರಾಗಿ ಮನೋರಂಜನ್ KR ಅವರನ್ನು ನಾವು ಆಯ್ಕೆ ಮಾಡಿದ್ದೇವೆ. ಕಾರ್ಯದರ್ಶಿಯಾಗಿ ತಬೋಧನ್ ಶೆಟ್ಟಿ ಇದ್ದಾರೆ, ಟ್ರೆಸರರ್ ಆಗಿ ಉಮೇಶ್ ಸಾಲ್ಯಾನ್ ಇದ್ದಾರೆ, ಹಾಗೆ PRO ಆಗಿ ಜಗದೀಶ್ ಎಡಬಾಡ್ತಾ ಇದ್ದಾರೆ. ಹಾಗೆ ಬೇರೆ 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 ನಾವು ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಎಲ್ಲ ಕ್ಲಬ್ಗಳಿಗೆ ನಾವು ಜವಾಬ್ದಾರಿ ಕೊಟ್ಟಿದ್ದೇವೆ. ನಮ್ಮ ಕ್ಲಬ್ಬಿನ ಅಧ್ಯಕ್ಷರು ನಮಗೊಂದು ಪಟ್ಟಿ ಕೊಟ್ಟಿದ್ದಾರೆ, ಚೋಟಮಂಗಳೂರಿನ ಸದಸ್ಯರನ್ನು ಸೇರಿಸಬೇಕಂತೇಳಿ. ನಾವು ಪಟ್ಟಿ ಸ್ವೀಕಾರ ಮಾಡಿದ್ದೇವೆ ಮೇಡಮ್. ಅದರಲ್ಲಿ ಬೇರೆ ಬೇರೆ ನಾವು ಜವಾಬ್ದಾರಿ ಕೊಟ್ಟಿದ್ದೇವೆ. ಬೇಗದಲ್ಲೇ ನಾವು ಅಲ್ಲೆಲ್ಲಿ ಸಭೆಯನ್ನು ಮಾಡ್ತಾ ಇದ್ದೇವೆ, ಯಾಕೆಂದರೆ ಯಾವ ರೀತಿ ನಾವು ಮಾಡಬೇಕಂತೇಳಿ. ನಮ್ಮದು ಉದ್ದೇಶ ಝೋನ್ ಕಾನ್ಫರೆನ್ಸ್, ಇದು ರೀಜನ್ ಕಾನ್ಫರೆನ್ಸ್ ಒಂದೇ ಅಲ್ಲ. ಈ ವರ್ಷ ಜೂನ್ 30ರವರೆಗೆ ನಾವು ಹೇಗೆ ಆಕ್ಟಿವ್ ಇರಬೇಕಂತೇಳಿ, ಜೂನ್ 30ರವರೆಗೆ ನಾವು ಹೇಗೆ ಸಂತೋಷದಲ್ಲಿ ಇರಬೇಕಂತೇಳಿ, ಅದೇ ನಮ್ಮ ಮುಖ್ಯ ಉದ್ದೇಶ ಅಷ್ಟೇ. ನಾವು ನಮ್ಮನ್ನು ಹೇಗೆ ತೊಡಗಿಸ್ಕೊಳ್ಬೇಕು, ಯಾವ ರೀತಿ ತೊಡಗಿಸ್ಬೇಕು, ಎಲ್ಲ ರೀತಿಯಲ್ಲಿ ಯಾವ ರೀತಿ ನಾವು ಸೇವೆ ಮಾಡಬೇಕು, ಇದೇ ನಮ್ಮ ಉದ್ದೇಶ. ರೀಜನ್ ಕಾನ್ಫರೆನ್ಸನ್ನು ನಾವು ಇಲ್ಲಿ ಸಜಿಪದ ಅಲ್ಲಿ ಬಜಾರ್ ಆಡಿಟೋರಿಯಂ ಅಂತ ನಾವು ಇಟ್ಕೊಂಡಿದ್ದೇವೆ, ಹೈವೇಯಲ್ಲಿ ದೊಡ್ಡ ಹಾಲ್ ಚೆನ್ನಾಗಿದೆ. ವ್ಯವಸ್ಥೆ ಎಲ್ಲ ಇದೆ, ಬರುವಂಥ ಎಲ್ಲ ವ್ಯವಸ್ಥೆ ಇದೆ. ಚೆನ್ನಾಗಿ ಮಾಡುವ, ಸಂತೋಷದಲ್ಲಿರುವ ಆ ದಿವಸ ನಾವು. ಅದರ ಮೊದಲು ನಾವು ಕ್ರಿಕೆಟ್ ಮತ್ತು ಇದರ ಸ್ಪೋರ್ಟ್ಸಿನ ನಾವು ಡೇಟನ್ನು ಕೊಡ್ತೇವೆ. ಅದೇ ರೀತಿ ಈ ಸಲ ನಾವು ಪೀಸ್ ಪೋಸ್ಟರಿಗೆ ರೀಜನ್ ಲೆವೆಲಿಂದ ನಾವು ಝೋನ್ ವೈಸ್ ನಾವು ಬಹುಮಾನ ಕೊಡ್ತಿದ್ದೇವೆ. ಝೋನ್ಗೆ 3 ಪ್ರೈಸ್ ಕೊಡ್ತೇವೆ. ಝೋನ್ ಲೆವೆಲ್ ನಮ್ಮ 3 ಝೋನ್ ಇದೆ, 3 ಝೋನಿಗೆ 3 ಪ್ರೈಸ್ ಕೊಡ್ತಿದ್ದೇವೆ. ಅದಕ್ಕೆ ಕೊಲ್ನಾಡಿನ ಬಾಲಕೃಷ್ಣ ಶೆಟ್ಟಿ ಅವರು ಕೋಆರ್ಡಿನೇಟರ್ ಆಗಿದ್ದಾರೆ. ಯಾರೆಲ್ಲ ಎಲ್ಲ ಕ್ಲಬ್ನವರು ನೀವು ಮಾಡಿದಂಥ ಪೀಸ್ ಪೋಸ್ಟರ್ನ ಫೋಟೋವನ್ನು ನೀವು ಅವರಿಗೆ ಕಳಿಸಬೇಕು. ಅದರಲ್ಲಿ ಚಾಯ್ಸ್ ಮಾಡ್ತಾರೆ, ಫಸ್ಟ್ ಸೆಕೆಂಡ್ ಥರ್ಡ್ 3 ಫೋಟೋವನ್ನು ಕಳಿಸಿ ನೀವು. ಅದರಲ್ಲಿ 3ಕ್ಕೆ ಬಹುಮಾನ ಕೊಡ್ತಾರೆ ಅವರು. ಅದನ್ನು ನಾವು ನಾಡ್ದು ರೀಜನ್ ಕಾನ್ಫರೆನ್ಸ್ ದಿವಸ ನಾವು ಅದನ್ನು ಹಂಚ್ತೇವೆ. ಸಂತೋಷವಾಗಿದೆ ಈ ಒಂದು ಭೇಟಿ, ರೀಜನ್ ಕಾನ್ಫರೆನ್ಸ್, ರೀಜನ್ ಭೇಟಿ. ಎಲ್ಲ ಸದಸ್ಯರು ಉತ್ತಮ ರೀತಿಯಲ್ಲಿ ನಮಗೆ ಸೇವೆಯನ್ನು ಕೊಡ್ತಾ ಇದ್ದಾರೆ. ನಮ್ಮ ರೀಜನ್ 9 ಈ ಸಲ ಡಿಸ್ಟಿಕಲ್ಲಿ ಒಂದು ಕಾಣುವಂತ ಆಗಬೇಕು. ಯಾಕಂದರೆ ಸೇವೆಯಲ್ಲಿ ನಾವು ಉತ್ತಮ ಸ್ಥಾನ ಬರಬೇಕು. ನಮ್ಮ 10 ಕ್ಲಬ್ಗಳು ಕೂಡ ಬೇರೆ ಬೇರೆ ಲೆವೆಲಲ್ಲಿದ್ದಾವೆ. 3 ಕೆಟಗರಿ ಇದೆ. ಆ 3 ಕೆಟಗರಿಯಲ್ಲಿ ಕೂಡ ಪ್ರಥಮ ಸ್ಥಾನ ಬರುವ ಹಾಗೆ ನಾವು ಪ್ರಯತ್ನಿಸುವ, ಅಂದರೆ ಸೇವೆ ಮಾಡುವ ಅಂತೇಳಿ ನಾವು ಹಂಗೆ ಅವಕಾಶ ಮಾಡಿಕೊಟ್ಟದಕ್ಕೆ ನಮ್ಮ ಕ್ಲಬ್ಬಿನ ಎಲ್ಲ ಅಧ್ಯಕ್ಷರಿಗೆ, ಸದಸ್ಯರಿಗೆ, ಎಲ್ಲರಿಗೂ ನಾನು ವಂದಿಸ್ತಾ ಇದ್ದೇನೆ. ಅವಕಾಶಕ್ಕೆ ವಂದನೆಗಳು. ಒಂದು ಚಿಕ್ಕ ಮೊಮೆಂಟ್ ಕೊಡ್ತಾ ಇದ್ದೇನೆ, 1 ನಿಮಿಷ. ಪ್ರೀತಿಯನ್ನು ಹಂಚು ಎನ್ನುವಂತಹ ತಾತ್ವಿಕ ಸಂದೇಶ ಎಲ್ಲರನ್ನೂ ಸಂತೋಷ ಪಡಬೇಕು, ನಾವು ಸಂತೋಷವಾಗಿರಬೇಕು. ಇತರರನ್ನು ಸಂತೋಷ ಪಡಿಸುವ ಮೂಲಕ ತನ್ಮೂಲಕ ನಮ್ಮ ತೃಪ್ತಿಯನ್ನು ನಾವು ಕಂಡುಕೊಂಡು ಆ ಸೇವೆಯಲ್ಲಿ ತೃಪ್ತಿಯ ಸಾರ್ಥಕತೆಯನ್ನು ಕಾಣಬೇಕು ಎನ್ನುವಂತಹ ಮಾತುಗಳ ಮೂಲಕವಾಗಿ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿಗೆ ಉತ್ತೇಜನದ ಮಾತುಗಳನ್ನಾಡಿದ್ದಾರೆ. ಕೇವಲ ಉತ್ತೇಜನ ಮಾತ್ರವೇ ಅಲ್ಲ, ಆ ಉತ್ತೇಜನದ ಪ್ರೀತಿಯನ್ನು ತಮ್ಮ ಕೊಡುಗೆಯ ಮೂಲಕವಾಗಿಯೂ ಲಕ್ಷ್ಮಣ್ ಕುಲಾಲ್ ಅಗ್ರಬೈರವರು ತೋರಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಕ್ಲಬ್ಬಿನ ಪರವಾಗಿ ಅತ್ಯಂತ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇದೀಗ ನಮ್ಮೊಂದಿಗೆ ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಇನ್ನೊಂದು 10 ಅಥವಾ 12 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಯುತ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಗೌರವಾನ್ವಿತ ಅತಿಥಿಯಾಗಿ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಸಂಚಾಲಕಿಯಾಗಿ ಕೆಲಸ ನಿರ್ವಹಿಸುತ್ತಿರುವಂತಹ ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿ, ಅಂದರೆ ಸೌಮ್ಯ ರವೀಂದ್ರ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರ ಪತಿ ರವೀಂದ್ರ ಶೆಟ್ಟಿ ಉಳಿದೊಟ್ಟರವರು ಕರ್ನಾಟಕ ರಾಜ್ಯ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ
ಮೊನ್ನೆಯವರೆಗೆ ಅಧ್ಯಕ್ಷರಾಗಿ ಈಗ ನಿಕಟಪೂರ್ವ ಅಧ್ಯಕ್ಷರಾಗಿ ಇದ್ದಾರೆ. ಆಂಗ್ಲ ಮಾಧ್ಯಮ ಶಾಲೆಯ ಸಂಸ್ಥಾಪಕರು ಶ್ರೀಮತಿ ಸೌಮ್ಯ ರವೀಂದ್ರ ಶೆಟ್ಟಿ ಇವರ ಪರಿಚಯವನ್ನು ಈಗ ಮಾಡಿಕೊಡಲಿಕ್ಕಿದ್ದಾರೆ ನಮಗೆ ಲಯನ್ ಸಂದೀಪ್ ಹೆಗ್ಡೆ. Our proud presiding officer, Lion Geeta Esagade, dignitaries on the dais, my dear Lion Leos and invitees. It is my proud privilege to introduce our today's guest of honor, Mrs. Soumya R. Shetty. Soumya Shetty is the secretary of Vidyaratna English Medium School, Derlakatte, which is run under the name of Ratna Education Trust with the effective of management of Mr. K. Ravindra Shetty, better of Soumya Shetty. The school has a strength of around 900 students and half of 40 plus. Soumya Shetty married K. Ravindra Shetty, are blessed with the two sons, Arjun and Amog. Arjun is processing his engineering in computer science at Sahyadri College of Mangalore. Amog is studying in the 10th standard Vidyaratna School. Thank you. ನಮ್ಮ ಗೌರವಾನ್ವಿತ ಅತಿಥಿ ಸೌಮ್ಯ ಆರ್ ಶೆಟ್ಟಿ ಅವರ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಇದೀಗ ತಮ್ಮ ಸಮಯ. ತಮ್ಮ Good evening everybody. President of Lions Club Chota Mangalore, my good friend Geeta Hegde, all the dignitaries on the dais and off the dais. ನಾನೇನು ಹೆಚ್ಚು ಮಾತಾಡೋದಿಲ್ಲ. ನನ್ನ ಫ್ರೆಂಡ್ ಗೀತಕ್ಕ ಹೇಳಿದ ಕಾರಣ ಒಂದು ಈ ಟೀಚರ್ಸ್ ಡೇ ಸನ್ಮಾನ ಅಂತ ಹೇಳಿದರು. ನಾನು ಕೂಡ ಒಂದು ರೋಟರಿ ಕ್ಲಬ್ಬಿನ ನನ್ನ ಹಸ್ಬೆಂಡ್ ಪ್ರೆಸಿಡೆಂಟ್ ಆದಾಗ ನಾನು ಸೆಕ್ರೆಟರಿ ಆಗಿದ್ದೆ. ಸೊ ವಿ ಟು ಆನರ್ಡ್ ಸಮ್ 3 ಟೀಚರ್ಸ್ ಫ್ಯೂ ಡೇಸ್ ಬ್ಯಾಕ್ ನಮ್ಮ ಕ್ಲಬ್ಬಲ್ಲಿ. ಸೊ ನಮ್ಮ ಸ್ಕೂಲಲ್ಲಿ ಕೂಡ ಅರೌಂಡ್ 40 ಪ್ಲಸ್ ಟೀಚರ್ಸ್ ಇದ್ದಾರೆ. ಸೊ ಟೀಚರ್ಸ್ ಆರ್ ದ ಬ್ಯಾಕ್ ಬೋನ್ ಆಫ್ ಆರ್ ಸ್ಕೂಲ್. ಆ್ಯಕ್ಚುಲಿ ಟೀಚರ್ಸ್ ಮತ್ತು ಪೇರೆಂಟ್ಸ್ ನಮಗೆ ಸಪೋರ್ಟ್ ಮಾಡದಿದ್ದರೆ ನಾವು ಕೂಡ ಸ್ಕೂಲನ್ನು ಒಳ್ಳೆ ರೀತಿಯಲ್ಲಿ ರನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಬೋತ್ ದ ಸಪೋರ್ಟ್ ಫ್ರಮ್ ದ ಟೀಚರ್ಸ್ ಆ್ಯಂಡ್ ದ ಪೇರೆಂಟ್ಸಿಂದ ನಾವು ಕೂಡ ಸ್ಕೂಲನ್ನು ಒಳ್ಳೆ ರೀತಿಯಲ್ಲಿ ರನ್ ಮಾಡ್ಬೋದು. ಸೊ ಹ್ಯಾಸ್ ನಿಮ್ಮ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಇದೆ ನಿಮ್ಮ ಕ್ಲಬ್ಬಲ್ಲಿ, ಅದೇ ಕೂಡ ನಮ್ಮ ಕ್ಲಬ್ಬಲ್ಲಿ ಕೂಡ ಇದೆ. ನಾವು ಕೂಡ ತುಂಬ ಪ್ರಾಜೆಕ್ಟ್ಸನ್ನು ಹಮ್ಮಿಕೊಂಡಿದ್ದೇವೆ. ಮೊನ್ನೆ ಅಷ್ಟೇ ನಮ್ಮ ಗವರ್ನರ್ ವಿಸಿಟ್ ಆಯಿತು. ಜಲಸಿರಿ, ವನಸಿರಿ ಅಂತ ತುಂಬ ಪ್ರೋಗ್ರಾಮ್ಸ್ ನಾವು ಕೂಡ ಮಾಡ್ತಾ ಇದ್ದೇವೆ. ಸೊ ಆಲ್ ದ ಬೆಸ್ಟ್ ಗೀತಕ್ಕ ಫಾರ್ ಯುವರ್ ದಿಸ್ ಟರ್ಮ್. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ ಆ್ಯಂಡ್ ಗಿವಿಂಗ್ ಮಿ ಅನ್ ಅಪರ್ಚುನಿಟಿ. ಥ್ಯಾಂಕ್ ಯು. ಇದೀಗ ನಮ್ಮ ಪ್ರಾಂತೀಯ ಅಧ್ಯಕ್ಷರು ಲಯನ್ ಲಕ್ಷ್ಮಣ್ ಕುಲಾಲ್ ಇವರನ್ನು ಗೌರವಿಸುವಂತಹ ಕಾರ್ಯಕ್ರಮ ನಮ್ಮ ಚೋಟಮಂಗಳೂರು ಲಯನ್ಸ್ ಮತ್ತು ಲಿಯೋ ಕ್ಲಬ್ಬಿನ ಗೌರವದ ಅಭಿನಂದನೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಅವರನ್ನು ನಾನು ವೇದಿಕೆಯ ಮುಂಭಾಗಕ್ಕೆ ಅತ್ಯಂತ ಗೌರವದಿಂದ ಆಹ್ವಾನಿಸ್ತಾ 9ನೆಯ ವಿಭಾಗದ ಪ್ರಾಂತ್ಯದ ಅಧ್ಯಕ್ಷರಾಗಿ ಪ್ರಾಂತ್ಯವನ್ನು ಮುನ್ನಡೆಸುತ್ತಿರುವಂತಹ, ಇನ್ನೇನು ಸ್ವಲ್ಪ ದಿನಗಳಲ್ಲಿ ಪ್ರಾಂತೀಯ ಸಮ್ಮೇಳನಕ್ಕೂ ತಯಾರಾಗುತ್ತಿರುವಂತಹ ಪ್ರಾಂತೀಯ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರು ಲಯನ್ ಲಕ್ಷ್ಮಣ್ ಕುಲಾಲ್ ಅಗರ್ಬೈಲ್ ಇವರಿಗೆ ಅತ್ಯಂತ ಅಭಿಮಾನದ ಅಭಿನಂದನೆಗಳೊಂದಿಗೆ ಗೌರವಾರ್ಪಣೆ. ಪಾಲ್ಗೊಂಡವರಿಗೆ ಸ್ಮರಣಿಕೆ ನಮ್ಮ ಅಧ್ಯಕ್ಷರಿಂದ ಕೊಟ್ಟು ಕಾರ್ಯಕ್ರಮಕ್ಕೆ ಹುರುಪಿನ ಮಾತುಗಳು ಉತ್ತೇಜನವನ್ನು ನೀಡಿದಂತಹ ಡಾಕ್ಟರ್ ಭಾರತಿ ಪ್ರಕಾಶ್ ರವರಿಗೆ ಅತ್ಯಂತ ಅಭಿಮಾನದ ಅಭಿನಂದನೆಯ ಮೂಲಕ ಸ್ಮರಣಿಕೆಯ ಗೌರವ. ಹಾಗೆಯೇ ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿ ಇವರಿಗೂ ಕೂಡ ನಮ್ಮ ಅಭಿಮಾನದ ಸ್ಮರಣಿಕೆಯ ಗೌರವ. ನಿಮ್ಮೆಲ್ಲರ ಸಹಕಾರ ಯಾವತ್ತೂ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ಮೇಲಿರಲಿ. ಸಮಾಜಕ್ಕೆ ನಿಮ್ಮಿಂದ ಮತ್ತಷ್ಟು ಕೊಡುಗೆಗಳು ನೀಡುವಂತಾಗಲಿ. ಭಗವಂತನ ಅನುಗ್ರಹ, ಆಯುರ, ಆರೋಗ್ಯ, ಐಶ್ವರ್ಯ, ಭಾಗ್ಯಗಳು ನಿಮಗೆಲ್ಲರಿಗೂ ಲಭಿಸಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಎಲ್ಲರಿಗೂ ಅಭಿನಂದನೆಗಳು. ಇದೀಗ ನಮ್ಮೊಂದಿಗೆ ಇರುವಂತಹ ಇಬ್ಬರು ವಲಯ ಅಧ್ಯಕ್ಷರುಗಳು ನಮ್ಮೊಂದಿಗಿದ್ದಾರೆ. ಲೊರೊಟ್ಟೆ ಕ್ಲಬ್ಬಿನವರು ಸಿರಿಲ್ ಡಿಸೋಸ ಮತ್ತು ಮುಡಿಪು ಕ್ಲಬ್ಬಿನವರು ವಿಜಯ ರೈ. ಚೋಟಮಂಗಳೂರಿನ ಅಧ್ಯಕ್ಷರಾದಂಥ
ಗೀತಾ ಹೆಗ್ಡೆ ಅವರೇ, ಹಾಗೆ ಇವತ್ತಿನ ರೀಜನ್ ಚೇರ್ಪರ್ಸನ್ ಆದಂಥ ಲಕ್ಷ್ಮಣ್ ಅಗರ್ಬೈಲ್ ಅವರೇ, ಹಾಗೆ ಸೌಮ್ಯ ಆರ್ ಶೆಟ್ಟಿ ಅವರೇ, ಹಾಗೆ ಇನ್ನೊಬ್ಬರು ಅತಿಥಿಯಾದಂಥ ಡಾಕ್ಟರ್ ಭಾರತಿ ಪ್ರಕಾಶ್ ಅವರೇ, ಹಾಗೆ ಇವತ್ತು GLT, GMT, GST ಇದ್ರ ಬಗ್ಗೆ ಮಾಹಿತಿ ನೀಡಿದಂಥ ನಮ್ಮ ರೆಸ್ಪೆಕ್ಟೆಡ್ ಜಗದೀಶ್ ಎಡಪಡಿತ ಅವರೇ, ಹಾಗೆ LCF ಕೋಆರ್ಡಿನೇಟರ್ ಆದಂಥ ಚಂದ್ರಶೇಖರ ರೈ ಅವರೇ, ಹಾಗೆ ಪ್ರಶಾಂತ್ ಶೆಟ್ಟಿ ಅವರಿಗೆ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಸೊ ಇವತ್ತು ಏನು ಇವತ್ತು ಟೀಚರ್ಸ್ ಅವರನ್ನು ಸನ್ಮಾನ ಮಾಡಿದಿರಿ, ಅವರಿಗೂ ಕೂಡ ಶುಭಾಶಯಗಳನ್ನ ನಾನು ನೀಡ್ತಾ ಇದ್ದೇನೆ. ಸೊ ಇವತ್ತು ಮಾತಾಡುವಂಥದ್ದು ಏನಿಲ್ಲ, ಎಲ್ಲ ಅಚ್ಚುಕಟ್ಟಾಗಿ ಎಲ್ಲ ನಿರ್ವಹಿಸಿಕೊಟ್ಟಿದ್ದಾರೆ. ಸೊ ಎಲ್ಲರಿಗೂ ಈ ಸುಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಅಭಿನಂದಿಸ್ತೇನೆ. ಅಧ್ಯಕ್ಷರೇ, ನಮ್ಮ ಈ ರೀಜನ್, ಈ ಪ್ರಾಂತೀಯ ಅಧ್ಯಕ್ಷರಾಗಿ ಇಲ್ಲಿ ಕಂಗೊಳಿಸುತ್ತಿರುವಂಥ ನಮ್ಮ ಅಚ್ಚುಮೆಚ್ಚಿನ ಮಿತ್ರರಾದ ಲಯನ್ MJF ಲಕ್ಷ್ಮಣ್ ಕುಲಾಲ್ ಅವರೇ, ವೇದಿಕೆಯಲ್ಲಿ ಇನ್ನಿಬ್ಬರು ಶಿಕ್ಷಕಿಯರಿದ್ದಾರೆ, ಇಲ್ಲಿ ಪದಾಧಿಕಾರಿಗಳು ಹಾಗೂ ನಮ್ಮ ವಲಯಾಧ್ಯಕ್ಷರಾದ ವಿಜಯರವರಿದ್ದಾರೆ. ವೇದಿಕೆ ಕೆಳಗೆ ನಮ್ಮ ಗ್ಯಾಟ್ ಟೀಮ್ನವರು ಇದ್ದಾರೆ. ಎಲ್ರಿಗೂ ನನ್ನ ವಂದನೆಗಳು, ಹಾಗೂ ಇಲ್ಲಿ ಕ್ಲಬ್ಬಿನ ಎಲ್ಲ ಸದಸ್ಯರಿದ್ದಾರೆ, ವಂದನೆಗಳು ನಾನು ಪ್ರಥಮವಾಗಿ ಸಲ್ಲಿಸ್ತಾ ಇದ್ದೇನೆ. ಛೋಟಾ ಮಂಗಳೂರು, ಸಂತೋಷ್ ಸರ್ ತಾನು ಹೇಳಿದರು 30 ವರ್ಷ ಆಯಿತು ಇಷ್ಟೇ ಜನನ ಅಂತ. ಸರ್ ಹಾಗಲ್ಲ, ಇಲ್ಲಿದ್ದ ವಿಷಯ ಬೇರೆಯೇ ಇದೆ. 30 ವರ್ಷಗಳಲ್ಲಿ ಎಷ್ಟು ಜನ ಬರ್ಬೋದು, ಹೋಗಿರ್ಬೋದು. ಆದರೆ ಈ ಛೋಟಾ ಮಂಗಳೂರಿನಲ್ಲಿ ಒಂದು ಸ್ಪೆಷಾಲಿಟಿ ಅಂದರೆ ಒಂದು 3-4 ಜನ ಯಾವಾಗಲೂ ಕಾರ್ಯಕ್ರಮದಲ್ಲಿ ಇರ್ತಾರೆ. ಆದರೆ ಇವತ್ತು ಯಾರು ಇಲ್ಲಿ ಮೆಂಬರ್ಸ್ ಇದ್ದಾರೆ, ಇನ್ನೊಂದು ಕಾರ್ಯಕ್ರಮದಲ್ಲಿ ಅವ್ರು ಯಾರು ಇರೋದಿಲ್ಲ. ಬೇರೆ ಇಲ್ಲಿ ಫುಲ್ಲು ಟೀಮ್ ಇವತ್ತು ಯಾರು ಇಲ್ಲ, ಅವರು ಇವತ್ತು ಇನ್ನೊಂದು ಕಾರ್ಯಕ್ರಮದಲ್ಲಿ ಫುಲ್ ಇರ್ತಾರೆ ಅವರು. ಆ ರೀತಿ ಅದು ಇಲ್ಲಿದ್ದು ವಿಷಯ. ಹಾಗಿರುವಾಗ ನನಗೆ ಛೋಟಾ ಮಂಗಳೂರಿನಲ್ಲಿ ಒಂದು ಯಾವಾಗಲೂ ಒಂದು ಕಾಣಲಿಕ್ಕೆ ಸಿರುವುದು, ನಾನು ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ತೇನೆ. ಯಾಕೆಂದರೆ ನನ್ನ ಫಸ್ಟ್ ಅಧ್ಯಕ್ಷಾವಧಿಯಲ್ಲಿ ಮೇಡಮ್ ಇಲ್ಲಿದ್ದರು ಅಧ್ಯಕ್ಷರಾಗಿ, ಮತ್ತು ಮಲ್ಲಿಕಾ ಮೇಡಮ್ ಇದ್ದರು 2ನೇ ವರ್ಷದಲ್ಲಿ, ಈಗ ಇನ್ನೊಂದು ಮೇಡಮ್ ಇದ್ದಾರೆ. ಹಾಗಿರುವಾಗ ನೋಡಿ, ನಿನ್ನೆ ಫಸ್ಟ್ ನಾನು 4 ಗಂಟೆಗೆ ಇದು ವಾಟ್ಸಪ್ ಓಪನ್ ಮಾಡೋಗಲಿ ಫಸ್ಟ್ ಸಿಕ್ಕಿತ್ತು ನಮ್ಮ ಛೋಟಾ ಮಂಗಳೂರು ಫೋಟೋ. ಛೋಟಾ ಮಂಗಳೂರು ಕ್ಲಬ್ ವಾಸ್ ಶೈನಿಂಗ್ ಲೈಕ್ ಎನಿಥಿಂಗ್. ನಿನ್ನೆ ಅವ್ರದ್ದು ಭಾಗವಹಿಸುವಿಕೆ, ಅವರ ಎಂತ ಹೇಳ್ತಾರೆ ಚಟುವಟಿಕೆಗಳು ನಿಜವಾಗಿ ಒಂದು ಮಾದರಿ. ಪ್ರೈಸ್ ಸಿಗ್ಬೋದು, ಸಿಗದೇ ಇರ್ಬೋದು, ಆದರೆ ಅದನ್ನು ಭಾಗವಹಿಸೋದು, ಆ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಳ್ಳೋದು, ಅದು ನಿಜವಾಗಿ ಒಂದು ಮುಖ್ಯ. ಹಾಗಿರುವಾಗ ನಾನು ಪ್ರಥಮವಾಗಿ ಛೋಟಾ ಮಂಗಳೂರಿನ ಎಲ್ಲ ಕ್ಲಬ್ಬಿನ ಈ ಸದಸ್ಯರ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಪ್ರಥಮವಾಗಿ ನಾನು ಸಲ್ಲಿಸ್ತಾ ಇದ್ದೇನೆ. ಇದೇ ರೀತಿ ನಿಮ್ಮ ಕ್ಲಬ್ ಮುಂದುವರಿಸಿಕೊಂಡು ಹೋಗಲಿ, ತುಂಬ ಹೆಸರುವಾಸಿಯಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಿಯರೇ, ಇವತ್ತು ಇನ್ನೊಂದು ಖುಷಿ ಕೊಡುವ, ಯಾಕಂದರೆ ವೇದಿಕೆಯಲ್ಲಿ ಕೂಡ ಶಿಕ್ಷಕರಿದ್ದಾರೆ. ನಾವು 3 ಶಿಕ್ಷಕಿಯರನ್ನು ಸನ್ಮಾನ ಮಾಡಿದೆವು. ಹಾಗಿರುವಾಗ ನಮ್ಮ ಮನೆ ಕೂಡ ನಮ್ಮದು ಶಿಕ್ಷಕರ ಮನೆಯಾಗಿದೆ. ನನ್ನ ಹೆಂಡತಿ ನನಗೆ ತುಂಬ ಅಭಿಮಾನ ಆಗ್ತದೆ. ಅವಳೊಂದು ಶಾಲೆಯ ಮುಖ್ಯ ಶಿಕ್ಷಕಿ. ಅವಳು ಮನೇಲಿ ತುಂಬ ಸೈಲೆಂಟ್ ಆಗಿರ್ತಾರೆ, ಯಾರ ಹತ್ರ ಹೆಚ್ಚು ಮಾತನಾಡೋದಿಲ್ಲ. ನನ್ನ ಹತ್ರ ಕೂಡ ಮಾತನಾಡೋದು ಕಡಿಮೆ. ಆದರೆ ಶಾಲೆಗೆ ಆ ಕ್ಯಾಂಪಸ್ ಒಳಗೆ ಹೋದ ಕೂಡಲೇ ಅವಳ ಬ್ಯಾಟ್ರಿ ಚಾರ್ಜ್ ಆಗಿ ಬಿಡ್ತದೆ. ಅಷ್ಟು ಬ್ರಿಸ್ಕ್. ಯಾರು ಹೇಗೆ ಬರ್ತಾರೆ, ಅವರನ್ನು ಹೇಗೆ ಟ್ರೀಟ್ ಮಾಡ್ತಾರೆ, ಅವರನ್ನು ಹೇಗೆ ರಿಸೀವ್ ಮಾಡ್ತಾರೆ. ಕೆಲವೊಮ್ಮೆ TV ಮಾಧ್ಯಮದವರು ಬರ್ತಾರೆ, ರಾಜಕೀಯದವರು ಬರ್ತಾರೆ, ಬೇರೆ ಏನೆಲ್ಲ ವಿಷಯಗಳನ್ನು ಹಿಡ್ಕೊಂಡು ಬರ್ತಾರೆ. ಅವರು ನಿಭಾಯಿಸುವ ರೀತಿ ಮತ್ತು ಮಕ್ಕಳನ್ನು ಶಿಕ್ಷಕಿಯ ವೃಂದವನ್ನು ನಿರ್ವಹಿಸುವ ರೀತಿ ಯಾವಾಗಲೂ ಮೆಚ್ಚುವಂಥದ್ದು. ಯಾಕೆ ಅದನ್ನು ನಾನು ಬಹುಶಃ ಮರೀಲಿಕ್ಕಿಲ್ಲ, ಆ ರೀತಿಯಾಗಿದೆ. ಅದರ ಮೇಲೆ ನನ್ನ ಮಕ್ಕಳು ಕೂಡ, ಅವರು ಕೂಡ ಶಿಕ್ಷಕರಾಗಿಯೇ ಇದ್ದಾರೆ. ಮಗಳು ಅಸಿಸ್ಟೆಂಟ್ ಪ್ರೊಫೆಸರ್ LSS ಕಾಲೇಜಿನಲ್ಲಿ, ಮತ್ತು ಮಗ ಇನ್ನೊಂದು ಚೈತನ್ಯ ಕಾಲೇಜಲ್ಲಿ ಇತ್ತೀಚಿನವರೆಗೆ ಶಿಕ್ಷಕರಾಗಿದ್ದು ಈಗ ಬೆಂಗಳೂರಿಗೆ ಹೋಗಿದ್ದಾರೆ. ಹಾಗಿರುವಾಗ ನಿನ್ನೆ ತಾನೇ ಒಂದು ಘಟನೆ ನನಗೆ ನೆನಪು ಮನೆಯದ್ದೇ, ಆದರೆ ನಾನು ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಆದರೂ ನಾನು ಹೇಳಬೇಕಾಗ್ತದೆ, ಯಾಕೆಂದರೆ ಶಿಕ್ಷಕರ ಪಾತ್ರ ಎಂಥದ್ದು ಅಂತ ಹೇಳುವುದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಅವಳು ಒಂದು 4 ದಿವಸ ಮುಂಚೆ ಕಾಲೇಜಿನಲ್ಲಿ ನ್ಯಾಕಿದ್ದೆಲ್ಲ ತಯಾರಿ ಆಗ್ತಾ ಇತ್ತು. ಎಲ್ಲ ಜನರನ್ನು ಅಲ್ಲಿ ನ್ಯಾಕ್ ಅಂದರೆ ಗೊತ್ತಿದೆ, ಆ A ಗ್ರೇಡ್ A++ ಅವ್ರಿಗೆ ಇದ್ದರೆ ಎಷ್ಟು ಕಷ್ಟ ಇದೆ ಅಂತ. ಅದಕ್ಕೆ 4-5 ವರ್ಷದ ಎಲ್ಲ ಚಟುವಟಿಕೆಗಳನ್ನು, ಎಲ್ಲ ವಿಷಯಗಳನ್ನು, ಎಲ್ಲ ವಿವರಗಳನ್ನು ಕ್ರೋಢೀಕರಿಸಬೇಕು, ಹಿಡಬೇಕು. HOD ಇಲ್ಲ ಒಳಗೆ, ಇದರಲ್ಲಿ HOD ಬಿಟ್ಟು ಎಲ್ಲ ಹೋಗಿದ್ದಾರೆ. ಕಳೆದ 1-2 ತಿಂಗಳ ಒಳಗೆ 2 ಬಿಟ್ಟು ಹೋಗಿದ್ದಾರೆ, ಇವಳ ಅದೇ ಒಂದು ಡಿಪಾರ್ಟ್ಮೆಂಟಲ್ಲಿ. ಅಷ್ಟೊಳಗೆ ಎಲ್ಲ ಕೆಲಸಗಳನ್ನು ಮಾಡಬೇಕು ರಾತ್ರಿವರೆಗೆ.
ಸೊ ಅದರ ನಡುವಿನಲ್ಲಿ ಬ್ಯಾಂಗ್ಳೂರು ವಿಶ್ವವಿದ್ಯಾಲಯದಿಂದ ವೈಸ್ ಚಾನ್ಸಲರ್ ಫೋನ್ ಮಾಡಿದರು, ನೀನು ಅಪ್ಲೈ ಮಾಡಿದ್ದೀಯಾ, ಯಾಕೆ ನಮ್ಮದೊಂದು ಇಂಟರ್ವ್ಯೂಗೆ ನೀನು ಯಾಕೆ ಹಾಜರಾಗಲಿಲ್ಲ ಅಂತ. ಸಾರಿ ಮೇಡಮ್, ನನಗೆ ಹಾಜರಾಗಲಿಕ್ಕೆ ಆಗಲಿಲ್ಲ, ಇಷ್ಟೆಲ್ಲ ಕೆಲಸ ಇದೆ ನಾನು ಮಾಡಲಿಕ್ಕೆ ನೋ ಯು ಹ್ಯಾವ್ ಟು ಫೇಸ್ ದ ಇಂಟರ್ವ್ಯೂ ಸಿನ್ಸ್ ಯು ಹ್ಯಾವ್ ಅಪ್ಲೈಡ್. ಸೊ ನಾನು ಹೇಳಿದೆ, ಅಪ್ಪ ಹೀಗೆ ಬಂದಿದೆ, ಏನು ಅಟೆಂಡ್ ಮಾಡಿ, ಏನು ಹೆದರಬೇಡ. ಅವಳು ಬಹುಶಃ ಫುಲ್ ಇದರಲ್ಲಿದ್ದಳು ಕಾಣ್ತದೆ. ಸಚ್ ವಾಸ್ ಹರ್ ಇನ್ಸ್ಪಿರೇಷನ್. ಪಟ ನಾನು ಆನ್ಸರ್ ಮಾಡಿದ್ದೇನೆ ಅಂತ. ಫಸ್ಟ್ ಲೆಗ್ ಆಯಿತು, ಸೆಕೆಂಡ್ ಇನ್ನೊಂದು ಇಂಟರ್ವ್ಯೂ ಆಯಿತು, ಥರ್ಡ್ ಇಂಟರ್ವ್ಯೂ ಆಯಿತು, 3ರಲ್ಲಿ ನಾನು ಪಾಸ್ ಆಗಿದ್ದೇನಪ್ಪ, ನಾನು ಸೆಲೆಕ್ಟ್ ಆಗಿದ್ದೇನೆ. ಈಗ ಕರೀತಾ ಇದ್ದಾರೆ, ಹೇಗೆ ಹೋಗೋದು ಅಂತ. ಆಯಿತು, ನಿನಗೊಂದು 4-5 ದಿವಸ ಯಾರಿಗೂ ಉತ್ತರ ಕೊಡಬೇಡ, ನಿನ್ನ ಕೆಲಸ ಇವಾಗ ಏನಿದೆ ಅದು ಮಾಡು ಅಂತ. ಓಕೆ ಮಾಡ್ತಾ ಇದ್ದಳು. ಅಷ್ಟರೊಳಗೆ ನಿನ್ನೆ ರಾತ್ರಿ ಹೇಳಿದರು, ಅಪ್ಪ ನಾನು ಬೆಂಗಳೂರಿಗೆ ಹೋಗೋದಿಲ್ಲ. ಯಾಕೆ? ಇಲ್ಲ, ನನಗೊಂದು 20-25 ಸಾವಿರ ಜಾಸ್ತಿ ಸಿಗ್ಬೋದು, ಆದರೆ ಇಲ್ಲಿ ಎಷ್ಟೋ ಜನ ನಮ್ಮ ಶಿಕ್ಷಕರು ಬಿಟ್ಟು ಹೋಗಿದ್ದಾರೆ. ಆದರೆ ನಾನು ನನ್ನ ಮಕ್ಕಳನ್ನು ಟ್ರೈನ್ ಮಾಡುವ ರೀತಿ ಇದೆ ಅಲ್ಲ, ಆದ ಮಕ್ಕಳನ್ನು ನಾನು ಅರ್ಧದಲ್ಲಿ ಖಂಡಿತ ಬಿಟ್ಟು ಹೋಗೋದಿಲ್ಲ. ನನಗೆ ದುಡ್ಡಿದ್ದು ಅವಶ್ಯಕತೆ ಅಲ್ಲ, ಆದರೆ ಮಕ್ಕಳನ್ನು ಆ ವರ್ಷದ ಕೊನೆಯವರೆಗೆ ಸರಿಯಾಗಿ ನೋಡಿಕೊಂಡು ಅವರನ್ನು ಆ ರೀತಿಯಲ್ಲಿ ಅವರನ್ನು ತರಬೇತಿ ಮಾಡಿ ಹೋಗೋದು ನನ್ನ ಕರ್ತವ್ಯ. ಅದಕ್ಕಾಗಿ ನಾನು ಬೆಂಗಳೂರಿಗೆ ಹೋಗೋದಿಲ್ಲ. ಈಗ ಅದನ್ನು ನಾನು ಡಿಕ್ಲೈನ್ ಮಾಡ್ತಾ ಇದ್ದೇನೆ. ಬರುವ ವರ್ಷಕ್ಕೆ ಬೇಕಿದ್ದರೆ ನಾನು ಬರ್ತೇನೆ, ಕನ್ಸಿಡರ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಆಯಿತು, ಅವಳ ಬಗ್ಗೆ ನನಗೆ ಅಭಿಮಾನ ಇದೆ. ಯಾಕೆಂದರೆ ಒಂದು ಶಿಕ್ಷಕರಾಗಲಿ ಅವ್ರು ಮಾಡುವಂಥ ತ್ಯಾಗ ಎಂಥದ್ದು, ಮಕ್ಕಳಿಗಾಗಿ ಅವರು ಕೊಡುವ ನಿಸ್ವಾರ್ಥ ಸೇವೆ, ಎಂತ ಹೇಳ್ತಾರೆ, ಸಮರ್ಪಣಾ ಭಾವ ನಿಜವಾಗಿ ಎಂಥದ್ದಂತ ಬಹುಶಃ ನನಗೆ ಆವಾಗ ಇಂಥ ಒಂದು ಘಟನೆಗಳಿಂದ ನೆನಪಿಗೆ ಬರ್ತಾ ಇರ್ತದೆ. ಹಾಗಿರುವಾಗ ಇವತ್ತು ಈ 3 ಶಿಕ್ಷಕರಲ್ಲಿ ನೀವು ಸನ್ಮಾನ ಮಾಡಿದ್ದೀರಾ. ಅವರಿಗೆ ಮಾತ್ರವಲ್ಲದೆ ಇಲ್ಲಿ ಕೂಡ ಇಲ್ಲಿ ಶಿಕ್ಷಕರಿದ್ದಾರೆ, ಎಲ್ರಿಗೂ ನಾನು ಈ ಶಿಕ್ಷಕರ ದಿನಾಚರಣೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಿಮ್ಮ ಈ ಅಂತ ಹೇಳ್ತಾರೆ ವೃತ್ತಿಯು ಎಲ್ರಿಗೊಂದು ಮಾದರಿಯಾಗಲಿ ಅಂತ ಹೇಳ್ತಾ, ಮತ್ತು ಈ ಅವಕಾಶಕ್ಕೆ ವಂದಿಸ್ತಾ, ಒಂದು ಮಗದೊಮ್ಮೆ ನಮ್ಮ ಗ್ಯಾಟ್ ಟೀಮಿಗೂ ಕೂಡ ನಾನು ನಮಸ್ತೆಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಶಿಕ್ಷಕರಿಗೆ ಅತ್ಯಂತ ದೊಡ್ಡ ಸ್ಥಾನವನ್ನು ನೀಡುತ್ತದೆ ಎನ್ನುವ ಮೂಲಕವಾಗಿ ಅವರು ನಮಗೆ ಮಾತನ್ನಲ್ಲಿ ಹುರಿದುಂಬಿಸಿದ್ದಾರೆ. ಅವರ ಮಾತನಾಡುವ ಒಂದು ಸಣ್ಣ ಕಥೆ ಹೇಳ್ತಾ ಇದ್ದೇನೆ. ಲಂಕೆಯಲ್ಲಿ ರಾವಣಾದಿಗಳನ್ನು ಕೊಂದು ಸೀತೆಯನ್ನು ಮರಳಿ ಅಯೋಧ್ಯೆಗೆ ಕರೆದುಕೊಂಡು ಹೋಗುವಂತಹ ಸಂದರ್ಭ, ಪುಷ್ಪಕ ವಿಮಾನದಲ್ಲಿ ಅದೆಷ್ಟೋ ಕಪಿವೀರರು ಎಲ್ಲರನ್ನು ತುಂಬಿಸಿಕೊಂಡು ಹೋಗುವಂತಹ ಸಂದರ್ಭ. ಎಷ್ಟು ಮಂದಿಯನ್ನು ತುಂಬಿಸಿದ್ರು ಪುಷ್ಪಕ ವಿಮಾನದಲ್ಲಿ ಮತ್ತು ಒಂದು ಸ್ಥಾನ ಉಳಿದಿರ್ತದಂತೆ. ಹಾಗೆಯೇ ನಮ್ಮ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬು ನಾನು ಸೇರುವಾಗ 2003ನೇ ಇಸವಿ ಹೊಸಕುರಲ ಆರಂಭವಾದ ದಿನ, ಆಗಲೂ 30-32 ಸಂಖ್ಯೆ, ಈಗಲೂ 30-32 ಸಂಖ್ಯೆ. ಎಷ್ಟೋ ಬರ್ತಾರೆ ಹೋಗ್ತಾರೆ, ಆದರೆ ನಮ್ಮ ಸಂಖ್ಯೆ 30-32 ಗಡಿ ಕಡಿಮೆಯೂ ಆಗುವುದಿಲ್ಲ, ಹೆಚ್ಚು ಹೋಗುವುದಿಲ್ಲ. ಇದೊಂದು ನಮಗೆ ಅಭಿಮಾನದ ಸಂಗತಿ ಅಂತ ಹೇಳಿಕೊಳ್ಳುತ್ತಾ, ನಮ್ಮ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ಈ ಒಂದು ಕಾರ್ಯಕ್ರಮದಲ್ಲಿ ಉತ್ತೇಜನದ ಮಾತುಗಳಾಡಿದಂತಹ 2 ವಲಯಾಧ್ಯಕ್ಷರು ಸಿರಿಲ್ ಡಿಸೋಸ ಮತ್ತು ವಿಜಯ್ ರೈ ಇಬ್ಬರಿಗೂ ವಂದನೆಗಳು. ಇದೀಗ ಒಂದು ಘೋಷಣೆ. ಇದೀಗ ನಮ್ಮ ಕ್ಲಬ್ಬಿನಲ್ಲಿ ಸುದೀರ್ಘವಾದ 25 ವರ್ಷಗಳ ಸದಸ್ಯತನದೊಂದಿಗೆ ಸೇವಾ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿರುವ ಲಯನ್ ಮಹೇಶ್ ಕುಮಾರ್ ಇವರಿಗೆ ಇಂಟರ್ನ್ಯಾಷನಲ್ನಿಂದ ಮೈಲ್ ಸ್ಟೋನ್ ಚೌರನ್ಯ ಅವಾರ್ಡ್ ಬಂದಿರ್ತದೆ. ಅದನ್ನು ನಮ್ಮ ರೀಜನ್ ಚೇರ್ಮನ್ನ ಕೈಯಿಂದ ತೆಗೆದುಕೊಳ್ಳಬೇಕಾಗಿ ಕೇಳಿಕೊಳ್ಳಿ. ಹಾಗೆಯೇ 10 ವರ್ಷದ ಸುದೀರ್ಘ ಸೇವೆಯನ್ನು ನೀಡಿದಿರುವ ಲಯನ್ ಸಂದೀಪ್ ಹೆಗ್ಡೆ ಹಾಗೂ ಲಯನ್ ಗೀತಾ ಸಂದೀಪ್ ಹೆಗ್ಡೆ ಅವರು ಬಂದು ಅಂತಾರಾಷ್ಟ್ರೀಯ ಸರ್ಟಿಫಿಕೇಟ್ ಅನ್ನು ವಿತ್ ಚೌರನ್ ಪಿನ್ ಅನ್ನು ತೆಗೆದುಕೊಳ್ಳಲು. ಹಾಗೆಯೇ ಉಷಾ ರಾಮಚಂದ್ರರವರ 20 ವರ್ಷದ ಸುದೀರ್ಘ ಸೇವೆಗಾಗಿ ಮೈಲ್ ಸ್ಟೋನ್ ಚೇವರನ್ ಅವಾರ್ಡ್ ಬಂದಿರ್ತದೆ. ಅದನ್ನು ಅಧ್ಯಕ್ಷರವರಿಗೆ ಮುಟ್ಟಿಸಬೇಕಾಗಿ ಕೇಳಿಕೊಳ್ತಾರೆ. 2 ವಲಯಾಧ್ಯಕ್ಷರು 3 ಮಂದಿ ನಮ್ಮೊಂದಿಗಿದ್ದಾರೆ. ಅವರಿಗೆ ಸ್ಮರಣಿಕೆ ಕಿರು ಕಾಣಿಕೆ ನಮ್ಮ ಅಧ್ಯಕ್ಷರಿಂದ ಅವರು ಸ್ವೀಕರಿಸಬೇಕು. ಲಯನ್ ವಿಜಯ್ ರೈ ಅವರು, ಲಯನ್ ಸಿರಿಲ್ ಡಿಸೋಜರ್ ಅವರು, ಹಾಗೆ ಲಯನ್ ಈಜಿಲ್ ನೋಬರ್ ಅವರು. ಸುದೀರ್ಘವಾದ ಕಾರ್ಯಕ್ರಮದಲ್ಲಿ ಇಂದಿನ ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯ ಮೇಲಿರುವ ಗಣ್ಯರೇ, ವೇದಿಕೆ ಎದುರಿರುವ ಲಯನ್ಸ್ ಮತ್ತು ಲಯನೇಶ್ವರ ಬಂಧುಗಳೇ, ಮೊದಲಿಗೆ ಇವತ್ತಿನ ಸಮಾರಂಭದ ಅಧ್ಯಕ್ಷ ವಹಿಸಿದ ಗೀತಾ ಎಸ್ ಹೆಗ್ಡೆ ಅವರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮ ಅತಿಥಿ ಮತ್ತು ನಮ್ಮ ಪ್ರಾಂತ್ಯಾಧ್ಯಕ್ಷರಾದ ಲಕ್ಷ್ಮಣ್ ಕುಳಾಲ್ ರವರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು.
ಹಾಗೆಯೇ ನಮ್ಮ ಇವತ್ತಿನ ಸಮಾರಂಭ ದೀಪ ಪ್ರಜ್ವಲನೆ ಮಾಡಿದ ಭಾರತಿ ಪ್ರಕಾಶ್ ರವರಿಗೆ ಧನ್ಯವಾದಗಳು. ಇನ್ನೊಬ್ಬರು ಅತಿಥಿಯಾಗಿರುವ ನಮ್ಮ ಸೌಮ್ಯ ಆರ್ ಶೆಟ್ಟಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ವಲಯಾಧ್ಯಕ್ಷರಾದ ವಿಜಯ್ ಕುಮಾರ್ ರೈ ಮತ್ತು ಸಿರಿಲ್ ರವರಿಗೆ ಧನ್ಯವಾದಗಳು. ಹಾಗೆ ಲೊರಾಟೆ ಅಗ್ರಹಾರದ ಅಧ್ಯಕ್ಷರಾದ ಯೌಜೂನಿ ಅವರಿಗೆ ಧನ್ಯವಾದಗಳು. ಹಾಗೆ ನಮ್ಮ GMT ಕೋಆರ್ಡಿನೇಟರ್ ಆದ ಪ್ರಶಾಂತ್ ಶೆಟ್ಟಿ ಅವರಿಗೆ ತುಂಬ ಧನ್ಯವಾದಗಳು. ಹಾಗೆ ನಮ್ಮ ಅಸೋಸಿಯೇಟ್ JSC ಕೋಆರ್ಡಿನೇಟರ್ ಜಗದೀಶ್ ಎಡಪಡಿತಾಯ ಅವರಿಗೂ ನಮ್ಮ ತುಂಬ ಧನ್ಯವಾದಗಳು. ಹಾಗೆ ಅಸೋಸಿಯೇಟ್ ನಮ್ಮ LCF ಕೋಆರ್ಡಿನೇಟರ್ ಚಂದ್ರಾಸ್ ರೈ ಅವರಿಗೆ ಧನ್ಯವಾದಗಳು. ಹಾಗೆ ನಮ್ಮ CQ ನಮ್ಮ ಕ್ಲಬ್ಬಿನ KC ನಾರಾಯಣರವರಿಗೆ ಧನ್ಯವಾದಗಳು. ಹಾಗೆ ನಮ್ಮ ಇವತ್ತಿನ ಸನ್ಮಾನದ ಸ್ವೀಕರಿಸಿದ 2 ಜನ ನಿವೃತ್ತ ಶಿಕ್ಷಕರು ಮತ್ತು 1 ಜನ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ವಸಂತರಯ್ಯ ಅವರಿಗೆ ಧನ್ಯವಾದಗಳು. ಹಾಗೆ ಇಲ್ಲಿ ಬಂದಿರುವ ಎಲ್ಲರಿಗೂ ಮತ್ತು ಇಲ್ಲಿನ ವ್ಯವಸ್ಥೆಯನ್ನು ಮಾಡಿದ ನಮ್ಮ ಲಕ್ಷ್ಮಣ್ ಶೆಣಾಯಿ ಮತ್ತು ಅವರ ಬಂಧುಗಳಿಗೆ ಇಲ್ಲಿದ ಸಿಬ್ಬಂದಿ ವರ್ಗ ಮತ್ತು ಮಕ್ಕಳಿಗೆ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಇವತ್ತಿನ ಕಾರ್ಯಕ್ರಮ ನಿರ್ವಹಣೆ ಮಾಡಿದ ನಮ್ಮ ವಿದ್ಯಾಧರ್ ಶೆಟ್ಟಿ ಅವರಿಗೆ ಧನ್ಯವಾದಗಳು.